ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ಇಡೀ ರಾಜ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಬಹು ನಿರೀಕ್ಷಿತವಾಗಿರುವಂತಹ ಕರ್ನಾಟಕದ ಬೈ ಎಲೆಕ್ಷನ್ ಬ್ಯಾಟಲ್. ಇದರ ಫೈನಲ್ ರಿಸಲ್ಟ್ ಇವತ್ತು ಬಂದಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ ಅಂತ ಬಂದಾಗ, ಅಂದ್ರೆ 3 ಕ್ಷೇತ್ರಗಳಿಗೆ, ಕರ್ನಾಟಕದ ಚನ್ನಪಟ್ಟಣ, ಶಿಗ್ಗಾವಿ ಜೊತೆಗೆ ಸಂಡೂರು ಕ್ಷೇತ್ರಗಳಿಗೆ ನಡೆದಿರುವಂತಹ ಬೈ ಎಲೆಕ್ಷನ್ ಬ್ಯಾಟಲ್ನ ಫೈನಲ್ ರಿಸಲ್ಟ್ ಸಿಕ್ಕಿದೆ. ಆ ಫೈನಲ್ ರಿಸಲ್ಟ್ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಜೊತೆಗೆ ಮತ್ತಷ್ಟು ಈ ಮುಂದಿನ ರಾಜಕೀಯ ಭವಿಷ್ಯ, ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್, ಬಿಜೆಪಿ ಜೊತೆಗೆ JDSನ ಪರವಾಗಿ ಜನರ ಅಭಿಪ್ರಾಯ ಯಾವ ರೀತಿ ಇದೆ ಅನ್ನುವಂಥದ್ದು ಬಹುಶಃ ಈ ಒಂದು 3 ಕ್ಷೇತ್ರಗಳಲ್ಲಿ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಮಹಾರಾಷ್ಟ್ರದ ವಿಚಾರವಾಗಿ ಮಾತನಾಡಿದಾಗ, ಜೊತೆಗೆ ಜಾರ್ಖಂಡ್ನ ವಿಚಾರವಾಗಿಯೂ ಮಾತನಾಡಿದಾಗ ತಮಗೆಲ್ಲರಿಗೂ ಗೊತ್ತಿದೆ ಆ ರಿಸಲ್ಟ್ಗಳು. ಇವೆಲ್ಲದರ ಜೊತೆಗೆ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಕರ್ನಾಟಕ ರಾಜ್ಯದ 3 ಕ್ಷೇತ್ರಗಳು, ಉಪಚುನಾವಣೆ ನಡೆದಿರುವಂತಹ 3 ಕ್ಷೇತ್ರಗಳ ಬಗ್ಗೆ ಮಾತನಾಡ್ತಿದ್ದೀನಿ. ಇಲ್ಲಿ ನೇರವಾಗಿ ಈ ಬಾರಿ ಮತದಾರ ಪ್ರಭುಗಳು ಕೈಗೆ ಜೈಯನ್ನ ಹಾಕಿದ್ದಾರೆ, ಆದರೆ ಕಮಲವನ್ನ ಬಾಡಿಸಿದ್ದಾರೆ. ಜೊತೆಗೆ ತೆನೆ ಹೊತ್ತ ಮಹಿಳೆ JDSಗೂ ಕೂಡ ತೀವ್ರವಾಗಿರುವಂತಹ ಮುಖಭಂಗವಾಗಿದೆ. ಇವೆಲ್ಲದರ ನಡುವೆ ಚರ್ಚೆ ಆಗ್ತಾ ಇರುವಂತದ್ದು ಘಟಾನುಘಟಿ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಮನೆ ಕಳಿಸಿದ್ದಾರೆ. ಈ ಮುಖಾಂತರ ನೇರವಾಗಿ ನಮ್ಮ ರಾಜ್ಯದ ಜನರು ಒಂದು ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬಹುಶಃ ಕುಟುಂಬ ರಾಜಕಾರಣಕ್ಕೆ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಜನರು ಮಣೆ ಹಾಕಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸದ್ಯ ಪ್ರತಿಯೊಬ್ಬರು ರಾಜಕೀಯ ವಿಶ್ಲೇಷಕರು ಕೇಳ್ತಾ ಇರುವಂಥದ್ದು, ಜೊತೆಗೆ ಮತದಾರ ಪ್ರಭುಗಳು ಕೇಳ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ ಘಟಾನುಘಟಿ ನಾಯಕರು, ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಶಿಗ್ಗಾವಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೀನಾಯವಾಗಿರುವಂತಹ ಸೋಲನ್ನ ಕಾಣುತ್ತೆ. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಯವರ ಮಗ. ಇವೆಲ್ಲದರ ಜೊತೆಗೆ ಶತಾಯಗತಾಯವಾಗಿ ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೃಷ್ಟದ ಪರೀಕ್ಷೆಗಿಳಿದಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೀನಾಯವಾಗಿರುವಂತಹ ಸೋಲನ್ನ ಮತ್ತೆ ಕಾಣ್ತಾರೆ. ಸತತವಾಗಿರುವಂತಹ 3ನೇ ಬಾರಿಗೆ ಸೋಲನ್ನು ಅವರು ಕಾಣ್ತಾರೆ. CP ಯೋಗೇಶ್ವರ್ ಅವರು ಬಿಜೆಪಿಯಿಂದ ನೇರವಾಗಿ ಕಾಂಗ್ರೆಸ್ಗೆ ಬರ್ತಾರೆ. ಈಗ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಈ ಗೆಲುವಿನ ವಿಚಾರವಾಗಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಬೈ ಎಲೆಕ್ಷನ್ ಅಲ್ಲಿ 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಬಹುಶಃ ಕಾಂಗ್ರೆಸ್ನವರಿಗೆ ಕೂಡ ಡೌಟ್ ಇತ್ತು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರಕಾರ ಚನ್ನಪಟ್ಟಣ ಜೊತೆಗೆ ಶಿಗ್ಗಾವಿ ಹಾಟ್ ಫೇವರೇಟ್ ಗೆಲ್ಲೋದ್ರಲ್ಲಿ. ಆದ್ರೆ 3ಕ್ಕೆ 3 ಕ್ಲೀನ್ ಸ್ವೀಪ್ ಮಾಡಿದೆ ಅಂತ ಬಂದಾಗ ಏನ್ ಕಾರಣ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಬ್ಯಾಟಲ್ ಫೈನಲ್ ರಿಸಲ್ಟ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ 3ಕ್ಕೆ 3 ಕ್ಷೇತ್ರಗಳಲ್ಲೂ ಗೆದ್ದು ಬೀಗಿದ ಕಾಂಗ್ರೆಸ್. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿದೆ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ ಸಾಧಿಸಿದೆ. 2 ಮಾಜಿ ಸಿಎಂ ಪುತ್ರರಿಗೆ ಸೋಲುಣಿಸಿದ ಮತದಾರ. ಎನ್ಡಿಎಗೆ ತೀವ್ರ ಮುಖಭಂಗ, ಚನ್ನಪಟ್ಟಣ ಜಿದ್ದಾಜಿದ್ದಿ. ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಮಧ್ಯೆ ನೇರ ಪೈಪೋಟಿ ಉಂಟಾಗಿತ್ತು. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ CP ಯೋಗೇಶ್ವರ್ 358 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ರು. ಬಳಿಕ 2, 3, 4 ಮತ್ತು 5ನೇ ಸುತ್ತಿನಲ್ಲೂ ಕೂಡ ನಿಖಿಲ್ ಮುನ್ನಡೆ ಸಾಧಿಸಿದ್ರು. 5ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ವೇಳೆಗೆ ನಿಖಿಲ್ 25,649 ಮತ ಪಡೆದಿದ್ರೆ ಮತ್ತು CP ಯೋಗೇಶ್ವರ್ 24,343 ಮತ ಪಡೆದು ಹಿನ್ನಡೆ ಅನುಭವಿಸಿದ್ರು. ಬಳಿಕ CPY ಮುನ್ನಡೆ ಸಾಧಿಸಿದ್ದು 10ನೇ ಸುತ್ತಿನ ವೇಳೆ 15,000 ಲೀಡ್ ಪಡೆದಿದ್ರು. 11ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ ಯೋಗೇಶ್ವರ್ ಅವರು
23,210 ಮತಗಳಿಂದ ಭರ್ಜರಿ ಅಂತರ ಕಾಯ್ದುಕೊಂಡಿದ್ರು. 14ನೇ ಸುತ್ತಿನ ಬಳಿಕ ನಿಖಿಲ್ 59,914 ಮತ, ಸಿಪಿವೈ 84,166 ಮತ ಪಡ್ಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ 24,252 ಮತಗಳಿಂದ ಮುನ್ನಡೆಯಲ್ಲಿದ್ರು. ಅಂತಿಮ ಸುತ್ತಿನ ಬಳಿಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು 82,229 ಮತ ಪಡೆದು ಸೋತರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು 1,12,642 ಮತಗಳನ್ನು ಗಳಿಸಿ 25,413 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಶಿಗ್ಗಾಂವಿ ಕಣ. ಈ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮಧ್ಯೆ ಸ್ಪರ್ಧೆ ಇತ್ತು. ಮೊದಲ ಸುತ್ತಿನಲ್ಲಿ ಭರತ್ ಬೊಮ್ಮಾಯಿಗೆ 4,223 ಮತ, ಯಾಸಿರ್ ಖಾನ್ ಪಠಾಣ್ಗೆ 3,423 ಮತಗಳು ಬಂದಿವೆ. ಈ ಮೂಲಕ ಭರತ್ 800 ಮತಗಳ ಆರಂಭಿಕ ಮುನ್ನಡೆ ಸಾಧಿಸಿದ್ರು. ನಂತರ ಅಲ್ಪ ಮತಗಳ ಅಂತರದಿಂದ ಭರತ್ ಮುನ್ನಡೆಯಲ್ಲಿದ್ರು. 6ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ ಭರತ್ ಬೊಮ್ಮಾಯಿ 32,787 ಮತ ಪಡೆದರೆ ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ 32,125 ಮತ ಪಡೆದು 662 ಮತಗಳಿಂದ ಹಿನ್ನಡೆಯಲ್ಲಿದ್ರು. ಬಳಿಕ ಮುನ್ನಡೆ ಪಡೆದು 9ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾದಾಗ ಯಾಸಿರ್ ಖಾನ್ ಪಠಾಣ್ 355 ಮತಗಳ ಮುನ್ನಡೆಯಲ್ಲಿದ್ರು. 10ನೇ ಸುತ್ತಿನಲ್ಲಿ 6,479 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ರು. 12ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 12,251 ಮತಗಳಿಂದ ಮುಂದಿದ್ರು. ಬಳಿಕ 14ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ವೇಳೆಗೆ ಕಾಂಗ್ರೆಸ್ 83,400 ಮತ, ಬಿಜೆಪಿ 69,972 ಪಡ್ಕೊಂಡಿದೆ. ಈ ಮೂಲಕ ಯಾಸಿರ್ ಖಾನ್ ಪಠಾಣ್ 13,428 ಮುನ್ನಡೆ ಸಾಧಿಸಿದ್ರು. ಬೊಮ್ಮಾಯಿ ಸೋಲು. ಶಿಗ್ಗಾಂವಿನಲ್ಲಿ 16ನೇ ಸುತ್ತಿನಲ್ಲಿ ಕಾಂಗ್ರೆಸ್ 13,448 ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 93,234 ಮತ ಪಡೆದರೆ ಬಿಜೆಪಿಯ ಭರತ್ ಬೊಮ್ಮಾಯಿಗೆ 79,756 ಮತಗಳು ಬಂದಿವೆ. ಯಾಸಿರ್ ಪಠಾಣ್ ಗೆದ್ದಿದ್ದು ಭರತ್ ಬೊಮ್ಮಾಯಿ ಸೋಲನುಭವಿಸಿದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಜಯ. ಸಂಡೂರಿನಲ್ಲಿ ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಮಧ್ಯೆ ನೇರ ಹಣಾಹಣಿ ಉಂಟಾಗಿದೆ. ಅನ್ನಪೂರ್ಣ ಈ ತುಕಾರಾಂ ಮೊದಲ ಸುತ್ತಿನಲ್ಲಿ 2,586 ಮತ ಮತ್ತು ಎರಡನೇ ಸುತ್ತಿನಲ್ಲಿ 2,715 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಂಚೆ ಮತಗಳಲ್ಲಿ 3 ಮತಗಳ ಮುನ್ನಡೆ ಇದೆ. ಈವರೆಗೆ ಅನ್ನಪೂರ್ಣ 11,770 ಮತ ಮತ್ತು ಬಂಗಾರು ಹನುಮಂತು 9,055 ಮತಗಳನ್ನು ಪಡ್ಕೊಂಡಿದ್ದಾರೆ. ಬಳಿಕ 5ನೇ ಸುತ್ತಿನಲ್ಲಿ ಕಾಂಗ್ರೆಸ್ 23,877 ಮತ ಪಡೆದರೆ ಬಿಜೆಪಿ ಅಭ್ಯರ್ಥಿ 23,672 ಮತ ಗಳಿಸಿದ್ದಾರೆ. ಅನ್ನಪೂರ್ಣ ತುಕಾರಾಂ ಅವರು 205 ಮತಗಳಿಂದ ಮುನ್ನಡೆಯಲ್ಲಿದ್ದರು. 12ನೇ ಸುತ್ತಿನ ಮತಗಳ ಎಣಿಕೆ ಮುಕ್ತಾಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ 6,562 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದರು. ಈ ವೇಳೆ ಕಾಂಗ್ರೆಸ್ 67,124 ಮತ ಪಡೆದಿದ್ದರೆ ಬಿಜೆಪಿ 60,562 ಮತಗಳನ್ನು ಗಳಿಸಿತ್ತು. 15 ಸುತ್ತಿನ ಮತ ಎಣಿಕೆಯ ಬಳಿಕ ಅನ್ನಪೂರ್ಣ ತುಕಾರಾಂ 8,239 ಮತ್ತು 18ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 9,568 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ 93,616 ಮತ್ತು ಬಿಜೆಪಿ 83,967 ಮತ ಪಡ್ಕೊಂಡಿದೆ. ಅನ್ನಪೂರ್ಣ ತುಕಾರಾಂ 9,649 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೀಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕೈ ಮೇಲಾಗಿದೆ. ಜೊತೆಗೆ ಎನ್ಡಿಎಗೆ ತೀವ್ರ ಮುಖಭಂಗವಾಗಿದೆ. ಜೊತೆಗೆ ಇವೆಲ್ಲದರ ಜೊತೆಗೆ ಬಹಳಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಯಾಕಂದರೆ ಈ ಒಂದು ಚುನಾವಣೆ ಬಿಜೆಪಿಯ ಎನ್ಡಿಎಯ ಈ ಒಂದು ಹೀನಾಯ ಸೋಲಿಗೆ ಕಾರಣವೇನು ಅನ್ನುವಂತಹ ವಿಚಾರ ಕಾಂಗ್ರೆಸ್ ಪಕ್ಷ ಬಹುಶಃ ಕಾಂಗ್ರೆಸ್ಸೇ ಅನ್ಕೊಂಡಿರಲಿಲ್ಲ 3ಕ್ಕೆ 3 ಗೆಲ್ತೀವಿ ಅನ್ನುವಂಥದ್ದು. ಆದರೆ ಗೆದ್ದಿದ್ದಾರೆ. ಸೊ ಹಾಗಿದ್ದಾಗ ಚರ್ಚೆನ ಮಾಡಬೇಕು. ಈ ಒಂದು ಕಾಂಗ್ರೆಸ್ನ ಗೆಲುವು, ಎನ್ಡಿಎಯ ಈ ತೀವ್ರವಾಗಿರುವಂತಹ ಸೋಲು ಕಾರಣವೇನು, ಜೊತೆಗೆ ಈ ಕಾರಣಕ್ಕೆ ತಾವುಗಳು ಏನಂತೀರಿ, ತಮ್ಮ ಅಭಿಪ್ರಾಯ ಏನು ಕಾರಣ, ಯಾಕೆ ಬಿಜೆಪಿ ಈ ಹಂತಕ್ಕೆ ಬಂತು, ಯಾಕೆ ಬಿಜೆಪಿ ಸೋಲ್ತಾ ಇದೆ, ಅಷ್ಟು ಘಟಾನುಘಟಿ ನಾಯಕರನ್ನ ನಿಲ್ಲಿಸಿದ್ರು ಕೂಡ ಯಾಕೆ ಸೋಲ್ತಾ ಇದೆ, ತಮ್ಮ ಅಭಿಪ್ರಾಯ ಏನು, ತಮ್ಮ ಅಭಿಪ್ರಾಯಗಳಿಗೆ ಮುಕ್ತವಾಗಿ ಅವಕಾಶ ಇದೆ. ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ಜೊತೆಗೆ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ
ಕಾಂಗ್ರೆಸ್ನ ವಕ್ತಾರರು ಉದಯ್ ಆಚಾರ್ಯ ಅವರು ಇದ್ದಾರೆ. ಆತ್ಮೀಯೋಗ್ರಂತ ಸ್ವಾಗತ ಉದಯ್ ಆಚಾರ್ಯ ಅವರಿಗೆ. ಎಸ್, ಅದೇ ರೀತಿ ಕಂಗ್ರ್ಯಾಚುಲೇಷನ್ಸ್, ತಮ್ಮ ಒಂದು ಪಕ್ಷ ಗೆದ್ದಿದೆ. ಎಸ್, ಶುಭಾಶಯಗಳು ಆ ಒಂದು ನಿಟ್ಟಿನಲ್ಲಿ. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರಿದ್ದಾರೆ. ಅರುಣ್ ಜಿ ಶೇಟ್ ಅವರಿಗೆ ಆತ್ಮೀಯರಿಂದ ಸ್ವಾಗತ ಸರ್. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಗೆಲುವಿನ ನಗೆ ಬೀರಿದಂತಹ ಕಾಂಗ್ರೆಸ್, ಜೊತೆಗೆ ಸೋಲಿನ ಕಹಿ ಉಂಡಂತಹ ಬಿಜೆಪಿ, ಇಬ್ರು ವಕ್ತಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರುಗಳು ಏನು ಹೇಳ್ತಾರೆ, ಜೊತೆಗೆ ತಾವುಗಳು ಏನು ಹೇಳ್ತೀರಿ, ತಮ್ಮ ಅಭಿಪ್ರಾಯ ಕೂಡ ನಾನು ತೆಗೆದುಕೊಳ್ತೀನಿ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂಥದ್ದು ಎಸ್ ಕಾಂಗ್ರೆಸ್ನವರಲ್ಲಿ, ಯಾಕಂದ್ರೆ ಗೆದ್ದಿದ್ದೀರಿ. ಸೊ ಹಾಗಿದ್ದಾಗ ಫಸ್ಟ್ ರಿಯಾಕ್ಷನ್ ಉದಯ್ ಆಚಾರ್ಯ ಅವರು ಏನು ಹೇಳಿಕೆ ಇಷ್ಟಪಡ್ತೀರಾ? ಖಂಡಿತವಾಗೂ ಒಂದು ತಕ್ಕ ಮಟ್ಟಿಗೆ ಒಂದು ದೊಡ್ಡ ಗೆಲುವು ಅಂತಲೇ ಹೇಳುವುದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಸಾಮಾನ್ಯ ವ್ಯಕ್ತಿಗಳ ಮುಂದೆ ನಿಂತು ಗೆಲ್ತಿದ್ರೆ ಏನೋ ಒಂದು ಅಷ್ಟೊಂದು ಮಜಾ ಇರ್ತಿರ್ಲಿಲ್ಲ. ಬಟ್ ಆದ್ರೆ ಇದು ಒಂದು ವಿಶೇಷವಾದಂತ ಗೆಲುವು ಅಂತ ಹೇಳಿ. ಯಾಕಂತಂದ್ರೆ ನಿಂತ ಅಭ್ಯರ್ಥಿಗಳು ಸಾಮಾನ್ಯರಲ್ಲ, ಎಲ್ಲ ಘಟಾನುಘಟಿಗಳೇ. ಕರೆಕ್ಟ್. ಅವರನ್ನು ಬ್ಯಾಕಪ್ ಮಾಡಲಿಕ್ಕೆ ನಿಂತ ವ್ಯಕ್ತಿಗಳು ಕೂಡ ಘಟಾನುಘಟಿಗಳೇ. ಒಬ್ಬರು JDS ನಿಂದ ನಿಂತ ನಿಖಿಲ್ ಕುಮಾರಸ್ವಾಮಿ ಅವರದ್ದಂತೂ ಹೇಳೋದೇ ಬೇಡ. ಅವರ ತಾತ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಜಕೀಯ ಮುತ್ಸದ್ದಿ, ಬಹಳ ಹಿರಿಯ ವ್ಯಕ್ತಿ ಅವರು. ಅದೇ ರೀತಿ ಭರತ್ ಅವರು ಕೂಡ, ಅವರ ತಂದೆಯವರು ಕೂಡ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಸೊ ಹಾಗಿರುವಾಗ ಅಂಥವರ ಒಂದು ಬ್ಯಾಕಪ್ ಇದ್ದು ನಿಂತಿದ್ದಾಗ ನಮಗೆ ಏನೋ ಒಂದು ಏನು ಹೇಳ್ತಾರೆ, ಸ್ವಲ್ಪ ಡೌಟ್ ಇತ್ತು. ಯಾಕಂತ ಹೇಳಿದ್ರೆ ಅವರ ಪ್ರಭಾವ ಕೂಡ ಇದೆ, ವಿತ್ ಡ್ಯೂ ರೆಸ್ಪೆಕ್ಟ್. ಅವರ ಕೂಡ ಪ್ರಭಾವ ಇದೆ, ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಸೊ ಇದು ನಮಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ಈಗ ಆಲ್ಮೋಸ್ಟ್ ಹೆಚ್ಚಿನ ಈ ನಮ್ಮ ಸರ್ವೆಗಳು ಒಂದು ಅಂತೇಳಿ ಹೇಳ್ತಾ ಇತ್ತು. ಮತ್ತು ಬೇರೆ ಮತ್ತು ಸರ್ವೆಗಳಲ್ಲಿಯೂ ಈ ಚನ್ನಪಟ್ಟಣ ಅಂತೂ JDS ಪಾಲಿಗೆ ಆಗುತ್ತೆ ಹಾಗೆ ಅಂತ ಕೂಡ ಹೇಳಿದರು. ಮತ್ತು ಕೆಲವು ಸರ್ವೆಗಳಲ್ಲಿ ಅಂತೂ 50-50 ಆ ಥರ ಒಂದು ಹೋಪ್ಸ್ ಇತ್ತು. ಬಟ್ ನಮಗೆ ನಿಜವಾಗಿ ಹೇಳೋದಾದರೆ ಶಿಗ್ಗಾವಿ ವಾಸ್ ಟೋಟಲಿ ಟರ್ನ್ಔಟ್. ಓಕೆ. ಸಂಡೂರು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ವಿನ್ ಆಗ್ತೇವೆ ಅಂತ ಹೇಳಿ. ಓಕೆ. ಚನ್ನಪಟ್ಟಣ 50-50 ನಮಗೂ ಇತ್ತು. ಅಂದ್ರೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಈ ಸಮೀಕ್ಷೆಗಳು ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ವಿನ್ ಆದ್ರೆ ಏನೋ ಒಂದು 30,000 ಲೀಡಲ್ಲಿ ವಿನ್ ಆಗ್ತಾರೆ ಅಂತ ಹೇಳುವಂತ ಪ್ರಿಡಿಕ್ಷನ್ಸ್ಗಳು ಇತ್ತು. ಮತ್ತೆ ಸಟ್ಟಾಬಾಜರಲ್ಲೂ ಕೂಡ ಅದೇ ರೀತಿಯಾದಂಥ ಮಾತುಗಳು ನಡೀತಾ ಇತ್ತು. ಎಲ್ಲಾದ್ರೂ ಯೋಗೇಶ್ವರ್ ಅವರು ವಿನ್ ಆದ್ರೆ ಒಂದು 2-3 ಸಾವಿರ ಅಂತರದಲ್ಲಿ ವಿನ್ ಆಗಬಹುದು ಅಂತ ಹೇಳುವಂತ ಒಂದು ಪ್ರಿಡಿಕ್ಷನ್ಸ್ ಕೂಡ ಇತ್ತು. ಸೊ ಇದು ಟೋಟಲಿ ಉಲ್ಟಾಯಿತು. ಮತ್ತೆ ಅದೇ ಹೇಳಿದ ಹಾಗೆ ಶಿಗ್ಗಾವಿ ವಾಸ್ ಅ ಬೋನಸ್. ಶಿಗ್ಗಾವಿ ವಾಸ್ ಸಾರಿ, ನಮ್ಮ ಭರತ್ ಬೊಮ್ಮಾಯಿ ಅವರು ಗೆದ್ದಿರುವಂತ ಶಿಗ್ಗಾವಿ, ಅದು ಒಂದು ದಟ್ ವಾಸ್ ಅ ಬೋನಸ್. ಓಕೆ. ಅದು ಗೆಲ್ತೀರಿ ಅಂತ ಅನ್ಕೊಂಡು ನಾವು ಅದೇ ಹೇಳಿದಲ್ಲ ನೋಡಿ, ವಿತ್ ಡ್ಯೂ ರೆಸ್ಪೆಕ್ಟ್. ಯಾಕಂತ ಹೇಳಿದ್ರೆ ಬೊಮ್ಮಾಯಿ ಅವರು ಏನು ಸಣ್ಣ ವ್ಯಕ್ತಿ ಅಲ್ಲ. ನಾವು ಯಾರನ್ನು ಒಂದು ವಿ ಕೆನಾಟ್ ಟೇಕ್ ಇಟ್ ಫಾರ್ ಗ್ರ್ಯಾಂಡ್, ಯಾರನ್ನು ಲೈಟ್ ಆಗಿ ತಗೊಳ್ಳಿಕ್ಕೆ ಆಗುದಿಲ್ಲ. ಅವರು ಕೂಡ ರಾಜಕೀಯದಲ್ಲಿ ನುರಿತರು, ಮಾಜಿ ಮುಖ್ಯಮಂತ್ರಿ, ಬಿಜೆಪಿಯ ಭದ್ರಕೋಟೆ. ಹೌದು, ಕಳೆದ ವ್ಯಕ್ತಿಯ ವರ್ಚಸ್ಸು ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ ಬೊಮ್ಮಾಯಿ ಅವರ ವರ್ಚಸ್ಸು. ಖಂಡಿತ ಅದು ಒಂದಿದ್ದದ್ದೇ. ಮತ್ತೆ ಅದರಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿ ನೋಡಿ, ಶಿಗ್ಗಾವಿಯಲ್ಲಿ ಆಲ್ಮೋಸ್ಟ್ ಒಂದು 45% ವೋಟರ್ಸ್ ಮುಸ್ಲಿಂ ಮತದಾರರು, ಆದರೂ ಅಲ್ಲಿ ಬಿಜೆಪಿ ಗೆಲ್ತಿತ್ತು. ಸೊ ಹಾಗಿರುವಾಗ ಅದನ್ನು ನಾವು ಈ ಬಾರಿ ಬ್ರೇಕ್ ಮಾಡಬಹುದಾ ಅಂತ ಹೇಳುವಂತ ಮಿತ್ ನಮ್ಮಲ್ಲಿ ಕೂಡ ಇತ್ತು. ಅದು ಒಂದು ಈ ಸರಿ ಚೇಂಜ್ ಆಯ್ತು. ಓಕೆ. ಎಷ್ಟು ಖುಷಿ ಕೊಟ್ಟಿದೆ ಈ ಒಂದು ಗೆಲುವು? ನೋಡಿ, ಇದರಲ್ಲಿ ಖುಷಿ ಪಡುವಂಥದ್ದು ಅಂತ ಹೇಳಿದ್ರೆ, ನಮಗೆ ಬಹಳಷ್ಟು ಈ ಅಪವಾದಗಳು ಬಂದಿತ್ತು. ಅದಕ್ಕೆಲ್ಲ ಒಂದು ಬಹುಶಃ ಇದು ಏನೋ ಒಂದು ದಿ ಎಂಡ್ ಕೊಟ್ಟಾಗೆ ಆಗಿರಬಹುದು ಅಂತ ಹೇಳಿ ನಾನು ಎಣಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಸಿದ್ದರಾಮಯ್ಯರವರ ಮೂಢ ಹಗರಣ ಆಗಿದ್ದಿರಬಹುದು, ಅಥವಾ ಬೇರೆ ವಕ್ ವಿಚಾರದಲ್ಲಿ ಆಗಿದ್ದಿರಬಹುದು. ಸೊ ಹಲವಾರು ವಿಚಾರಗಳು ನಮ್ಮ ಬಿಜೆಪಿ ಮಿತ್ರರು ಅಟ್ಯಾಕ್ ಒನ್ ಬೈ ಒನ್ ನಮ್ಮ ಮೇಲೆ ಹಾಕ್ತಾನೆ ಇದ್ರು. ಒಂದು ಸುಭದ್ರವಾದಂತಹ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆದರೆ ಬಹುಶಃ ಈ ಒಂದು ರಿಸಲ್ಟ್ನಿಂದ ಏನು ಜನರು ಮೆಸೇಜ್ ಕೊಟ್ರಿ ಅಂತ ಹೇಳಿದ್ರೆ, ಬೇಡ, ದಯವಿಟ್ಟು ನಿಲ್ಲಿಸಿ, ಏನೋ ಒಂದು ಸರಿಯಾಗಿ ನಡೀತಾ ಹೋಗ್ತಾ ಇದೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅವರು ಅಂತ ಹೇಳುವಂಥ ಒಂದು ಮೆಸೇಜ್ ಅನ್ನು ಬಹುಶಃ ನಮ್ಮ ವಿರೋಧ ಪಕ್ಷದವರಿಗೆ ಕೊಟ್ಟಿದ್ರು ಅಂತ ಹೇಳಿ ನಾನು ಎಣಿಸ್ತೇನೆ. ಓಕೆ. ಎಸ್ ಸರ್, ಅನ್ಕೊಂಡಿರ್ಲಿಲ್ಲ 1:1 ಆಗ್ಬೋದಿತ್ತು ಅನ್ನುವಂಥದ್ದು ಅವರ ಮಾತುಗಳು. ಯಾಕಂದ್ರೆ ಬಿಜೆಪಿ ಒಂದು, ಕಾಂಗ್ರೆಸ್ ಒಂದು ಅಂಡ್ JDS ಒಂದು. ಆದರೆ ಎಲ್ಲವೂ ಕೂಡ ಉಲ್ಟಾ ಆಯಿತು. ಒಂದೇ ಕಡೆಯಲ್ಲಿ 3 ಬಂದು ಸೇರಿತ್ತು, ಅದು ಕೈಗೆ ಬಂದು ಸೇರಿತ್ತು, ಕಾಂಗ್ರೆಸ್ಗೆ ಬಂದು ಸೇರಿತ್ತು, ಅಂಡ್ ಬಿಜೆಪಿಗೆ
ಶೂನ್ಯ, NDAಗೆ ಶೂನ್ಯ ಬರೋದಕ್ಕೆ ಏನ್ ಕಾರಣ ಅನ್ನೋ ಪ್ರಶ್ನೆಗಳು ಬರ್ತಾ ಇದೆ. ತಮ್ಮ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಅರುಣ್ ಜಿ ಶೇಟ್ ಅವರು ತಮ್ಮ ಹೀನಾಯ ಸೋಲು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಸಾಮಾನ್ಯವಾಗಿ ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ರಾಜ್ಯ ಸರ್ಕಾರ ಇರುತ್ತೆ ಅದರ ಪರವಾಗಿ ಒಲವು ಇರುವಂತದ್ದು ಇಷ್ಟರ ತನಕ ನೋಡಿಕೊಂಡು ಬಂದಿದ್ದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ UP ನಲ್ಲಿ ಕೂಡ ಯೋಗಿಯನ್ನು ಮುಗಿಸ್ತೀವಿ, ಅದರಿಂದ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೋಗಿರತಕ್ಕಂಥ ಸಮಾಜದ ಪಾರ್ಟಿ ಇರಬಹುದು, ಅಲ್ಲಿ ಕೂಡ ನಿಮ್ಗೆ ಅದರಲ್ಲಿ ಪ್ರೆಸೆನ್ಸ್ ಗೊತ್ತಾಗಿದೆ ಹೇಗಿದೆ ಅಂತ ಹೇಳಿ. ಸರಿ, ಯಾವತ್ತು ಈ ರಾಜಕಾರಣ ಅಂತ ಹೇಳಿದ್ರೆ, ಎಲೆಕ್ಷನ್ ಚುನಾವಣೆ ಅಂತ ಹೇಳಿದ್ರೆ ಮತದಾರ ಪ್ರಭುವಿಗೆ ಮೊದಲ ಮಾನ್ಯತೆ, ಅವನು ಕೊಡುವಂತಹ ಒಂದು ತೀರ್ಪು. ಉದಾಹರಣೆಗೆ ಒಂದು ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ಗೆ ಅವನು ಮತದಾನ ಮಾಡಬೇಕಾದ್ರೆ 5 ವರ್ಷಗಳ ತನಕ ಅವನು ಕಾಯ್ತಾನೆ, ಅನಾಲಿಸಿಸ್ ಮಾಡ್ತಾನೆ. ಅದ್ರ ಮಧ್ಯದಲ್ಲಿ ಉಪಚುನಾವಣೆ ಅನ್ನುವಂಥದ್ದು ಒಂದು ಅವನಿಗೆ ಇನ್ನೊಂದು ಕೆಲಸ, ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದು. ನಮಗೆಲ್ಲ ಗೊತ್ತೇ ಇದೆ, ಯಾವ ಈ ಸಿದ್ದರಾಮಯ್ಯನವರ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಲಾಸ್ಟ್ ಟರ್ಮ್ನಲ್ಲಿ ಆವಾಗಲೂ ಕೂಡ ಹಾಗೇನೆ ಉಪಚುನಾವಣೆಯಲ್ಲಿ ಅವರು ಗೆದ್ದಿದ್ರು, ನಂತರ ನಮ್ಮದು ಮೇಲುಗೈ ಆಯಿತು, ಇದೆಲ್ಲ ನಡೀತಾ ಇರುವಂಥದ್ದೇ. ಮತ್ತು ನಾವು ಪ್ರತಿಯೊಂದು ಯಾವುದನ್ನು ಎಲೆಕ್ಷನ್ ಕೂಡ ನಾವು ಸೋಲ್ಬೇಕು ಅಂತ ಹೇಳಿ ಏನು ಹೋಗೋದಿಲ್ಲ, ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಪ್ರಯತ್ನ ಹಾಕ್ತೀವಿ. ಯಾವ ರೀತಿ ಬೇಕಾದರೆ ತಂತ್ರಗಾರಿಕೆ ಏನು ಮಾಡಬೇಕು ರಾಜಕಾರಣಕ್ಕೋಸ್ಕರ, ಯಾವ ರಾಜಕಾರಣಕ್ಕೋಸ್ಕರ, ಉತ್ತಮವಾಗಿರ್ತಕ್ಕಂಥ ರಾಜಕಾರಣಕ್ಕೋಸ್ಕರ, ಹಗರಣಗಳನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಅಲ್ಲ. ಪಲ್ಟಿ ಹೊಡಿತಂದ್ರೆ ಪ್ರಶ್ನೆ ಅದೆಲ್ಲವನ್ನು ತಮ್ಮ ತಂತ್ರಗಾರಿಕೆ ಕರೆಕ್ಟ್. ಬಿಜೆಪಿ ಅಂತ ಬಂದಾಗ ಅದೊಂದು ತಂತ್ರಗಾರಿಕೆ, ಭಾರತೀಯ ಜನತಾ ಪಾರ್ಟಿ ಅನ್ನೋದು ಅವಂತ ಬಂದಾಗ ಅಲ್ಲಿ ಏನೊಂದು ಬಿಗ್ ಪ್ಲಾನ್ ಇರುತ್ತೆ, ಗೆದ್ದೇ ಗೆಲ್ತಾರೆ ಅಟ್ ಎನಿ ಕಾಸ್ಟ್. ಬಟ್ ತಮ್ಮ ತಂತ್ರಗಾರಿಕೆ ಪಲ್ಟಿ ಹೊಡೆದಲ್ಲಿ ಯಾಕೆ ಪಲ್ಟಿ ಹೊಡೀತು ಅನ್ನುವಂಥದ್ದು ನೋಡಿ. ಮತದಾನದಲ್ಲಿ ಶೇಕಡವಾರು ಎಷ್ಟು 50% ಜಾಸ್ತಿ ಸಿಗುತ್ತೋ ಅವರು ವಿನ್ ಆಗ್ತಾರೆ. ನಮ್ಮ ಪ್ರತಿಯೊಂದು ಮತವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವತ್ತಿನ ಮನೋಭಾವ, ಅವತ್ತಿನ ರಾಜಕೀಯವಾಗಿರತಕ್ಕಂಥ ನಡೆಗಳು, ಮತ್ತೆ ಈ ರಾಜ್ಯ ಸರ್ಕಾರದಲ್ಲಿ 135 ಸೀಟ್ ಇದೆ, ಇನ್ನೊಂದು 3 ಕಳ್ಕೊಂಡ್ರೆ ಏನು ಸಿದ್ದರಾಮಯ್ಯ ಸರ್ಕಾರ ಬಿದ್ದೋಗುತ್ತಾ? ಹಾಗೇನಾದ್ರೆ ಇದ್ರೆ ಅದರದ್ದು ಮಜಾನೇ ಬೇರೆ ಇರ್ತಿತ್ತು, ಅವ ಚುನಾವಣೆ ಮಜಾನೇ ಬೇರೆ ಇರ್ತಿತ್ತು. ಆದ್ರೆ ಹಾಗೇನು ಆಗುದಿಲ್ಲ. ಇವಾಗ ನಮ್ಮ ಅಭ್ಯರ್ಥಿ ವಿರೋಧ ಪಕ್ಷಕ್ಕೆ ಹೋಗಿ ಕುಳಿತುಕೊಳ್ಳುವುದಕ್ಕಿಂತಲೂ ಜನರ ಭಾವನೆ ಏನಿರುತ್ತೆ, ಈ ಸರ್ಕಾರಕ್ಕೆ ಒಂದಷ್ಟು ಶಕ್ತಿಯನ್ನು ನಾವು ಕೂಡ ಕೊಡೋಣ, ಆವಾಗ ನಮ್ಗೆ ಒಂದಷ್ಟು ಏನಾದ್ರೂ ಸಿಗಬಹುದು ಅನ್ನುವಂತ ಒಂದು ಮಾನಸಿಕತೆ ಜನರಲ್ಲಿ ಇರೋದು ಸಹಜವಾಗಿರುವಂತದ್ದು. ಆದ್ರೆ ನಾವೇನು ಒಂದು ಮಾತಿದೆ, ನದಿಗೆ ಧರಿಸುತ್ತಾ ಈಜುವುದಾದರೆ ಜೀವಂತ ಮತ್ಸ್ಯವೇ ಬೇಕು, ಹೊನಲಿನ ದಿಕ್ಕಿಗೆ ಸಾಗುವುದಾದರೆ ಕೊಳೆತಂದು ಕಸಕಡ್ಡಿ ಸಾಕು ಅಂತ. ನಾವು ಜೀವಂತ ಮತ್ಸ್ಯವಾಗಿ ಈ ಹೆದ್ದರೆ ಏನು 135 ಸೀಟ್ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರನ ವಿರುದ್ಧವಾಗಿ ನಮ್ಮ ವಿರುದ್ಧ ನಾವು ವಿರೋಧ ಪಾರ್ಟಿಯಾಗಿ ಅದನ್ನು ಎದುರಿಸಬೇಕು. ಅದಕ್ಕೋಸ್ಕರ ಇವರೇ ಹೇಳಿದಂತೆ ಬಲಾಢ್ಯವಾಗಿರತಕ್ಕಂಥ ಅತ್ಯಂತ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡು ಬರುವಂತಹ ಯಾವ ಅಭ್ಯರ್ಥಿ ಇದ್ದಾನೆ ಅವರನ್ನೇ ಬೆಳೆಸಿದ್ದೀವಿ ನಾವು. ಯಾವುದೇ ರೀತಿಯಲ್ಲಿ ನಮ್ಮ ಏನು ಪ್ರೆಸೆನ್ಸ್ ಏನಿದೆ ಅದನ್ನೇ ಕಮ್ಮಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಮತದಾನ ಪ್ರಭುಗಳು ಅವರು ಕೊಡುವಂತಹ ಈ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಕೊಡುವಂತಹ ನಿರ್ಣಯಕ್ಕೆ ನಾವು ಖಂಡಿತವಾಗಿ ತಲೆ ಬಾಗಲೇಬೇಕು. ಮತ್ತೆ ಈ ನೀವು ಹೇಳಿದಂತೆ ಸೋಲು ಮತ್ತು ಗೆಲುವುಗಳು ಖಂಡಿತವಾಗಿರ್ತವೆ. ಈ ಸೋಲುಗಳು ಬಂದಾಗಲೂ ಕೂಡ ನಾವು ವಿಮರ್ಶೆ ಮಾಡ್ತೀವಿ, ಗೆಲುವು ಬಂದಾಗಲೂ ಕೂಡ ವಿಮರ್ಶೆ ಮಾಡ್ತೀವಿ. ತಪ್ಪಿದ್ದಲ್ಲಿ ತಿದ್ದುತ್ತೀವಿ, ತೀಡ್ತೀವಿ ಮತ್ತು ಮುಂದುವರಿತೀವಿ. ಇಲ್ಲಿದ್ರೆ ಹತಾಶರಾಗಿ ಕುಳಿತುಕೊಳ್ಳುವುದೇನಿಲ್ಲ. ಮತ್ತೆ ಈಗಷ್ಟೇ ಹೇಳಿ ನಮ್ಮ ಕಾಂಗ್ರೆಸ್ ವಕ್ತಾರರು ಮಿತ್ರರು ಹೇಳಿದಂತೆ ದಿ ಎಂಡ್ ಅಂತ, ದಿ ಎಂಡ್ ಅಲ್ಲ, ದಿ ಸ್ಟಾರ್ಟ್ ಇದು. ಇವಾಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಅಲ್ಲಿ ಇನ್ನಷ್ಟು ಹುರುಪಿನೊಂದಿಗೆ ಈ ಸರ್ಕಾರದ ಲೋಪ ದೋಷಗಳನ್ನು ಏನು ಕಳೆದ ಸತಿ ಮೂಢ ಹಗರಣದ ವಿರುದ್ಧ ಏನು ನಾವು ತೊಡೆತಟ್ಟಿ ನಿಂತಾಗ ಚರ್ಚೆ ಮಾಡ್ಬೇಕು ಅಂತ ಹೇಳುವಾಗ ಮೊಟಕುಗೊಳಿಸಿ ಹೋಗಿದ್ರು, ಇವಾಗ ಪುನಃ ಪ್ರಾರಂಭವಾಗುತ್ತೆ ನೋಡಿ. ಸರಿ, ಬರ್ತೀನಿ ಸರ್, ಮಾತಾಡ್ತೀನಿ. ಬಹಳಷ್ಟು ಕರೆಗಳಿವೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿದೆ ಸರ್? ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಈ ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಅವ್ರು ಮಾಡಿದ್ದು ನೋಡಿ, ಎಫೆಕ್ಟ್ ಬಂದದೇ ದೊಡ್ಡ ಎಫೆಕ್ಟ್ ಅಂದ್ರೆ ಇದು ಮೂಢಾಕರಣ ಬಿಜೆಪಿಗೆ. ಮೂಢಾಕರಣ ಜಾತಿ ಮತ್ತೆ ಇನ್ನೊಂದು, ಅವ್ರಿಗೆ ಮನಸ್ಸು ಬಂದವರು ಅವ್ರ ಕುಟುಂಬದವರೇ ಬೇಕು, ಮಂತ್ರಿ ಅವರು ಯಾರಿದ್ದಾರೆ ಅವರೇ ಅಲ್ಲಿ ನಿಲ್ಬೇಕು, ಕಾರ್ಯಕರ್ತರಿಗೆ ಯಾರು ಬೇಡ ಅವ್ರಿಗೆ ಅಲ್ಲಿ. ಯಾರಿಗೆ? ಬಿಜೆಪಿ ಅವರಿಗ? ಮತ್ತೆ ಇನ್ನೊಂದು ನಾವು ಹೇಳಿದ್ದೇವೆ ಆ ದಿವಸ ಹೇಳಿದೆ ನೋಡಿ, ಸಿದ್ದು ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿದೆ ನೋಡಿ, ಇದೇ ಕಾರಣ. ಇದು ಒಳ್ಳೆ ರಿಸಲ್ಟ್ ಅಂತ ಹೇಳ್ತೀರಿ ತಾವು?
ಅಂದ್ರೆ ಇದು ರಿಸಲ್ಟ್ ಅಂದ್ರ ಇದು ಪಾಠ ಕಲಿಸ್ಬೇಕಂದ್ರ ಬಿಜೆಪಿಗೆ ಜೆಡಿಎಸ್ಗೆ ಇದೇ ಕಾರಣ ಇದೇ ಅಸ್ತ್ರ ಅಂದ್ರೆ ಸರಿಯೇ ಇಲ್ಲ. ಓಕೆ, ಬಿಗ್ ಫಾಲ್ಟ್ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಿ. ಕುಟುಂಬ ರಾಜ ಅದಕ್ಕೋಸ್ಕರ ಬಿಜೆಪಿಗೆ ಈ ಸ್ಥಿತಿ ಬಂದಿದೆ ಅಂತ ಹೇಳ್ತೀರಿ ತಾವು. ಈ ಸ್ಥಿತಿ ಇನ್ನು ನೋಡಿ, ಇವರು ಪಾಲಕ ಸಹ ಜೆಡಿಎಸ್ ಮುಂದೆ ತಂದು ಉಂಟಲ್ಲ, ಇವ್ರು ನೆಲ ಕಚ್ಚಿ ಹೋಗ್ತಾರೆ ನೋಡಿ. ಓಕೆ, ಜೆಡಿಎಸ್ ಜೊತೆ ಇವರುಗಳು ಸೇರಿದಕ್ಕೆ ಇವರು ಈ ಗತಿ ಬಂದಿದೆ ಅಂತ ಹೇಳ್ತೀರಿ ತಾವು. ಓಕೆ ಓಕೆ, ಸರಿ ಸರ್, ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ಇದು ಎಸ್ ಮತದಾರ ಪ್ರಭುಗಳು, ವೀಕ್ಷಕರ ಅಭಿಪ್ರಾಯ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ, ನಾನು ಪ್ರಿಯಾಂಕಾ ಇಂದಿರಾ ಗಾಂಧಿ ರೈಟ್ ಹ್ಯಾಂಡ್ ಅನ್ನಪೂರ್ಣೇಶ್ವರಿ ಗಣಪ ಮಂಗಳೂರು ದಸರಾ ಮಹಾಗಣಾಧ್ಯಕ್ಷ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಹಲೋ, ನಾನು ಪ್ರಿಯಾಂಕಾ ಇಂದಿರಾ ಗಾಂಧಿ ರೈಟ್ ಹ್ಯಾಂಡ್ ಅನ್ನಪೂರ್ಣೇಶ್ವರಿ ಗಣಪ ಮಂಗಳೂರು ದಸರಾ ಮಹಾಗಣಾಧ್ಯಕ್ಷ ಸಚಿನ್ ಪಂಪೇಲ್ ಮಾತಾಡುದು. ಸಚಿನ್ ಪಂಪೇಲ್, ಮಂಗಳೂರು ದಸರಾ ಪ್ರೆಸಿಡೆಂಟ್ ಸಚಿನ್ ಪಂಪೇಲ್ ಮಾತಾಡಿ. ನಿತಿನ್ ಅವರೇ, ನಿಮ್ಗೆ ನೆನಪಿರಬಹುದು 13th May 2013 ಅದು ಕರ್ನಾಟಕ ಇಲೆಕ್ಷನ್ ರಿಸಲ್ಟ್ ದಿವಸ 13 ಮೇ 2023 ಶನಿವಾರದಂದು ನಾನು ನೇರವಾಗಿ ಮಂಗಳೂರು ದಸರಾ ಇಂದಿರಾ ಗಾಂಧಿ ವೇದಿಕೆಯಿಂದ ನೇರವಾಗಿ ನಮ್ಮ ಕುಡ್ಲ ವೇದಿಕೆಗೆ ಕರೆ ಮಾಡಿ ಒಂದು ಭವಿಷ್ಯವಾಣಿ ನುಡಿದಿದ್ದೆ. ಅಗ್ಲಿ ಬಾರ್ ಪ್ರಿಯಾಂಕಾ ಇಂದಿರಾ ಗಾಂಧಿ ಸರ್ಕಾರ, ಮೋದಿ ಹಟಾವೋ ಪ್ರಿಯಾಂಕಾ ಬಿಟಾವೋ, ಬ್ರಹ್ಮ ಶ್ರೀ ನಾರಾಯಣ್ ಗುರು ರಥ ಉಟಾವೋ, ಡೆಲ್ಲಿ ಬರಾವೋ ಅಂತ. ಅದು ಈಗ ಅಕ್ಷರಶಃ ತಕ್ರೀಬನ್ ಸಚ್ ಹುವಾ ಹೈ, ಅಕ್ಷರಶಃ ಸತ್ಯ ಆಗಿದೆ. ಮೋದಿ ಅವರಿಗೆ ಬ್ರಹ್ಮಶ್ರೀ ನಾರಾಯಣ್ ಗುರು ಅವರ ಶಾಪ ಇದೆ. ಅವರದ್ದು ಒಂದು ಟ್ರಕ್ಗೆ ಬೆಲೆ ಕೊಡ್ಲಿಲ್ಲ ರಿಪಬ್ಲಿಕ್ ಡೇ ದಿವಸ, ಗಣರಾಜ್ಯೋತ್ಸವ ದಿವಸದಂದು. ಇವತ್ತು ಮೋದಿ ಅದನ್ನು ಅನುಭವಿಸುತ್ತಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ್ ಗುರು ಅವರ ರಕ್ತವನ್ನು ಬಿಡದಿದ್ದಕ್ಕೆ ನಾನು ಇದನ್ನು ಘೋಷಣೆ ಮಾಡಿದ್ದೆ. ನೇರವಾಗಿ ಕುದ್ರೋಳಿ ದೇವಸ್ಥಾನದಿಂದ ಮಂಗಳೂರು ದಸರಾ ಇಂದಿರಾ ಗಾಂಧಿ ವೇದಿಕೆಯಿಂದ ನೇರವಾಗಿ ನಮ್ಮ ಕುಡ್ಲ ವೇದಿಕೆಗೆ ಕರೆ ಮಾಡಿ ಅಗ್ಲಿ ಬಾರ್ ಪ್ರಿಯಾಂಕಾ ಇಂದಿರಾ ಗಾಂಧಿ ಸರ್ಕಾರ, ಮೋದಿ ಹಟಾವೋ ಪ್ರಿಯಾಂಕಾ ಬಿಟಾವೋ, ಬ್ರಹ್ಮಶ್ರೀ ನಾರಾಯಣ್ ಗುರು ರಥ ಉಟಾವೋ, ಡೆಲ್ಲಿ ಬರಾವೋ ಅಂತ. ಇವತ್ತು ರಾಮ ಮಂದಿರ ಆದ್ರೂ ಮೋದಿ ಅವರಿಗೆ 500ಗಿಂತ ಜಾಸ್ತಿ ಏನು, 400ಗಿಂತ ಜಾಸ್ತಿ ಬರಲಿಲ್ಲ. 400ಗಿಂತ ಜಾಸ್ತಿ ಏನು, ಕಳೆದ ಬಾರಿ 302 ಬಂದಿತ್ತು, ಅದು ಕೂಡ ಬರಲಿಲ್ಲ. 240 ಮಾತ್ರ ಬಂದದ್ದು. ಒಂದು ವೇಳೆ 10 ಸೀಟ್ ಕಾಂಗ್ರೆಸ್ಗೆ ಜಾಸ್ತಿ ಬರ್ತಿದ್ರೆ ಕೇಂದ್ರದಲ್ಲಿ, ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಿತ್ತು. ಬರೀ 10 ಸೀಟ್ ಈ ಕಡೆ ಬರ್ತಿದ್ರೆ ಅಲ್ಲಿ ಮೈನಸ್ ಆಗಿ ಇಲ್ಲಿ ಪ್ಲಸ್ ಆಗುವಾಗ 20 ಜಾಸ್ತಿ ಆಗುತ್ತೆ. ಆಗಿರುವಾಗ ನನ್ನ ಭವಿಷ್ಯವಾಣಿ ಇವತ್ತಿಗೆ ಸತ್ಯ ಆಗಿದೆ. ಅಲ್ಲಿ ಪ್ರಿಯಾಂಕಾ ಇಂದಿರಾ ಗಾಂಧಿ ಅಮ್ಮ ಅವರು ಕೂಡ 5 ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ. ಕೇಂದ್ರದಲ್ಲಿ ಕೂಡ ತಕ್ರೀಬನ್ ಅಕ್ಷರಶಃ ನಮ್ಮ ಸರ್ಕಾರವೇ ಇದೆ ಅಲ್ಲಿ. ಇವತ್ತು ಮೋದಿ ಅವರನ್ನು RSS ಅವರು ಚೇಂಜ್ ಮಾಡಬೇಕು, ಇಲ್ಲದಿದ್ದರೆ ಬ್ರಹ್ಮಶ್ರೀ ನಾರಾಯಣ್ ಗುರು ಅವರ ಶಾಪಕ್ಕೆ ಅವರು ಸುಟ್ಟು ಭಸ್ಮವಾಗ್ತಾರೆ. ಅಷ್ಟೇ ಅಲ್ಲಿಗೆ ನಾನು ಬಯಸ್ತಿದ್ದೇನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸಚಿನ್ ಅವರೇ. ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿದೆ ಸರ್? ಯತೀನ್, ನಮಸ್ತೆ, ಮಾತಾಡಿ ಸರ್. ಸರ್ ದಾದೆ ಗೊತ್ತಂడి ಸರ್, ಇನಿ ಕೇಂದ್ರ ಸರ್ಕಾರದವರು ಕರ್ನಾಟಕ ಸರ್ಕಾರದವರು ಸವಲತ್ತು ಪುರಸ್ಕೃತ ನೋಡಿ ಸರ್. ಸವಲತ್ತು ದೊಡ್ಡ ದೂರ ಬಂದಿಲ್ಲ ಇನಿ ಸೆಂಟ್ರಲ್ ಗವರ್ಮೆಂಟ್ ಯೋಜನೆ ನಮ್ಮ 77 ವರ್ಷದ ಸ್ವತಂತ್ರ ಸಿಕ್ಕಿದೆ. ಇಂಚಿನ ಸವಲತ್ತು ಪೂರ ಸಿಕ್ಕಿದೆ. ಇನಿ ಸೆಂಟ್ರಲ್ ಗವರ್ಮೆಂಟ್ ಸವಲತ್ತು ಸಿಕ್ಕಿನೇ ದೂರ ಬಂದಿಲ್ಲ. ಓಕೆ ಇದು ದಾದಾ ಮನ್ಪಡ್ ಸರ್. ಈ ಒಂದು ರಿಸಲ್ಟ್ ಓಕೆ, ಈ ಒಂದು ರಿಸಲ್ಟ್ ದಾದಾ ರೀಸನ್ ಕನ್ಫರ್ ಇರ್ನ ಅಭಿಪ್ರಾಯ ದಾದಾ ಈ ಒಂದು ರಿಸಲ್ಟ್ ದಾದಾ ಸರ್ ರಿಸಲ್ಟ್ ವಿಷಯ ಬಂದಿನತ್ತೆ. ರಿಸಲ್ಟ್ ಗೊತ್ತಲ್ಲೇ ನಮ್ಮ ಬಿಜೆಪಿ ದಕ್ಕಲೆ 30 ವರ್ಷ ತುಂಬದ ರಾಜಕೀಯ ಬೇಟೆ, ಶಿಕ್ಷದ ರಾಜಕೀಯ ಬೇಟೆ. ಓಕೆ, ಅಂಚ ಸೋತುದುಲ್ಲೆ ಮಲ್ಪನಿ 30 ವರ್ಷ ತುಂಬು ರದ್ದು ಜನ ಮಾತ್ರ ಇಟ್ಟಿನಿ. ಒಂದು ಯಡಿಯೂರಪ್ಪ ಎಲ್ಲ ವಸಂತ ಬಂಗಿರಲ್ಲ ಇದನ್ನು ಸಭೆಟಿ ಇತ್ತೆ ಏರಲ್ಲ ಸರ್, ಇತ್ತೆ ಏರನ್ನೇ ಗೊತ್ತಿದ್ದಿ ನಮಗೆ. ಈ ದುಂಬು ಕಾರ್ಯಕರ್ತರ ಸೇರ್ಪಾದ ಸರ್ ಮಸ್ತ್ ಬೇಜಾರ ಹಾಕೊಂಡು ಮೋದಿನ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರ ನಮ್ಮ ಟ್ಯಾಕ್ಸ್ ಸರ್ಕಾರದ ಲಾಭ ಜನಕ್ಕೆ ಕೊಟ್ಟಿರೋದು. ಓಕೆ, ದುಂಬು ಕಾರ್ಯಕರ್ತರ ಪುರ ಸೇರಿದು ಬಿಜೆಪಿನ ಗೆಲ್ಪಾದರೆ ಇತ್ತ ನಾಯಕರ ಪುರ ಸೇರಿದು ಬಿಜೆಪಿನ ಸೋಲ್ಪಾದರೆ ಅಂತ ಅನ್ಪು ನೀರು ಗೊತ್ತೇನೆ ಸರ್. ಯೋಜನೆ ಪೂರ ಪಡೆಯರಿ ಗೊತ್ತೇನೆ ಮೋದಿನ ಮಾತ್ರ, ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಕರೆಕ್ಟ್. ಓಕೆ,
ಸರಿ ಸರ್ ಈತ ಬಿಜೆಪಿ. ಅವಿನರ್ಥ ಮಂತ್ಲಿ ಸರ್ ಮೂಲು ಏರ್ಲ ಬೇಲೆ ಮಂತಿದ್ದೆ. ಓಕೆ ಓಕೆ ಏರ್ಲ ಬೇಲೆ ಓಕೆ ಒಂಜಿ ನಾಣ್ಯದ ರಡ್ಡು ಮುಖ. ಎಸ್ ಸರ್ ಸೋಮೇಲೆ ಥ್ಯಾಂಕ್ ಯು. ಬಿಜೆಪಿ ದುಂಬುದಲ ಕೆಜಿ ಚೇಂಜ್ ಆತನ್ ದಟ್ಸ್ ವೈ ಇಂಚಿನ ಪರಿಸ್ಥಿತಿ ಬೈದಿನಂದು ಅರ್ಣ ಪಾತ್ರ ಯತಿನ ಅನ್ನ. ಥ್ಯಾಂಕ್ ಯು ಸರ್. ಕುಡಂಜಿ ಕಾಲರ್ ಇಲ್ಲರ. ಹಲೋ ಸರ್ ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ಕಾರ, ಭಟ್ಕಲ್ ಉದಯ ಪ್ರಭು ಸರ್. ನಮಸ್ತೆ ಉದಯ ಪ್ರಭು ಅವರೇ, ಮಾತಾಡಿ ಸರ್. ಏನ್ ಹೇಳ್ತೀರಿ ಈ ರಿಸಲ್ಟ್ ಬಗ್ಗೆ? ತಮ್ಮ ಅಭಿಪ್ರಾಯ ಏನ್ ಕತೆ? ಅಲ್ಲ, ನೀವೊಂದು ಕೆಳಗಡೆ ಶೀರ್ಷಿಕೆ ಹಾಕಿದ್ರಿ ಕುಟುಂಬ ರಾಜಕಾರಣಕ್ಕೆ ಬೇಸತ್ತನ ಮತದಾರ ಅಂತೇಳಿ. ಎಸ್, ಹಾಗೆ ಕುಟುಂಬ ರಾಜಕೀಯ ಬೇಸತ್ತಿದ್ರೆ ಸಂಡೂರಲ್ಲಿ ಬಿದ್ದು ಹೋಗ್ಬೇಕಾಗಿತ್ತು ಕಾಂಗ್ರೆಸ್. Yes. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಬಿದ್ದು ಹೋಗ್ತಿದ್ಲು. Yes. ಅವೆಲ್ಲ ಇದು ಕುಟುಂಬ ರಾಜಕಾರಣಗಳಲ್ವಾ? ಯಾರಿಗೂ ಅಂತ ಗೊತ್ತಿಲ್ಲ, ಯಾರಿಗೆ ಅಂತ ಗೊತ್ತಿಲ್ಲ. ಒಟ್ಟು ಕುಟುಂಬ ರಾಜಕಾರಣಕ್ಕೆ ಬೇಸತ್ತನ ಮತದಾರ. ಇಲ್ಲಿ ಬಿಜೆಪಿ ಅಂತೇಳಿ ನೇರ ಇಲ್ಲ ಬರ್ತೀನಿ ಸರ್. ಈಗ ನೋಡಿ ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿ ನೀವುಗಳು ಹೇಗೆ ಗೊತ್ತಾ, ಒಂದೇ ಆಂಗಲ್ ಅಲ್ಲಿ ಥಿಂಕ್ ಮಾಡಬಾರ್ದು. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಬರೋಣ. ಈ ಕಾಂಗ್ರೆಸ್ ಈಗ ಎಷ್ಟು ವರ್ಷ ದೇಶವನ್ನ ಆಳಿತ್ತು ಅಂತ ಹೇಳ್ತೀರಿ ತಾವು? ಅಲ್ಲ, ಈಗ ಅಲ್ಲ ಬನ್ನಿ ಸರ್, ಮಾತಾಡೋಣ. ಎಷ್ಟು ವರ್ಷ ದೇಶವನ್ನ ಆಳಿತ್ತು ಅಂತ ಹೇಳಿ. ಈಗ ಕಾಂಗ್ರೆಸ್ ಬಹುದೊಡ್ಡ ಪಾರ್ಟಿ, ಈಗ ವಿರೋಧ ಪಕ್ಷವಾಗಿ ಇದೆ ಅಂತ ಬಂದಾಗ, ಕಾಂಗ್ರೆಸ್ನ ಈ ಸ್ಥಿತಿಗೆ ಕಾರಣ ಏನು ಅಂತ ಬಂದಾಗ ಪ್ರತಿಯೊಬ್ಬರು ಹೇಳುವಂತದ್ದು ಕುಟುಂಬ ರಾಜಕಾರಣ. ತಮ್ಗಳ ಬಿಜೆಪಿಗಳ ಅಜೆಂಡಾ ಏನಿತ್ತು, ಕಾಂಗ್ರೆಸ್ನವರು ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ. ಗಾಂಧಿ ಫ್ಯಾಮಿಲಿ ಅವ್ರಗಳಿಗೆ ವೋಟ್ ಹಾಕಬೇಡಿ, ದೇಶ ಉದ್ಧಾರ ಆಗಲ್ಲ. ವಾಟ್ ಅಬೌಟ್ ದಿಸ್ ಬಿಜೆಪಿ? ನಾವು ಏನ್ ಮಾಡ್ತಾ ಇದಾರೆ ತಾವು ಅವರುಗಳು ಅನ್ನುವಂಥದ್ದು ಪ್ರಶ್ನೆ. ಯಾವ ಸ್ಥಿತಿ ಕಾಂಗ್ರೆಸ್ಗೆ ಬಂದಿತ್ತಾ ಅದೇ ಸ್ಥಿತಿ ಬಿಜೆಪಿಗೆ ಬರ್ತಾ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ, ಕುಟುಂಬ ರಾಜಕಾರಣದಿಂದ ಅಲ್ವಾ? ಅಲ್ಲ, ಈ ಕುಟುಂಬ ರಾಜಕಾರಣದ ಇದೇ ಪರಿಸ್ಥಿತಿ ಬರ್ತದೆ ಅಂತಂದ್ರೆ ಈಗ ವಯನಾಡ್ನಲ್ಲಿ ಅದೇ ಪರಿಸ್ಥಿತಿ ಬರ್ಬೇಕಾಗಿತ್ತಲ್ಲ ಪ್ರಿಯಾಂಕಾ ಗಾಂಧಿಗೆ. ಕರೆಕ್ಟ್, ಬರ್ಬೇಕಾಗಿತ್ತು. ಯಾರಿಲ್ಲ ಅಂತ ಹೇಳಿದ್ರು, ಬರ್ಬೇಕಾಗಿತ್ತು, ಬರಬಹುದೇನೋ. ಯಾಕಂದ್ರೆ ಆಗ ನೋಡಿದಾಗ ಅಲ್ಲಲ್ಲ ಎಲ್ಲ ರಿಸಲ್ಟ್ಗಳು ಅದೇ ರೀತಿ ಆಗಲ್ಲಲ್ವಾ? ಎಲ್ಲ ರಿಸಲ್ಟ್ಗಳು ಅದೆಲ್ಲ ಈ ರೀತಿ ಆಗಲ್ಲ. ಅಲ್ಲ, ಕುಟುಂಬ ರಾಜಕಾರಣ ಸೋನಿಯಾ ಗಾಂಧಿ ಕೂಡ ಸೋತಿದ್ದಾರೆ. ಅದನ್ನೇ ಹೇಳುವಂತದ್ದು. ರಾಹುಲ್ ಗಾಂಧಿ ಕೂಡ ಸೋತಿದ್ದಾರೆ. ಅದೇ ಹೇಳುವಂತದ್ದು ಅದನ್ನೇ. ಸೋನಿಯಾ ಗಾಂಧಿ ಅವರು ಸೋತಿದ್ದಾರೆ. ಅಲ್ಲ, ಹಾಗೆ ನೋಡಿದ್ರೆ ಯಡಿಯೂರಪ್ಪನವರ ಮಗ ಗೆದ್ದಿದ್ದಾರೆ. ಎಲ್ಲರೂ ಸೋಲ್ತಾರೆ ಅಂತ ಯಾರು ಹೇಳಿಲ್ಲ ಸರ್. ಡೋಂಟ್ ಬಿ ಸೋ ಸ್ಮಾರ್ಟ್. ಕೆಲವರು ವಿಚಾರಗಳು ಬರುತ್ತೆ. ಎನಿವೇ ಉತ್ತರ ಹೇಳಿ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಈ ಶಿಗಾರಿಯಲ್ಲೂ ಹಾಗೆ ಅವರದೇ ಪಾರ್ಟಿಯ ಇವರು ಹೇಳಿದ್ರು ಕಾಂಗ್ರೆಸ್ನವರು, ಈ ರೌಡಿ ಶೀಟರ್ಗೆ ಟಿಕೆಟ್ ಅನ್ನ ಅಂತೇಳಿ. ಈಗ ರೌಡಿ ಶೀಟರ್ಗೆ ಅಲ್ಲಿ ಓಟ್ ಹಾಕಿದ್ದಾರಲ್ಲ ಜನ. ಅಂದ್ರೆ ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ, ಈಗ ಇಡೀ ಕರ್ನಾಟಕವನ್ನ ಒಕ್ಕಲಿಗರು ಮತ್ತೆ ಲಿಂಗಾಯತರು ಎರಡು ಸಮಾಜಗಳು ಆಳ್ತಾ ಇದ್ದಾವೆ. ಮತ್ತೆ ಯಾವ ಸಮಾಜ ಯಾವ ಕಮ್ಯುನಿಟಿಗೂ ಇದರಲ್ಲಿ ಇದಿಲ್ಲ. ಅವರೇ ಡಿಸೈಡ್ ಮಾಡೋದು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲೂ ಇದೆ. ಎಲ್ಲಿ ಓಡಿದ್ರು ಒಕ್ಕಲಿಗರು ಲಿಂಗಾಯತರು ಒಕ್ಕಲಿಗರು, ಇದೇ ಪರಿಸ್ಥಿತಿ ನಡೀತಾ ಇದೆ. ಅದು ಶಿಗ್ಗಾವಿಯಲ್ಲಿ ಉಲ್ಟ ಹೊಡಿತಲ್ಲ ಸರ್. ಮತ್ತೆ ಯಾವ ಸಮಾಜದವರಿಗೂ ಯಾರು ಇದಕ್ಕೂ ರಾಜಕೀಯದಲ್ಲಿ ಆಸ್ಪದ ಇಲ್ಲ. ಒಕ್ಕಲಿಗರನ್ನು ಒಕ್ಕಲಿಗರೇ ದೂಡಾಕಿದ್ದಾರೆ ಚನ್ನಪಟ್ಟಣದಲ್ಲಿ. ಶಿಗ್ಗಾವಿಯಲ್ಲಿ ಲಿಂಗಾಯತರನ್ನ ಬೀಳಿಸಿದ್ದಾರೆ ಅಷ್ಟೇ. ಈ ರಿಸಲ್ಟ್ ಅಂದ್ರೆ ಜಾತಿ ಮೇಲೆ ಈ ರೀತಿ ಉಲ್ಟ ಹೊಡೆದಿದೆ ಅಂತ ಹೇಳ್ತೀರಿ ತಾವು? ಹೌದು ಸರ್, ಖಂಡಿತ. ಓಕೆ ಹಾಗಾದ್ರೆ ತಾವು ಎಕ್ಸ್ಪೆಕ್ಟ್ ಮಾಡೋದು ಇದು ಕುಟುಂಬ ರಾಜಕಾರಣ ಅಲ್ಲ, ಜಾತಿಯಿಂದ ಸೋತಿರುವಂತದ್ದು. ಹೌದು, ಜಾತಿ. ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು. ಎಸ್, ಇದು ಉದಯ ಪ್ರಭು ಅವರು ಭಟ್ಕಳದಿಂದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಉಡುಪಿಯಿಂದ ರವಿರಾಜ್ ಅಂತ. ರವಿರಾಜ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀರಿ? ಇದು ರಾಜಕಾರಣ ಅಂದ್ರೆ ಬಿ.ಪಿ. ಯೋಗೇಶ್ವರ್ ಗೆಲ್ಲಿಕ್ಕೆ ಕಾರಣ ಅವರ ಜನಕ್ಕೆ ಸೀಟ್ ಕೊಟ್ರ ಅಂತ. ಯಾರ ಜನಕ್ಕೆ? ಚನ್ನಪಟ್ಟಣ. ಹೇಳಿ ಮಾತಾಡಿ. ಚನ್ನಪಟ್ಟಣ ಅವರು ಪಾಲಿಸ್ಕೊಟ್ರು. ಶಿಗ್ಗಾವಿ ಬೊಮ್ಮಾಯಿ ಮಗನಿಗೆ ಕೊಟ್ರು. ಹಾಗೆ ಅವರ ಅದೇ ತಲೆಮಾರುಗಳಿಂದ ಬಂದ ರಾಜಕಾರಣ ಆದ್ರೆ ಸೋಲಿಗೆ ಕಾರಣ ಆಯ್ತು ಅಂತ. ಓಕೆ ಎಸ್, ಕುಟುಂಬ ರಾಜಕಾರಣದಿಂದ ಸೋತ್ರ ಅಂತ ಹೇಳ್ತೀರಿ ತಾವು? ಕುಟುಂಬ ರಾಜಕಾರಣ ಅಂದ್ರೆ ಮಗನಿಗೆ ಕೊಡುತ್ತೇನೆ ಜನ ಇದ್ರಲ್ಲ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್?
ಕಿರಣ್ ಅಂತ ಹೇಳಿ ಮಾತಾಡೋದು ಮಂಗಳೂರಿಂದಲೇ. ನಮಸ್ತೆ ಕಿರಣ್ ಸರ್, ಮಾತಾಡಿ ಸರ್. ಒಂದು ಕ್ವಶನ್ ಏನಿಲ್ಲ, ಈಗ ನಮ್ಮ ದೊಡ್ಡ ದೊಡ್ಡ ನಾಯಕರು ಈಗ 5 ಲಕ್ಷ ಲೀಡ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ವಿನ್ ಆಗ, ಈ ನಮ್ಮ ದೊಡ್ಡ ದೊಡ್ಡ ನಾಯಕರು ಎನಿಸ್ಕೊಳ್ಳೋರು ಆರಾಮದಲ್ಲಿ ವಿನ್ ಆಗುವ ಸ್ಥಳವನ್ನೇ ಯಾಕೆ ಚಾಯ್ಸ್ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಗಳು ಕಷ್ಟ ವಿನ್ ಆಗೋ ಕಷ್ಟದಲ್ಲಿರುವ ಇದಕ್ಕೆ ಪ್ಲೇಸ್ ಅಲ್ಲಿ ಹೋಗಿ ವಿನ್ ಆಗಿಕೊಂಡು ತಮ್ಮ ಸಾಧನೆ ತೋರಿಸ್ತಾರೆ. ಸುಲಭದಲ್ಲಿ ವಿನ್ ಆಗುವ ಕ್ಷೇತ್ರ ಅದನ್ನು ಮಾತ್ರ ಯಾಕೆ ಆಯ್ಕೆ ಮಾಡುದು ಅಂತ ಹೇಳಿ ಒಂದ್ಸಲ ಕಾಂಗ್ರೆಸ್ ವಕ್ತಾರರ ಹತ್ರ ಒಂದು ಪ್ರಶ್ನೆ. ಓಕೆ, ಅಟ್ ದ ಸೇಮ್ ಟೈಮ್ ಸರ್ ನನ್ನಲ್ಲೂ ಒಂದು ಪ್ರಶ್ನೆ ಇದೆ ಸರ್, ಯಾರಾದ್ರೂ ಕಾಂಗ್ರೆಸ್ ವಕ್ತಾರ ಆನ್ಸರ್ ಕೊಡ್ತಾರೆ? ಅಲ್ಲ, ಅವರ ಪ್ರಶ್ನೆ ಸಮಂಜಸವಾಗಿದೆ. ಯಾಕಂತ ಹೇಳಿದ್ರೆ ಕೆಲವೊಂದೊಂದು ಸಲ ಕೆಲವೊಂದೊಂದು ರೀತಿಯ ರಾಜಕಾರಣಗಳನ್ನು ನಾವು ಮಾಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಅಲ್ಲ, ಸೇಫ್ ಝೋನ್ ಹುಡ್ಕೊಂಡು ಹೋಗುವವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಸೊ ಹಾಗಿರುವಾಗ ಎಲ್ಲರೂ ನಾವು ಒಂದೇ ಬೋಟಲ್ಲಿ ನಾವಿಕರಾಗಿರುವಾಗ ನೀವ್ ಯಾಕೆ ಮಾಡಿದ್ರಿ ನಾವ್ ಯಾಕೆ ಮಾಡಿದ್ರಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ಗಾಜಿನ ಕನ್ನಡಿ ಮನೆಯಲ್ಲಿ ಇರುವವರು. ಕಾರಣ ಉದಾಹರಣೆಗೆ ಅಮಿತ್ ಶಾ ಅವರು ಗಾಂಧಿನಗರದಲ್ಲಿ ನಿಲ್ತಾರೆ, ಗುಜರಾತ್ ಅದು ಅವರದೇ ಸ್ವಕ್ಷೇತ್ರ, ಅವರದೇ ರಾಜ್ಯ. ಇದು ಎಲ್ಲೋ ಇರುವವರು ಎಲ್ಲೋ ಬಂದು ಅಲ್ಲಿ ವಿನ್ ಆಗಿ ಬಂದು 5 ಲಕ್ಷ ಸಾಧನೆ ಅಂತ ಹೇಳುವ ಬದಲಿಗೆ ಅಲ್ಲಿ ವಯನಾಡಿನಲ್ಲೇ ಇವರು ಹೇಗಿದ್ರು ನಮ್ಮದು ಏನು ಪ್ರಭಾವಿ ನೇತಾರರು, ಓಕೆ, ಕಷ್ಟದಲ್ಲಿ ವಿನ್ ಆಗ್ಲಿಕ್ಕೆ ಯಾವ್ದು ಉಂಟು ಅಲ್ಲಿ ಹೋಗಿ ವಿನ್ ಆಗ್ಲೋದು ಅದು ಇದ್ದದ್ದೇ. ಅಲ್ಲಿ ವಯನಾಡಲ್ಲಿ ಬೇರೆ ಯಾವ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನನ್ನು ವಿನ್ ಮಾಡಿತ್ತಂದ್ರೆ ಅದ್ರ ಒಂದು ಗ್ರೇಟ್ನೆಸ್ ದೊಡ್ಡದಲ್ವಾ? ಅಲ್ಲ, ಖಂಡಿತ ಅವರ ಇದಕ್ಕೆ ನಾವು ವಿ ರೆಸ್ಪೆಕ್ಟ್ ಹಿಸ್ ಸಜೆಷನ್ಸ್. ಓಕೆ, ನೋಡಿ, ಉದಾಹರಣೆ ಕೊಡ್ತಾನೆ. ಸೋನಿಯಾ ಗಾಂಧಿ ಅವರು ಅಮೇಠಿಯಿಂದ ನಿಂತರು, ನಾವು ಕಂಫರ್ಟ್ ಝೋನ್ ಅಂತ ಹೇಳ್ಕೊಂಡಿದ್ದು, ಸೋತ್ರು. ರಾಹುಲ್ ಗಾಂಧಿ ಕೂಡ ಅದೇ ಕ್ಷೇತ್ರದಲ್ಲಿ ನಿಂತರು, ಕಂಫರ್ಟ್ ಝೋನ್ ಇರಬಹುದು ಅಂತ ಎಣಿಸಿದ್ವಿ, ಸೋತ್ರು. ಸೊ ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ ನಾವು ಎಣಿಸೋದು ಅದು ನಮ್ಗೆ ಕಂಫರ್ಟ್ ಝೋನ್ ಇರ್ಬೋದು ಅಂತ ಹೇಳಿ. ಅಲ್ಟಿಮೇಟ್ಲಿ ಡಿಸೈಡ್ ಮಾಡುವವರು ಯಾರು? ಮತದಾರರೇ. ಉದಾಹರಣೆಗಳು ಇದೆ. ಉದಾಹರಣೆಗೆ ಮತ್ತೊಂದು ವಯನಾಡಿನಲ್ಲಿ ಮುಸ್ಲಿಂ ಲೀಗಿನ ಅಲ್ಲಿ ಅವರು ಒಂದು ಷರತ್ತು ಇಡ್ತಾರೆ, ಅಂದ್ರೆ ರಾಹುಲ್ ಗಾಂಧಿಗೆ ನಾವು ವಿನ್ ಮಾಡಿಸ್ತೀವಿ, ಒಂದೇ ಒಂದು ಕಾಂಗ್ರೆಸ್ ಧ್ವಜ ಇರಬಾರ್ದು, ಇವ್ರದ್ದು ಧ್ವಜ ಹಿಡ್ಕೊಂಡು ಅಲೈನ್ಸ್ ಮಾಡ್ಕೊಂಡು ನಾಮಪತ್ರ ಹಾಕಿದ್ದು ಮತ್ತೆ ವಿನ್ ಮಾಡಿಸಿದ್ದೆಲ್ಲ ಗೊತ್ತಿರೋದ ಕಥೆ ಅಲ್ಲ. ಅಲ್ಲಿ ಆಗಿರೋ ಪೊಲರೈಸೇಷನ್ ಪಾಲಿಟಿಕ್ಸ್. ನಾನು ಮತ್ತೊಂದು ನಾನು ಅವರಿಗೆ ಒಂದು ಕ್ಲಾರಿಫಿಕೇಶನ್. ಈಗ ಇವರು ಖಾಲಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರ ಒಂದು ಉದಾಹರಣೆ ಕೊಟ್ರು. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಏನ್ ಮಾಡಿದ್ದು? ಬೊಮ್ಮಾಯಿ ಅಲ್ಲ ಸರ್, ನಾನು ಬರ್ತೇನೆ. ಇನ್ನೊಂದು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು? ಅದೇ ಕೇಳೋದು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಏನ್ ಮಾಡಿದ್ರು? ಅಷ್ಟು ಕಂಫರ್ಟ್ ಝೋನ್ ಇರುವಂತಹ ಪ್ಲೇಸ್ ಯಾಕೆ ಗೆಲ್ಲಿಲ್ಲ? ಏನ್ ಮಾಡಿದ್ರು ಅವರುಗಳು? ಇದು ನನ್ನ ಪ್ರಶ್ನೆ ಕೂಡ ಇತ್ತು ನಂಗೆ. ಅವ್ರು ನೇರವಾಗಿ ನೀವು ಅಲ್ಲಿಗೆ ಹೋದ್ರಲ್ಲ, ಉದಯಾಚಾರ್ಯರು ಬಹುಶಃ ರೈಸ್ ಮಾಡಿಲ್ಲ ನಂಗೂ ಅನ್ಕೊಂಡ್ವಿ ನಾನು. ಅದು ಯಾಕೆ ಸರ್ ಅಲ್ಲಿ ಯಾಕೆ ಸೋತ್ರು ಅವರುಗಳು? ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ಮಗೆ ಯಾಕೆ ಸೋತ್ರು? ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಮಗೆ ಯಾಕೆ ಸೋತ್ರು? ಕಂಫರ್ಟ್ ಝೋನ್ ಅಲ್ವಾ ಸರ್? ಹಾಸನದಲ್ಲಿ ರೇವಣ್ಣ, ಅದು ಬಿಡಿ, ಅದು ಬೇರೆ ವಿಚಾರ. ಎನಿವೆ, ಓಕೆ, ಹೇಳಿ ಸರ್. ಅಮೇಠಿಯಲ್ಲಿ ವಿನ್ ಆಗೋ ಕಷ್ಟ ಅಂತ ಹೇಳಿ ಅಲ್ಲಿ ಮತ್ತೊಬ್ರು ಅಂತ ಅಂದ್ರು. ಇಲ್ಲಿ ಸುಲಭದಲ್ಲಿ ದಾರಿ ಉಂಟು ನೋಡಿ, ಅದನ್ನೇ ಹುಡುಕ್ತಾ ಹೋದ್ರೆ ನಮ್ಗೆ ಪ್ರಭಾವಿ ಮತ್ತು ತುಂಬಾ ಸ್ಟ್ರಾಂಗ್ ಲೀಡರ್ಸ್ ನಮ್ಮ ಭಾರತ ದೇಶಕ್ಕೆ ಯಾವಾಗ ಸಿಗ್ಲಿಕ್ಕೆ ಮುಂಚೆಲ್ಲ ಇವ್ರು ಇರ್ಬೋದು, ಅವರದೇ ಇವರು ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಅವರೆಲ್ಲ ಈಗ ಕಾಂಗ್ರೆಸ್ ನಿಂದಲೇ ಕಷ್ಟ ಪ್ಲೇಸ್ ಅಲ್ಲಿ ಬಂದು ನಿಂತುಕೊಂಡು ವಿನ್ ಆದ. ಅಥವಾ ಅವರಷ್ಟೇ ಅಲ್ಲ, ಅವರ ಕುಟುಂಬ ರಾಜಕಾರಣ ಬೇರೆ ಲೀಡರ್ಸ್ ಕಷ್ಟದಲ್ಲಿ ಈಗ ಯಾರು ಡಿ.ಕೆ. ಸುರೇಶ್ ಕಷ್ಟ ಅಂತ ಹೇಳಿತ್ತು, ವಿನ್ ಸೋತ್ರು ಕೂಡ ಬೇಜಾರಿಲ್ಲ, ನಿಂತ್ರಲ್ವಾ. ಮಂಜುನಾಥ್ ಎದುರು ಸೋತ್ರು. ಬಟ್ ಈಗ ನಾನು ಹೇಳುವಂತದ್ದು ಏನು, ಕಾಂಗ್ರೆಸ್ ಪಕ್ಷ ಇರಲಿ ಬಿಜೆಪಿ ಕಂಫರ್ಟ್ ಝೋನ್ ನೋಡಬೇಡಿ, ಕಷ್ಟ ಇದ್ದ ಪ್ಲೇಸ್ ಎಲ್ಲ ಒಳ್ಳೆ ಮಾತು. ಒಳ್ಳೆ ವಿಚಾರ. ಯಾಕಂತ ಹೇಳಿದ್ರೆ ಇದೆಲ್ಲ ಧನ್ಯವಾದಗಳು. ಅಲ್ಲ, ಇದೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗಳ ಒಂದೊಂದು ಸ್ಟ್ರಾಟಜಿ. ನಮ್ಗೆ ಅವರು ಬೇಕು ಅಂತ ಹೇಳಿದ್ರೆ ಕೆಲವೊಂದೊಂದು ಸಲ ನಾವು ಈ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಲೇಬೇಕು. ಅದು ಕಾಂಗ್ರೆಸ್ ಮಾಡೋದಂತಲ್ಲ, ಎಲ್ಲ ಪಕ್ಷದವರು ಮಾಡ್ತಾರೆ. ದೇವೇಗೌಡರು ಕೂಡ ಕಂಫರ್ಟ್ ಝೋನ್ ಅಲ್ಲಿ ನಿಂತು ವಿನ್ ಆಗಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ವಿನ್ ಆಗಿದ್ದಾರೆ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ದಯಮಾಡಿ ತಮ್ಮ ಹೆಸರು ಸರ್, ಎಲ್ಲಿಂದ? ಹಲೋ, ನಾನು ಹೇಮಂತ್ ಪರ್ಕಳ ಅಂತ. ತಮ್ಮ ಹೆಸರು? ಹೇಮಂತ್ ಪರ್ಕಳ, ಪರ್ಕಳದಿಂದ ಹೇಮಂತ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ನಾನ್ ನೋಡಿದ ಮಟ್ಟಿಗೆ ಈಗ ಈ ಚನ್ನಪಟ್ಟಣ ಸಿ.ಪಿ. ಯೋಗೀಶ್ವರ್ ಅವರಿಗೆ ಎಂತ ಆಯ್ತಂದ್ರೆ ಬಿಜೆಪಿಯಲ್ಲಿ ನಿಲ್ಲುವ ಅವಕಾಶ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಹಿರಿಯರು. ಆದ್ರಿಂದ
ಸ್ವಲ್ಪ ಅವರು ಕಾಂಗ್ರೆಸ್ಗೆ ಸೇರಿದ್ರು. ಕಾಂಗ್ರೆಸ್ಗೆ ಸೇರಿದ ನಂತರ ಅಲ್ಲಿ ಸಹ ರಾಜಕೀಯ ಆಯ್ತು. ರಾಜಕೀಯ ಅಂದ್ರೆ ಒಂದೊಂದು ವೋಟ್ ಅಂದ್ರೆ ಅಷ್ಟು ಮುಖ್ಯ. ಇಲ್ಲಿ ಎಂತ ಮಾಡಿದ್ರೆ ಡಿಕೆಶಿ ಅವರು, ಡಿಕೆಶಿ ಬ್ರದರ್ಸ್, ಡಿಕೆಶಿ ಮತ್ತೆ ಡಿಕೆ ಸುರೇಶ್ ಇವರು ಇಬ್ರು ಸೇರಿ ಅವರದ್ದು ಒಂದು ಫುಲ್ ಪಟ್ಟನ್ನು ಒಂದು ಕಡೆಗೆ ಬಿಟ್ರು. ಅಂದ್ರೆ ಅವರದೊಂದು ಓಟನ್ನು ಕ್ರೋಢೀಕರಿಸಿದ್ರು. ಇನ್ನೊಂದು ಕಡೆಯಲ್ಲಿ ಇವರು ಸಿದ್ದರಾಮಯ್ಯ ಅವರು ಹಿಂದ ಮತವನ್ನು ಓಟು ಮಾಡಿದ್ರು. ಮತ್ತೆ ಜಮೀರ್ ಅವರು ಫುಲ್ ಅವರ ಮುಸ್ಲಿಂ ಓಟನ್ನು 3 ಕಡೆಯಿಂದ ಫುಲ್ ಒಂದು ವ್ಯೂಹದಾಗೆ ಈ ಅಭಿಮನ್ಯು ಅಂತ ಹೇಳ್ತಿದ್ರಲ್ಲ, ಅಭಿಮನ್ಯು ಸಿಕ್ಕಿಸಿ ಬಿಟ್ರು. ಈಚೆ ಬದಿ ಬಿಜೆಪಿ ಅವರಿಗೂ ಅಷ್ಟು ಸ್ವಲ್ಪ ಬೇಸರ ಸಿಕ್ತು ಅಂದ್ರೆ ಕಾರ್ಯಕರ್ತರಿಗೆಲ್ಲ. ಆದ್ರೊಂದು ಉಪಾಯ ಇಲ್ಲದೆ ಅಷ್ಟೊಂದು ಆಸಕ್ತಿಯಿಂದ ಮಾಡಿದಾಗೆ ನಂಗೆ ಅದು ಕಾಣುದಿಲ್ಲ. ಆದ್ರಿಂದ ಅಲ್ಲಿ ಸಹ ಹೋಯ್ತು. ಇನ್ನೊಂದು ಕಡೆಯಲ್ಲಿ ಕುಟುಂಬ ರಾಜಕೀಯ ಇವರದ್ದು ಬೊಮ್ಮಾಯಿ ಅವರದ್ದು, ಅಲ್ಲಿ ಸಹ ಒಂಥರ ಎಷ್ಟು ಹೇಳಿದ್ರು ಅಷ್ಟು ಸರಿಯಾಗ್ಲಿಲ್ಲ. ಅದು ಅವರು ವ್ಯೂಹ ರಚಿಸುವುದು ಸರಿಯಾಗ್ಲಿಲ್ಲ. ಇನ್ನೊಂದು ಕಡೆ ಮಂದೂರಿಗೆ ಹೋಗಿ ನಮ್ಮ ಸಿದ್ದರಾಮಯ್ಯವರೇ ಕೂತು ಅಲ್ಲಿ ಕ್ಯಾನ್ವಸ್ ಮಾಡಿದ್ರು. ಅಂದ್ರೆ ಫುಲ್ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅಲ್ಲಿ ಒಟ್ಟಾಗಿ ನಿಜವಾಗಿ ಇದು ಹೇಳ್ಬೇಕಂದ್ರೆ ತಮ್ಮ ಇದನ್ನು 3ಕ್ಕೆ 3 ತರಲೇಬೇಕಂತ ಹೇಳಿ ಬಹಳ ಪರಿಶ್ರಮ ಪಟ್ಟು ಕಾಂಗ್ರೆಸ್ ಇದನ್ನು ಗೆಲ್ಲಿಸಿ ಬಿಟ್ಟಿದೆ. ನಿಜವಾಗಿ ಹೇಳುದಂದ್ರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ತಕೊಂಡ್ರೆ ಮಾತ್ರ ಒಂದು ಎಲ್ಲಿ ಸಹ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಬಹುದಂತ ನನ್ನೊಂದು ಅನಿಸಿಕೆ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಬಹಳಷ್ಟು ಕರೆಗಳು ಬರ್ತಾ ಇದ್ದಾರೆ. ಕರೆನ ಸ್ವಲ್ಪ ಹೋಲ್ಡ್ ಮಾಡಿ ನಾನು ಗೆಸ್ಟ್ಗಳ ಜೊತೆ ಬರ್ತೀನಿ. ಎಸ್ ಸರ್, ಅರುಣ್ ಶೇಟ್ ಅವರು, ಸೋಲಿಗೆ ಏನ್ ಕಾರಣ ಅನ್ನುವಂತಹ ವಿಚಾರಗಳು ಬರುತ್ತೆ. ಯಾಕಂತ ಬಂದಾಗ ತಾವು ಒಂದು ಮಾತಾಡಿದಾಗ ಒಂದು ವಿಚಾರವನ್ನು ಹೇಳಿದ್ರು, ಮೂಢ ಹಗರಣ. ಎಸ್ ಸರ್, ಮೂಢ ಹಗರಣ ಇತ್ತು, ವಾಲ್ಮೀಕಿ ಹಗರಣ ಇತ್ತು, ಭಾಗ್ಯಗಳು ಸರಿಯಾಗಿ ಸಿಕ್ಕಿಲ್ಲ ಜನರಿಗೆ, ಒಳ್ಳೊಳ್ಳೆ ಟ್ರಂಪ್ ಕಾರ್ಡ್ಗಳಿತ್ತು ತಮ್ಮಲ್ಲಿ. ಬಟ್ ಸೋತದ್ದು ತಾವುಗಳೇ, ಗೆದ್ದದ್ದು ಅವರುಗಳೇ ಎನ್ನೋ ಆರೋಪ ಮಾಡಿದ್ರು ಕೂಡ ವಿತ್ ಸ್ಟ್ರೆಸ್ ಅಲ್ಲಿ ಅವರುಗಳು ಗೆದ್ದು ತೋರಿಸಿದ್ರು. ಬಹುಶಃ ತಮ್ಮ ಡಿಫಾಲ್ಟ್, ತಮ್ಮ ಫಾಲ್ಟ್ ಇರುವಂತದ್ದು ತಮ್ಮ ರಾಜ್ಯ ನಾಯಕತ್ವ, ವಿಜಯೇಂದ್ರ ಅವರ ನಾಯಕತ್ವದಲ್ಲೋ ಅಥವಾ ತಮ್ಗಳ ಆಡಳಿತ ನೋಡಿ ಬೇಸತ್ತಿದ್ದಾರೋ ಜನರು, ಅಥವಾ ತಮ್ಗಳ ಅಲಯನ್ಸ್ ವಿತ್ JDS, ಅಥವಾ ತಮ್ಗಳ ಒಂದು ಎಡವಟ್ಟುಗಳು, ತಾವು ಮಾಡಿರುವಂತ ಕುಟುಂಬ ರಾಜಕಾರಣ, ತಮ್ಮ ಈ ಒಂದು ನಡೆ ಆಗಿರಬಹುದೇನೋ. ಎಸ್, ತಮ್ಮ ಆನ್ಸರ್ಸ್. 2024ರ ಲೋಕಸಭಾ ಚುನಾವಣೆ, ಅದರಲ್ಲಿ ಕಾಂಗ್ರೆಸ್ನ ಬಲಾಢ್ಯತೆ ಮತ್ತೆ ಬಿಜೆಪಿ ಬಲಾಢ್ಯತೆ ನೋಡಿದ್ರೆ ಕಾಂಗ್ರೆಸ್ ಸುಮಾರು 20 ಸೀಟ್ಗಳನ್ನು ಗೆಲ್ಲಬೇಕಿತ್ತು. ಕಾಶ್ಮೀರಕ್ಕೆ ಹೋಗ್ಬೇಡಿ, ಎಲ್ಲೋ ಎಲ್ಲೋ ಪಾಕಿಸ್ತಾನಕ್ಕೆ ಹೋಗ್ಬೇಡಿ, ಬನ್ನಿ ಕರ್ನಾಟಕಕ್ಕೆ. ಒಂದು ಡಿಬೇಟ್ ಅಂತ ಹೇಳಿ, ಸಂವಾದ ಅಂತ ಹೇಳಿದ್ರೆ ಇರಬೇಕು, ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ನಾವು ಇಡೀ ಭಾರತದಲ್ಲಿ 2 ಸೀಟ್ಗಳಿದ್ದದ್ದು, ಇವತ್ತು ನಾವು 400 ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳುವಂತ ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ. ಇವರು 440 ಸೀಟ್ಗಳಿದ್ದವರು 100 ದಾಟುದಿಲ್ಲ, ಆದ್ರೂ ಕೂಡ ಇವರೇ ಗೆದ್ದಿದ್ದಾರೆ ಅಂತ ಹೇಳಿ ಕೊಡ್ತಾರೆ. ಇವರು 3 ಎಲೆಕ್ಷನ್ಗಳನ್ನು ಒಟ್ಟು ಮಾಡಿ ಎಷ್ಟು ಸೀಟ್ಗಳನ್ನು ಗೆದ್ರು ಅಂತ ಹೇಳಿದ್ರೆ ಇವರದು 150 ಸೀಟ್ಗಳು ದಾಟುದಿಲ್ಲ, ಆದ್ರೂ ಕೇಂದ್ರದಲ್ಲಿ ಇವರು ಸರ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿಚಾರಗಳಿವೆ. ಇನ್ನೊಂದು ಹೇಳ್ತಿದ್ದೀನಿ, ಈಗಷ್ಟೇ ಸಚಿನ್ ಪಂಪೇಲ್ನವರು ಹೇಳಿದ್ರು, ಏನದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಜವಾಗಿ ಹೇಳ ನಿತಿನ್, ನಮ್ಮ ನರೇಂದ್ರ ಮೋದಿಜಿ ಅವರು ನಮ್ಮ ಯಾವ ಹಿನ್ನೆಲೆಯನ್ನು ಬಂದವರು, ಸಂಘದ ಹಿನ್ನೆಲೆಯನ್ನು ಬಂದವರು. ನಮ್ಮ ಸಂಘದಲ್ಲಿ ಪ್ರತಿದಿನ ಬೆಳಿಗ್ಗೆ ಹೇಳುವಾಗ ಏಕಾತ್ಮತಾ ಸ್ತೋತ್ರವನ್ನು ಹೇಳುವಂಥದ್ದಿದೆ. ಆ ಪ್ರತಿದಿನ ಅಂದ್ರೆ ನಮ್ಮ ಭಾರತ ದೇಶದ ಮಹಾಪುರುಷರ ಹೆಸರುಗಳು, ತೀರ್ಥಕ್ಷೇತ್ರಗಳ ಹೆಸರುಗಳನ್ನು ತೆಗೆದುಕೊಂಡೇ ಉತ್ಥಾನ ಆಗಬೇಕು. ಅದರಲ್ಲಿ ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು ಅಂತ ಹೇಳಿ ನಾರಾಯಣ ಗುರುಗಳಿಗೆ ನಮಸ್ಕಾರ ಮಾಡಿ ನಮ್ಮ ದಿನ ಪ್ರಾರಂಭವಾಗುವಂಥದ್ದು. ಅದರ ಆಶೀರ್ವಾದದಿಂದಲೇ ಇವತ್ತು ಇಷ್ಟು ಬಲಾಢ್ಯವಾಗಿರತಕ್ಕಂಥ ಸರ್ಕಾರ ಭಾರತದಲ್ಲಿ ಬಂದಿದೆ. ಇಡೀ ವಿಶ್ವದಲ್ಲಿ ಇವತ್ತು ನಾವು ನಮ್ಮ ಒಂದು ತೇಜಸ್ಸನ್ನು ತೋರಿಸ್ತಾ ಇದ್ದೇವೆ, ಭಾರತದ ತೇಜಸ್ಸನ್ನು ತೋರಿಸ್ತಾ ಇದ್ದೇವೆ ಅನ್ನೋ ಕಾರಣ ನಮ್ಮ ನಾರಾಯಣ ಗುರುಗಳು. ಯಾವ ಶಾಪವೂ ಅಲ್ಲ, ನೀವು ಆ ರೀತಿ ಅಂದುಕೊಳ್ಳುವುದು ಕೂಡ ಬೇಡ. ಆದರೆ ಇನ್ಫ್ಲೂಯೆನ್ಸ್ ಆಗಿದ್ದೀರಿ ಕಾಂಗ್ರೆಸ್ನಿಂದ, ಅಡ್ಡಿ ಇಲ್ಲ, ಇರಲಿ, ನಿಮಗೆ ಅಷ್ಟಕ್ಕೆ ಶುಭಾಶಯಗಳನ್ನು ಹೇಳ್ಬಹುದಷ್ಟೇ, ಇರಲಿ. ಇನ್ನು ಈಗಲಷ್ಟೇ ಹೇಳಿದರು ಕಿರಣ್ ಅವರು, ಕಂಫರ್ಟ್ ಝೋನ್ ಅನ್ನು ಮಾತ್ರ ಹುಡುಕಿಕೊಂಡು ಹೋಗುದು ಅಂತ ಹೇಳಿ. ಅಂದ್ರೆ ಇರುವಂತದ್ರಲ್ಲಿ ನಾವು ಕಂಫರ್ಟ್ ಝೋನ್ ನಲ್ಲಿ ವಿನ್ ಹಾಕೊಂಡು ಬರಬೇಕು ಅನ್ನುವಂಥದ್ದು.
ಎಲ್ಲಿ ನಿಲ್ಲಬೇಕು ಅದನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಸವಾಲುಗಳನ್ನು ಸ್ವೀಕಾರ ಮಾಡೋದಿಲ್ಲ. ನರೇಂದ್ರ ಮೋದಿ ಅವರು ಯಾವತ್ತೂ ನೋಡದ UPಯಲ್ಲಿ ಬಂದುಕೊಂಡು ನಿಂತುಕೊಂಡು ಕಾಶಿಯಲ್ಲಿ ನಿಂತುಕೊಂಡು ಅಲ್ಲಿ ಮೊಟ್ಟ ಮೊದಲೇನು ಬಾರಿ ವಿಜಯಭೇರಿಯನ್ನು ಬಾರಿಸಿದ್ರು. ಇದು ಸವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ನಾಯಕರು. ಆವಾಗ ನಾಯಕರು ನಿರ್ಮಾಣ ಆಗ್ತಾರೆ. ಆವಾಗ ಮಾತ್ರ ನಮ್ಮ ರಾಜ್ಯಕ್ಕೆ ಬರುವಂತ ಸವಾಲುಗಳನ್ನು, ರಾಷ್ಟ್ರಕ್ಕೆ ಬರುವಂತ ಸವಾಲುಗಳನ್ನು ಎದುರಿಸಲಿಕ್ಕೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಬಹಳ ಒಳ್ಳೆಯ ವಿಚಾರ. ಸವಾಲುಗಳನ್ನು ಯಾರು, ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ಯಾಪ್ಟನ್ ಆಗಿದ್ದಾಗ ನಾವೆಲ್ಲರೂ ಅಪೇಕ್ಷೆ ಪಡ್ತೀವಿ ಬಹಳ ಚೆನ್ನಾಗಿ ಆಡ್ಬೇಕಂತ ಹೇಳಿ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ 12th ಮ್ಯಾನ್ ಆಗಿ ಕೆಲಸ ಮಾಡೋದು, ಕೇವಲ ಅವರ ಹೆಸರನ್ನು ಹಿಡಿದುಕೊಂಡು ರಾಜಕಾರಣ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹಿಡಿದುಕೊಂಡು ಯಾವುದು ಮೋದಿ ಅವರ ಹೆಸರನ್ನು ಪರಿವಾರ. ಮೋದಿಗೆ ಯಾವ ಪರಿವಾರ? ನಮ್ದು ನಾನು ಮೋದಿ ಪರಿವಾರ, ಹೆಮ್ಮೆ ಅಂತ ಹೇಳ್ಕೊಳ್ತೇನೆ ನಾನು ಮೋದಿ ಪರಿವಾರ ಅಂತ. ನಾನು ಮೋದಿ ಹೆಸರು ಪುನಃ ಹೇಳ್ತೇನೆ, ಮತ್ತೊಮ್ಮೆ ಹೇಳ್ತೇನೆ, ನಮ್ಗೆ ಯಾವ ಅಳುಕೆ ಇಲ್ಲ. ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನು ಮೋದಿ ಪರಿವಾರ ಅಂತ. ನಮ್ಗೆ ಅದೇ ಪರಿವಾರ. ಒಂದೇ ಹೆಸರಿಂದ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರು? ಒಂದೇ ಹೆಸರಿಂದ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರು? ಒಂದೇ ಹೆಸರಿಂದ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು. ನರೇಂದ್ರ ಮೋದಿಜಿ ಅವರು, ಹೌದು ತಾನೆ? ಅದಕ್ಕೆ ಹೇಳಲಿಕ್ಕೆ ನಮ್ಗೆ ಯಾವ ಅಳುಕು ಇಲ್ಲ. ನಾವು ಖಂಡಿತವಾಗಿ ಹೇಳ್ತೀವಿ ಇದು ನಮ್ಮ ಮೋದಿ ಪರಿವಾರ. ಇಂಥ ಪರಿವಾರ ನಿರ್ಮಾಣ ಆಗಬೇಕು. ಇದು ಕುಟುಂಬ ರಾಜಕಾರಣ. ನಾಳೆ ಏನಾದ್ರು ಇವರ ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನದ ಎದುರಿಗೆ ಒಬ್ಬ ಮುಸ್ಲಿಂ ಒಬ್ಬ ಅವರ ವಕ್ತಾರ ನಿಂತ ಅಂತ ಹೇಳಿದ ಕೂಡಲೇ ಅವನು ಕಾಂಗ್ರೆಸ್ ನಿಂದ ಗೆಟ್ ಪಾಸ್ ಆಗ್ಬಿಟ್ಟ. ಇವಾಗ ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿರತಕ್ಕಂತಹ ವಕ್ತಾರಾಗಿದ್ದಾನೆ ಅವನು. ಆದ್ರೆ ಅಲ್ಲಿ ನೋಡಿ ಎಲ್ಲರನ್ನು ಪ್ರೀತಿ ಮಾಡೋದು, ಏನು ಬೇಕಾದ್ರೂ ವಕ್ಫ್ ಬೇಕಾ ಮಾರಾಯ, ನಿನ್ಗೆ ಜಮೀನು ಬೇಕಾ, ದುಡ್ಡು ಬೇಕಾ, ಮುಸಲ್ಮಾನರು ಕೇಳಿದುಕೊಂಡು ಕೊಟ್ಟು ಬಿಡ್ತೀವಿ. ಎಷ್ಟರವರೆಗೆ ಅಂದ್ರೆ 2013ರಲ್ಲಿ ಮನಮೋಹನ್ ಸಿಂಗ್ ಹೋಗುವಂತ ಸಂದರ್ಭದಲ್ಲಿ ವಕ್ಫ್ ಅನ್ನಂತ ಘಾತಕ ಕಾನೂನನ್ನು ತಂದ್ರು. ಆದ್ರೆ ಅದೇ ಮುಸಲ್ಮಾನ ರಾಹುಲ್ ಗಾಂಧಿ ಎದುರು ನಿಂತ್ರೆ ಮುಸಲ್ಮಾನ ಔಟ್. ಈಗ ಬರೋಣ ಸರ್. ಸೋಲಿಗೆ ಏನ್ ಕಾರಣ ಸರ್? 3 ಕ್ಷೇತ್ರ ಸೋಲಿಗೆ ಏನ್ ಕಾರಣ ಸರ್? ಸೋಲಿಗೆ ಕಾರಣ ನಮಗೆ ಬರುವಂತಹ ಮತಗಳು ಸ್ವಲ್ಪ ಕಮ್ಮಿ ಬಂದು ಅವರಿಗೆ ಬರುವಂತಹ ಮಾಡಿದ್ರು, ಅವರು ಇಲ್ಲಿ ಹಗರಣ ಮಾಡಿದ್ರು, ಭಾಗ್ಯಗಳು ಸರಿಯಾಗಿ ದುಡ್ಡು ಕೊಟ್ಟು ಕರೆಕ್ಟ್ ಟೈಮಿಗೆ ಎಲೆಕ್ಷನ್ ನಾಳೆ ಅಂತ ಹೇಳುವಾಗ 1 ವಾರದಿಂದ ಪಟ 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 ಬಿಡುಗಡೆ ಆಗುತ್ತೆ. ಏನ್ ಸರ್? ಗೃಹಲಕ್ಷ್ಮಿ ಎಲ್ಲವೂ ಅವಾಗ ಬಿಡುಗಡೆ ಆಗುತ್ತೆ. ಇದು ಒಂದು ಟ್ರಿಕ್ಸ್. ಏನು? ಜನರ ಹಣವನ್ನು, ಜನರ ತೆರಿಗೆ ಹಣವನ್ನೇ ಅವರಿಗೆ ಕೊಡುವಂತರ ಮುಖಾಂತರ ಅದೊಂದು ಒಂದು ಟ್ಯಾಕ್ಟಿಕ್ಸ್ ಆಡಿ ಹಗರಣಗಳು ಏನು ವರ್ಕೌಟ್ ಆಗೇ ಇಲ್ಲಲ್ಲ ಸರ್ ಇಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ. ಇದೇ ಪಾದವನ್ನು ಇಟ್ಕೊಂಡೆ ಇವಾಗ ತನಿಖೆಗೆ ಹೋಗ್ತಾ ಇರೋದು ಸಿದ್ದರಾಮಯ್ಯನವರು. ಇಲ್ಲದಿದ್ರೆ ಹಗರಣವೇ ಆಗ್ಲಿಲ್ಲ. ಎಷ್ಟರವರೆಗೆ ಅಂತ ಹೇಳಿದ್ರೆ ವಾಲ್ಮೀಕಿ ಹಗರಣವೇ ಆಗ್ಲಿಲ್ಲ ರೀ. ನಾಗೇಂದ್ರ ಯಾಕೆ ಒಳಗಿದ್ದಾನೆ? ಅವರ ರಾಜೀನಾಮೆ ತೆಗೆದುಕೊಂಡ್ರು. ಬರ್ತೀನಿ ಸರ್. ಈಗ ತಾವು ತುಂಬಾ ರಿಲ್ಯಾಕ್ಸ್ ಆಗಿದ್ರಿ, ಯಾಕಂದ್ರೆ ತಮ್ಗಳಲ್ಲಿ ಯಾವುದೇ ರೀತಿ ಹಗರಣಗಳಿರ್ಲಿಲ್ಲ. ಕಾಂಗ್ರೆಸ್ ಮೇಲೆ ಎಲ್ಲಾ ಹಗರಣಗಳಿತ್ತು, ಅದೇ ಟೆನ್ಷನ್ ಅಲ್ಲಿ ಇದ್ರು. ಬಟ್ ಸ್ಟಿಲ್ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರ ನಾಯಕತ್ವ, ಇಲ್ಲಿ ತಮ್ಮ ವಿಜಯೇಂದ್ರ ಅವರ ನಾಯಕತ್ವ, ಯಾರು ಗೆದ್ರು ಯಾರು ಸೋತ್ರು ಅಂದ್ರೆ ನಾಯಕತ್ವದ ಸಮಸ್ಯೆ ಇದೆಯಾ ಇಲ್ಲಿ, ಅಥವಾ ನಿಮ್ಗಳ ರಾಜಕಾರಣ ಜಾತಿ ರಾಜಕಾರಣ ಜಾಸ್ತಿ ಆಯ್ತಾ? ಏನ್ ಕತೆ ಈ ಒಂದು ಆನ್ಸರ್ ಬೇಕಾಗಿತ್ತು. ಯಾಕಂದ್ರೆ ಬಹಳಷ್ಟು ಸೋಲಿಗೆ ಏನ್ ಕಾರಣ? ಒಂದು ಪರ್ಫೆಕ್ಟ್ ಅನಾಲಿಸಿಸ್. ಸೋಲಿಗೆ ಪರ್ಫೆಕ್ಟ್ ಆದ ಅನಾಲಿಸಿಸ್ ಮಾಡೋದು ಈ ಶೋನಲ್ಲ. ನಾವು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ. ಅದು ಮಾಡುವಂತದ್ದು ನಮ್ಮ ಧರ್ಮ, ಕರ್ತವ್ಯ. ಇದಿಲ್ಲದೆ ನಾವು ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯ. ಇದನ್ನೇ ಮಾಡ್ತೀವಿ ಖಂಡಿತವಾಗಿ. ಭಾರತೀಯ ಜನತಾ ಪಾರ್ಟಿ ಅಂದಿನ ಪಾರ್ಟಿ ಆಗಿಲ್ಲ, ಬೇರೆ ಆಗಿದೆ ಅನ್ನೋದಕ್ಕೆ ಇದೇ ರೀಸನ್. ಯಾಕಂದ್ರೆ ಜನರ ಮುಂದೆ ಮಾತಾಡೋಣ, ಜನರ ಮುಂದೆ ಅನಾಲಿಸಿಸ್ ಇಲ್ಲ, ನಾವು ಇಲ್ಲಿ ಮಾಡೋಣ, ನಮ್ಮ ಪ್ಲೇಸ್ ಇದಲ್ಲ, ನಾವು ಇಲ್ಲಿ ಮಾಡಬೇಕು ಅಲ್ಲ ಮಾಡ್ತೀವಿ ಅನ್ನೋದು. ಓಪನ್ ಆಗಿ ಡಿಬೇಟ್ ಆಗ್ಬೇಕ್ರಿ, ಓಪನ್ ಆಗಿ ನಮ್ಮ ವಿಷಯಗಳನ್ನು ಹೇಳ್ಬೇಕ್ರಿ. ನಮಗೆ ಮತದಾನ ಪ್ರಭು ಅನಾಲಿಸಿಸ್ ಮಾಡಿಕೊಂಡೆ ಓಟ್ ಕೊಟ್ಟಿರುವುದಲ್ಲ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಜನರು ಅನಾಲಿಸಿಸ್ ಮಾಡಿಕೊಂಡೆ ನಮಗೆ ಮತದಾನ ಮಾಡಿದ್ದಾರೆ. ಜನರು ನಮಗಿಂತ ಒಳ್ಳೆ ರೀತಿಯಲ್ಲಿ ಇಷ್ಟು ಜನ ಕಾಲ್ ಮಾಡಿದ್ರು, ಎಲ್ಲರೂ ಹೇಳಿದ್ರು. ನಾವು ಎಲ್ಲಿಯೂ ಕೂಡ ಈ ಸೋಲಿಗೆ EVM ಕಾರಣ ಎಲ್ಲಿ ಹೇಳುದಿಲ್ಲ. ಯಾವ ರೀತಿಯಲ್ಲಿ ಜನರ ಮನಸ್ಸನ್ನು ಯಾವ ರೀತಿ ಗೆಲ್ಲಬೇಕು ಅನ್ನುವಂಥದ್ದು ಗೊತ್ತಿದೆ. ಇವಾಗ 1.5 ವರ್ಷ ಆಯ್ತಷ್ಟೇ. ಒಂದಷ್ಟು ಇವಾಗ ಕಾಂಗ್ರೆಸ್ನ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಎಮರ್ಜೆನ್ಸಿಯ ಒಂದು ವಾರ್ಡ್ ನಲ್ಲಿ ಕೂತ್ಕೊಂಡಿದೆ. ಇದೊಂದು ಸ್ವಲ್ಪ ಒಂದು ಆಕ್ಸಿಜನ್ ಸಿಕ್ಕಿದಾಗೆ ಅಂತ ಅನ್ನಿಸಿರಬಹುದು. ಯಾಕೆ ಹೇಳಿ, ಕಾಂಗ್ರೆಸ್ ಬಂದ ಕೂಡಲೇ
ಅತ್ಯಂತ ಶುಭ್ರವಾಗಿರತಕ್ಕಂಥ ಭ್ರಷ್ಟಾಚಾರ ರಹಿತವಾಗಿರೋ ಸರ್ಕಾರ ಅಂತ ಹೇಳಿ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರು ನರೇಂದ್ರ ಮೋದಿಜಿ ಅವರು ಚೀಲಾಂಚನೆ ಎಲ್ಲ ಹಾಕ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ರಾಫೇಲ್ ಅಂತ ಓಡಾಡಿದ್ರು, ಎಲ್ಲ ಮಾಡಿದ್ರು, ಚೌಕಿದಾರ್ ಚೋರ್ ಹೇ ಅಂತ ಹೇಳಿದ್ರು. ಆದ್ರೆ ಏನಾಯ್ತು, ಜನರ ವಿಶ್ವಾಸ ಎಲ್ಲಿದೆ ಅನ್ನುವಂಥದ್ದು ಅಲ್ಲಿಗೆ ವೇದ್ಯವಾಯ್ತು. ಓಕೆ, ಬರ್ತೇನೆ ಸರ್. ನನ್ಗೆ ಉತ್ತರ ಇನ್ನೂ ಕೂಡ ಸಿಗ್ಲಿಲ್ಲ. ಬಹುಶಃ ನಂಗೆ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲ, ನಿಮ್ಮ ಉತ್ತರ ಅಲ್ಲಲ್ಲ, ನಾವು ಅಂತಲ್ಲ, ನಿಮಗೆ ಬೇಕಾದ ಉತ್ತರ ಇಲ್ಲ, ಜನರು ಕಾಯ್ತಾ ಇದ್ದಾರೆ, ಜನರು ಕೇಳ್ತಾರೆ. ಜನರಿಗೆ ಯಾವ ಉತ್ತರ ಬೇಕೋ ನಾವು ಮುಂದಿನ ಪ್ರತಿಯೊಬ್ರು ಕೂಡ ಕೇಳಿದಂತ ಪ್ರಶ್ನೆ ಇದು. ಜಾತಿ ರಾಜಕಾರಣದಿಂದ ಮೋಸ್ಟ್ಲಿ ಆಗಿರಬಹುದು ಇದು ಅನ್ನುವಂಥದ್ದು, ಅಥವಾ ನಾಯಕತ್ವದ ಕೊರತೆ ಇರಬಹುದು ಅನ್ನುವಂಥದ್ದು. ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ನಾನು ಬರ್ತೀನಿ. ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಶುಭಾಶಯ ಸರ್. ನಮಸ್ತೆ ಸರ್, ಮಾತಾಡಿ. ತಮ್ಮ ಹೆಸರು ಸರ್? ಅಂಜನೇಯರಿಗೆ ನಮಸ್ಕಾರ ಉಂಟು. ಪಲ್ಲೆ ಸರ್. ಬಿಜೆಪಿ ಸರ್ ಆಡಗಳ ನಮಸ್ಕಾರ, ಶುಭಾಶಯ. ನಮಸ್ತೆ, ಪಾತಲ್ಲ ಸರ್. ಅಂಚನೆ ನಮ್ಮನ ಕಾಂಗ್ರೆಸ್ ಶುಭಾಶಯ ಉಂಟು, ನಮಸ್ಕಾರ. ಪಾಪದಕ್ಕೆ ಬಾರಿ ಒಂಜಿ ಇನ್ನಿತ್ತ ದಿನ ಒಂಜಿ ಕುಸಿತ ದಿನ ಇನಿ ದಯವಿಟ್ಟು ಕೊಂಡ ಬಿಜೆಪಿ ತಗೊಳ್ಳ ಖಾಲಿ ಭರವಸೆನೆ ಅವನು ಕೊಂಡಂತೆ ಪಾಪ ತಗೊಂಡು ಖಾಲಿ ಬಂಗಡು ಅಕ್ಕಲಿಗೆ ದಾದಲ್ಲ ಒಂಜಿ ಸರ್ಕಾರದ ಒಂಜಿ ಸವಲತ್ತಿನ ದಿಕ್ಕೊಡುದಿಂದ ಅವು ಈ ಪಾಪದ ಬದುಕೊಡುಂದ ಕಾಂಗ್ರೆಸ್ ಸರ್ಕಾರ ಸಾಧ್ಯ. ದಯಪಟ್ಟ ಮಕ್ಕಳು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಂದೆ ಪಾಪದ ಕುಮಲು ಉಣಿಯರಿಚಿಂದ ಅಭಿವೃದ್ಧಿಯೇ ಮತ್ತೊಂದು ಕೊಂಡದ್ದು ಆದುಕೊಂಡು ಅದೇ ಒಂಜಿ ಕೊಟ್ಟೆ ಹಂಗ ಮಾತಿರಗಿಲ್ಲ. ಬಿಜೆಪಿ ತಕ್ಕಲಿಗಿಲ್ಲ, ಎನ್ನ ಪ್ರೀತಿದ ಶುಭಾಶಯ ಉಂಟು. ಕಾಂಗ್ರೆಸ್ ತಕ್ಕಲಿಗಿಲ್ಲ ಉಂಟು. ನನ್ನ ಬಿಜೆಪಿ ತಕ್ಕ ಉಳ್ಳ ಒಂಚೂರು ಕಲ್ಪಡು ಈ ಪಾಪ ತಕ್ಕಲಿ ಏನ್ ಬದುಕಾವಲಿ ಏನು ಖಾಲಿ ಜಾಗ ಕೊಂಡದ್ದು ಜಾಗ ರಾಜ್ಯಕ್ಕೆ ತಗೊಳ್ಳಿಕ್ಕೆ ಮೊದಲೇ ಎಪ್ಪಾರೆ ಪಾಪ ತಗೊಳ್ಳಿಗೆ ಒಂಜಿ 5 ಸೆಂಟ್ 1.5 ಸೆಂಟ್ ಜಾಗ ಕೊಡ್ಕೊಂಡು ಕೂತಿರ್ಬೋದ. ಆ 1.5 ಸೆಂಟ್ ಜಾಗ ಇಲ್ಲಿ ಸರಿ ಕಟ್ಟಲಾಕ ಸಾಧ್ಯ ಆಪ್ನಯ. ಅದೇ ಪಾಸ್ ಆದ್ಜಿ ಜಾಗಲ ಇನಿ ನಮ್ಮ ಮೂಡಬಿದ್ರೆ ಕ್ಷೇತ್ರ ಯಾವುದು, ನಮ್ಮ ಪುತ್ತಳ ಕ್ಷೇತ್ರ ಯಾವುದು, ಓಕೆ, ಥ್ಯಾಂಕ್ ಯು ಸರ್. ಪಾಪದಕ್ಲ ಸೈಡ್ ತೂವೋಡು ಭಾರತೀಯ ಜನತಾ ಪಾರ್ಟಿ ಪಂಪಣಂಚಿನ ವಿಚಾರ ಆರೋಪನೊಂದಿಲ್ಲ ಸೊಲ್ಮೇಲೆ ಸರ್. ಥ್ಯಾಂಕ್ ಯು. ಕುಡಂಜಿ ಕಾಲರ್ ಇರಲಿಲ್ಲ. ಸರ್ ನಮಸ್ಕಾರ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಪ್ರಹ್ಲಾದ್ ಅಂತೇಳಿ ಕುಂಪಲದಿಂದ ಪ್ರಹ್ಲಾದ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ನಾನು ಯಾವುದೇ ರಾಜಕೀಯ ಪಾರ್ಟಿ ಅಲ್ಲ, ಸಾಮಾನ್ಯ ಮತದಾರ. ಎಸ್ ಸರ್, ಮಾತಾಡಿ ಸರ್. ಅದೇ ಏನಂದ್ರೆ ಇದ್ರಲ್ಲಿ ಮೇನ್ ಅದು ನಮ್ಗೆ ಅಂತಂದ್ರೆ ಇದು ಪ್ರಶ್ನೆಯ ಸಲಹೆ ನೀವು ತಿಳ್ಕೊಳ್ಳಿ. ಅದು ನಾನು ಹೇಳ್ತೇನೆ ಮನ ಬಿಚ್ಚಿ. ಸೋಲಾಗಿ ಗೆಲುವಾಗಿ ಈ ರಾಜಕೀಯ ಪಕ್ಷಗಳು ಒಂದು ತಿಳ್ಕೊಳ್ಬೇಕಾದ ಈಗ ಏನಂದ್ರೆ ಎಲ್ಲಾ ರಾಜಕೀಯ ಪಕ್ಷದ ಹಿರಿಯ ನಾಯಕರು ಬಹಳ ಕಷ್ಟಪಟ್ಟೆ ಪಕ್ಷವನ್ನು ಬೆಳೆಸಿದ್ದು. ಆದ್ರೆ ಅದು ಪಕ್ಷ ಬೆಳೆಸುವಾಗ ನಾವು ಹೇಗೆ ಕಾರ್ಯಕರ್ತರಾಗಿದ್ದೇವೋ ಅದೇ ರೀತಿಯಲ್ಲಿ ಮುಂದೆ ಬರುವ ಕಾರ್ಯಕರ್ತರಿಗೂ ನಾವು ಮನೆ ಹಾಕ್ಬೇಕು ಅಥವಾ ಅವರ ಕೈ ಹಿಡಿಬೇಕು ಅಂತ ತಿಳ್ಕೊಳ್ಳದೆ ಮತ್ತೆ ಅವರು ಬೆಳೆಸಿದ ಪಕ್ಷವನ್ನು ಪುನಃ ಅದು ವಂಶ ಪಾರಂಪರ್ಯದ ಇದಕ್ಕೆ ಕೊಂಡೊದ್ದು ಒಂದು ವಿಷಯ. ಎರಡನೇದು, ನಾವು ಎಲ್ಲಾ ರಾಜಕೀಯ ಪಕ್ಷಗಳು ಅವ್ರದ್ದು ರಾಜ್ಯದಲ್ಲೋ ಅಥವಾ ರಾಷ್ಟ್ರದಲ್ಲೋ ದೇಶದಲ್ಲೂ ನಾವು ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದ್ರು, ಕೊನೆಗೆ ರಾಜಕೀಯ ಇದು ಚುನಾವಣಾ ಪಾಲಿಟಿಕ್ಸ್ ಬೇರೆ ಆಗುತ್ತೆ. ಆಗ ಏನಾಗುತ್ತೆ ಅಂದ್ರೆ ನೀವು ನಿಜವಾಗಿ ಅಭಿವೃದ್ಧಿ ಮಾಡಿದಿದ್ರೆ ನೀವು ಮತ್ತೆ ಈ ಕೊನೆಗೆ ಯಾವುದೇ ಗಿಮಿಕ್ಸ್ ಆಡುವ ಅಗತ್ಯ ಇಲ್ಲ. ಆಟೋಮೆಟಿಕ್ ಆಗಿ ನಿಮ್ಗೆ ಮತದಾರ ಮತ ಹಾಕ್ತಾನೆ. ಆದ್ರೆ ಇಲ್ಲಿ ಗಿಮಿಕ್ಸ್ ಆಗುವ ಏನಾಗ್ತದೆ, ಒಬ್ಬರ ಮೇಲೆ ಒಬ್ರು ಕೆಸರು ಎರಚುವಾಗ ಅಲ್ಲಿ ಮತದಾರ ಬುದ್ಧಿವಂತರಿದ್ದಾನೆ. ಈ 21ನೇ ಶತಮಾನದಲ್ಲಿ ಅದು ಭಾರತದ ಪ್ರಜೆ ಎಷ್ಟು ಬುದ್ಧಿವಂತ ಇದ್ದ ಅಂದ್ರೆ ನೀವು ಯಾವುದೇ ಹಗರಣಗಳು ಆರೋಪಗಳು ಮಾಡಿದ್ರು ಅದು ಸತ್ಯವಾಗಿ ಹೊರಗೆ ಬರದ ತನಕ ಅವನು ಲೋಕಲ್ ಕ್ಯಾಂಡಿಡೇಟ್ಸ್ ಅನ್ನು ಆ ಕ್ಯಾಂಡಿಡೇಟ್ ಇಂದ ಏನು ಆಗ್ತದೆ ನೋಡಿ ಪಕ್ಷವನ್ನು ಮರೆತು ಓಟಾಗ್ತಾನೆ. ಇದಕ್ಕೆ ತುಂಬಾ ಉದಾಹರಣೆಗಳಿದೆ. ಉಪಚುನಾವಣೆಗಳು ಉತ್ತಮ ಉದಾಹರಣೆ ಸರ್. ಅದಕ್ಕೆ ನನಗೆ ಒಂದೇ ಸಲಹೆ, ಪಾರ್ಟಿಗಳು ಒಳ್ಳೆ ರೀತಿಯಲ್ಲಿ
ಕಾರ್ಯಕರ್ತರು ಪೋಸ್ಟರ್ ಹಚ್ಚಿದ ಕಾರ್ಯಕರ್ತರನ್ನು ಮರೆಯದೆ ಅದು ಹಿರಿಯ ನಾಯಕರು, ಹಿರಿಯ ತಲೆಮಾರಿನ ನಾಯಕರು, ನಾವು ಅದೇ ರೀತಿ ಪಕ್ಷ ಬೆಳೆಸಿ ಬಂದದ್ದು ಅಂತ ಹೇಳಿ ನೆನಪಿಟ್ಟು ಕಾರ್ಯಕರ್ತರಿಗೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಟ್ಟು ಮತ್ತೆ ನಾವು ಮಾಡಿದ ನಿಜವಾದ ಅಭಿವೃದ್ಧಿಯನ್ನು ಮುಂದಿಟ್ಟು ಗಿಮಿಕ್ಸ್ ಗಳಿಗೆ ಹೋಗಬಾರದು ಅಂತ ನನ್ನೊಂದು ಸಣ್ಣ ಅಭಿಪ್ರಾಯ. ಅಲ್ಲದಿದ್ರೆ ಇದೇ ಆವರ್ತನೆ ಆಗ್ತಾ ಇರುತ್ತೆ. ಮತದಾರ ಬುದ್ಧಿವಂತನಾಗಿದ್ದಾನೆ, ನಿಮ್ದು ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವುದೇ ಆಗ್ಲಿ ಯಾವುದೇ ಆರೋಪಗಳು 5 ನಿಮಿಷದಲ್ಲಿ ತುಸ್ ಅಂತೇಳಿ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಸರಿ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಕಾರ್ಯಕರ್ತರಿಗೆ ಬೆಲೆ ಕೊಡಿ, ಇಲ್ಲದಿದ್ರೆ ಬಹಳಷ್ಟು ಕಷ್ಟ ಇದೆ ಅನ್ನುವಂಥದ್ದು ವಿಚಾರವನ್ನ ಹೇಳ್ತಾ ಇದ್ದಾರೆ ಬಿಜೆಪಿಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಸರ್? ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ತಮ್ಮ ಕರೆ ಕಟ್ ಆಗುತ್ತೆ. ದಯಮಾಡಿ ಕ್ಷಮಿಸಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಆಗಿದ್ದಾಗ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಅರುಣ್ ಸರ್, ಈಗ ಬಹಳಷ್ಟು ಬಂದಂತ ಕರೆಗಳನ್ನು ತಾವು ಗಮನಿಸಿರ್ಬೋದು. ಹೇಳುವಂಥದ್ದೇ ಇಷ್ಟೇ, ಒಂದು ಕುಟುಂಬ ರಾಜಕಾರಣವನ್ನ ಪ್ರೆಸ್ ಮಾಡ್ತಾರೆ, ಜೊತೆಗೆ ಕಾರ್ಯಕರ್ತರನ್ನ ಕಡೆಗಣಿಸಬೇಡಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಇದೇ ಮಾತುಗಳು ಕಳೆದ MLA ಚುನಾವಣೆಯಲ್ಲಿ ಕೂಡ ರಿಪೀಟ್ ಆಗಿತ್ತು. ದ ಸೇಮ್ ಟೈಮ್ ಇದೇ ಚುನಾವಣೆಯಲ್ಲಿ ಕೂಡ ರಿಪೀಟ್ ಆಗ್ತಾ ಇದೆ. ಅದೇ ಹೇಳ್ತಾ ಇದ್ದೀರಿ, ನೀವೇನ್ ಹೇಳ್ತಿದ್ರೆ ಅದು ನಾವು ಕೂಡ ಹೇಳುವಂತದ್ದು. ಓಕೆ, ಈ ಕುಟುಂಬವನ್ನೇ ರಾಜಕಾರಣಕ್ಕೆ ಬಳಸಿಕೊಂಡು, ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಇನ್ನೊಬ್ಬ ಅಣ್ಣ ತಮ್ಮ ತಂದೆ ಮಗ ಪುಳ್ಳಿ, ಹೀಗೆ ಆಗಬಾರದು. ದೇಶದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಯಾರಾಗ್ತಾರೆ? ಯಾರಿಗಾದ್ರೂ ಹೇಳಿ ಸಾಧ್ಯ ಇದೆಯಾ? ಇವರಾಗ್ತಾರೆ. ಅದು ಕಾಂಗ್ರೆಸ್ ನಲ್ಲಿ ಹೇಳ್ಬಹುದು, ಯಡಿಯೂರಪ್ಪನವರ ಮಗ ಆಗಿದ್ದಾರೆ. ಯಡಿಯೂರಪ್ಪನವರು ಸರ್, ಅದಕ್ಕಿಂತ ಮುಂಚೆ ಮಗ ಆಗಿದ್ದಾರೆ. ಕಟೀಲ್ ಇದ್ರು, ಈಶ್ವರಪ್ಪನವರಿದ್ರು, ಖುದ್ದು ಯಡಿಯೂರಪ್ಪನವರಿದ್ರು. ಆದ್ರೆ ಹೇಳಲಿಕ್ಕೆ ಸಾಧ್ಯ ಇದೆ ಯಾರಿಗಾದ್ರೂ? ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ. ಅದೇ ಕಾಂಗ್ರೆಸ್ ನಲ್ಲಿ ಹೇಳಲಿಕ್ಕೆ ಸಾಧ್ಯ. ಈ ಹಿಂದೆ ಸತ್ಯ ಒಪ್ಕೊಳ್ತೀನಿ, ಆದ್ರೆ ಈಗ ಅಲ್ಲ. ಈಗ ಯಡಿಯೂರಪ್ಪನವರ ಮಗ ರಾಜ್ಯಾಧ್ಯಕ್ಷರಾಗಿರುವಂತದ್ದು, ಮಾಜಿ ಸಿಎಂ ಅವರ ಮಗ ರಾಜ್ಯಾಧ್ಯಕ್ಷರಾಗಿರುವಂತದ್ದು, DKಶಿ ಅವರು ಈಗ KPCC ಅಧ್ಯಕ್ಷರಾಗಿದ್ದಾರೆ. ಯಾರ ಮಗ ನೋಡಿ? ವಿಜಯೇಂದ್ರ ಯಡಿಯೂರಪ್ಪ ಅನ್ನುವ ಹೆಸರಿನಲ್ಲಿ ಆದದ್ದಲ್ಲ. ಅವರು ಅದಕ್ಕಿಂತ ಹಿಂದೆ ಬಹಳಷ್ಟು ಮಣ್ಣು ಹುಟ್ಟಿದ್ದಾರೆ, ಅಷ್ಟು ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಒಂದು ವೇಳೆ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಮಗ, ಅದಕ್ಕೋಸ್ಕರ ಕೊಡ್ಲೇಬಾರದು ಅಂತ ಹೇಳಿದ್ರೆ ಅದು ಅನ್ಯಾಯ. ಅವರಿಗೆ ಅಷ್ಟು ಕೆಪಾಸಿಟಿ ಇದೆ ಅನ್ನುವಂಥದ್ದು ನೋಡಿಕೊಂಡು ಅವರ ಕೈಯಲ್ಲಿ ನಂತರ ಈಶ್ವರಪ್ಪನವರ ಮಗ ಸರ್, ಯಾವ ಸಂದರ್ಭದಲ್ಲಿ ಏನೇನು ನಾವು ನಿರ್ಣಯ ತೆಗೆದುಕೊಳ್ಳೋ ಅದನ್ನು ಖಂಡಿತವಾಗಿ ನಾವು ತೆಗೆದುಕೊಳ್ತೀವಿ. ಆದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಬೆನಿಫಿಟ್ ಆಗಿರ್ಬೇಕು. ಪ್ಲಸ್ ಅದಕ್ಕಿಂತಲೂ ಹೆಚ್ಚು ಈ ರಾಷ್ಟ್ರಕ್ಕೆ, ಈ ದೇಶಕ್ಕೆ. ಭಾರತೀಯ ಜನತಾ ಪಾರ್ಟಿಗೆ ಬೆನಿಫಿಟ್ ಆಗಿಲ್ಲಲ್ಲ ಸರ್? ಇದು ಭಾರತೀಯ ಜನತಾ ಪಾರ್ಟಿಗೆ ಬೆನಿಫಿಟ್ ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ? ಅಲ್ಲ, ನೀವು ಹೇಳಿದ್ರಿ ಬೆನಿಫಿಟ್ ಆಗ್ಬೇಕು. ಅವಾಗ ಬೈ ಎಲೆಕ್ಷನ್ ನೋಡ್ಕೊಂಡು ನೀವು ಅನಾಲಿಸಿಸ್ ಅಲ್ಲ ಸರ್, MLA ಎಲೆಕ್ಷನ್ ಕೂಡ ನಿಮ್ಮ ಕಣ್ಣ ಮುಂದಿದೆ ಅಲ್ವಾ ಸರ್? ಎಷ್ಟು ಸೀಟ್ ತೆಗೆದ್ರಿ ತಾವುಗಳು? MLA ಎಲೆಕ್ಷನ್ ಕೂಡ ಇದೆ. MLA ಎಲೆಕ್ಷನ್ 2023 ಮುಗಿದಿರತಕ್ಕಂಥ. ಹೌದು ಸರ್. ಎಷ್ಟು ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದರ ನಂತರ ಲೋಕಸಭೆ ಎಲೆಕ್ಷನ್ ನೋಡಿದಿರಿ, ಒಂದ್ ಕಡೆ ಲೋಕಸಭೆ ಎಲೆಕ್ಷನ್ ನಲ್ಲಿ 4 ಸೀಟು ಬರಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟುಗಳನ್ನು ಪಡೆದುಕೊಂಡಿದೆ ಈಗ? ಕಳೆದ ಬಾರಿ ಲೋಕಸಭೆಯಲ್ಲಿ ರಾಜ್ಯದ ವಿಧಾನಸಭೆ ಚುನಾವಣೆಯ ಲೆಕ್ಕದಲ್ಲಿ, ಅದೇ ವೋಟಿಂಗ್ ಪ್ಯಾಟರ್ನ್ ನಲ್ಲಿ ಅದೇ ನೋಡಿಕೊಂಡು ಬಂದ್ರೆ ಅದರೊಟ್ಟಿಗೆ ಗ್ಯಾರಂಟಿಗಳು, ಇದರ ಅಬ್ಬರದ ಪ್ರಚಾರ, ಇದೆಲ್ಲರ ಮಧ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇಷ್ಟೊಂದು ರೀತಿಯ ಸಾಧನೆ ಮಾಡಿದೆ ಲೋಕಸಭೆ ಎಲೆಕ್ಷನ್ ನಲ್ಲಿ. ಈಗ ಬರ್ತೇನೆ ಚನ್ನಪಟ್ಟಣದ ವಿಚಾರ ಬಗ್ಗೆ ಮಾತಾಡೋಣ. ಬರೋಣ ಸರ್. ಚನ್ನಪಟ್ಟಣ ತಾವು ಯಾಕೆ ಸೋತ್ರಿ? ಅಂಡ್ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು, CP ಯೋಗೇಶ್ವರ ಅವರ ಗೆಲುವು, ಏನ್ ಹೇಳ್ತೀರಿ? ಚನ್ನಪಟ್ಟಣದಲ್ಲಿ ಅತ್ಯಂತ ಬಲಯುತವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಆಗಬೇಕು ಅನ್ನುವಂಥದ್ದು ಒಂದು ನಿರ್ಣಯ ಆಗಿದೆ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆಗಬೇಕು ಅಂತ ಹೇಳಿ ಎಲ್ಲಿ ಕೂಡ ಇದಾಗಲಿಲ್ಲ. ಆದರೆ JDS ಪಕ್ಷದವರೇ ಹೇಳಿದಂತೆ ಕಾರ್ಯಕರ್ತರು ಮನೆಗೆ ಬಂದು, ನೀವು ಆ ವಿಡಿಯೋಗಳು ನೋಡಿರುವುದು, ಅತ್ತದ್ದು ಕರೆದದ್ದು, ಕುಮಾರಣ್ಣ ನೀವು ಹೋಗಬೇಡಿ, ಹಾಗೆ ನೀವು ನಿಲ್ಲಿಸದ ನಿಖಿಲರನ್ನು ನಿಲ್ಲಿಸಿ ನಾವು ಗೆಲ್ಲಿಸ್ಕೊಡ್ತೇವೆ ಅನ್ನುವಂಥ ಕಾರ್ಯಕರ್ತರ ಒಂದು ಏನು ಬಂತು, ಅದರಿಂದ ನಿಲ್ಲಿಸಿದ್ರು. ಇದು ಎದುರಿನಲ್ಲಿ ವೇದ್ಯವಾಗಿದೆ, ಅದು ಎದುರಿನಲ್ಲೇ ಕಾಣುತ್ತೆ. ಹೀಗೆ ಆಗಿರೋದ್ರಿಂದ ನಿಲ್ಲಿಸಿದ್ರು. ಇದಕ್ಕಿಂತ ಬೆಸ್ಟ್ ಆ ಕ್ಷಣದಲ್ಲಿ ಬೇರೆ ಅಭ್ಯರ್ಥಿ ಇಲ್ಲ ಅನ್ನುವಂಥದ್ರಲ್ಲಿ ನಿಲ್ಲಿಸಿದ್ರು. ಈಗ
ಮ್ಯಾಚ್ ಮುಗಿದ ಮೇಲೆ ಮ್ಯಾಚ್ ಅಲ್ಲಿ ಮುಗಿದ ಮೇಲೆ ಈ ರೀತಿ 6 ಹೊಡಿಬೇಕಿತ್ತು ತುಂಬಾ ಜನ ಹೇಳ್ತಾರೆ, ಗೊತ್ತಾಯ್ತಲ್ಲ? ಇದೇ ನೀವು ಎಕ್ಸಿಟ್ ಬಾಲ್ ಗಳಲ್ಲಿ ನೋಡಿದ್ರೆ, ಎಕ್ಸಿಟ್ ಬಾಲ್ ಗಳಲ್ಲಿ ಯಾರು ಅನಾಲಿಸಿಸ್ ಮಾಡ್ತಾರೆ ಅದು ಬಿಡಿ, ಸ್ವತಃ ಯೋಗೇಶ್ವರ್ ಕೂಡ ಈ ಎಲೆಕ್ಷನ್ ಮುಗಿದ ಸಂಜೆ ಹೇಳಿದ ಮಾತುಗಳು ಇಲ್ಲ ಅದೇ ಹೇಳುವಂತದ್ದು. ಮ್ಯಾಚ್ ಬಗ್ಗೆ ಮಾತಾಡುವಾಗ ಒಳ್ಳೆ ಪ್ಲೇಯರ್ ಅನ್ನ ನೀವು ಬೇರೆ ಟೀಮ್ಗೆ ಕಳಿಸಿದ್ರೆ ತಮ್ಮ ಪ್ಲೇಯರ್ ಅನ್ನ ಈ ರೀತಿ ಆಡಿಸಿದಾಗ ಸೋಲ್ತಿರಲ್ವಾ ಸರ್? ಯಾವ ಒಳ್ಳೆ ಪ್ಲೇಯರ್ ಕಳಿಸಿದ್ವಿ? ಸಿಪಿ ಯೋಗೇಶ್ವರ್ ಒಳ್ಳೆ ಪ್ಲೇಯರ್ ಅಂತ ಹೇಳಿಯೇನೆ, ಒಳ್ಳೆ ಪ್ಲೇಯರ್ ಅಂತ ಹೇಳಿನೇ ಕುಮಾರಸ್ವಾಮಿ ಅವರನ್ನು ನಾವು ಡೈಲಿ ಕಳಿಸಿದ್ವಿ ಅಲ್ವಾ? ತಪ್ಪ? ಸರಿಯಾದ ನಿರ್ಣಯ ತಾನೆ? ಸರಿ, ಮತ್ತೇನ್ ಹೇಳ್ತೀರಿ? ಅದರಿಂದ ಅದರ ಬಗ್ಗೆ ಜೆಡಿಎಸ್ ಈಗ ಹೇಳಿದ್ರಿ, ಜೆಡಿಎಸ್ ಮತ್ತು ಇದರ ರಾಜಕೀಯ ತಂತ್ರಗಾರಿಕೆ ನಿಟ್ಟಿನಲ್ಲಿ ನಾವು ಮೈತ್ರಿ ಮಾಡಿಕೊಂಡ್ವಿ. ಲೋಕಸಭೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂತು, ಜೆಡಿಎಸ್ಗೂ ಬಂತು, ನಮಗೂ ಬಂತು. ನಾವು ಏನ್ ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಉತ್ತಮವಾಗಿದ್ದಂತ ನಾವು ಇಲ್ಲಿ ಸರ್ ಒಂದು ಅರುಣ್ ಶೇಟ್ ಅವರೇ, ಒಂದು ಜನರಿಗೆ ಕ್ಲಿಯರ್ ಕಟ್ ಆಗಿರೋ ಒಂದು ಇನ್ಫಾರ್ಮೇಶನ್ ಕೊಡೋಣ ಸರ್. ಕಳೆದ ಲೋಕಸಭಾ ಚುನಾವಣೆ ಎಷ್ಟು ಸೀಟ್ಗಳನ್ನ ಗೆದ್ದಿದ್ರಿ ತಾವುಗಳು ಹೇಳಿ ಸರ್? 25. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನ ಗೆದ್ದಿದ್ದೀರಿ? ಎಷ್ಟು ಸರ್? ಕಡಿಮೆ ಆಗಿದೆ. ಎಷ್ಟು ಸರ್? ಕಡಿಮೆ ಆಗಿದೆ ಹೇಳಿ ಸರ್. ಹೇಳೋದಂತ ಹೇಳಿ ಸರ್. ಚುನಾವಣೆ ಲೋಕಸಭಾ ಚುನಾವಣೆ ನಾವು ಗೆದ್ದಿದ್ದೇವೆ, ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಎಷ್ಟು ಸರ್? ಎಷ್ಟು ಸೀಟು ಸರ್? ಓಟ್ ಮಾಡುವವರು ಜನರು ತಾನೆ? ಅಲ್ಲ ಹೇಳಿ ಸರ್. ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಸರ್. ನಾನು ಕಳೆದ ಬಾರಿಯಲ್ಲಿ 25 ಸೀಟ್ಗಳು ಲೋಕಸಭೆಯಲ್ಲಿ, ಈ ಬಾರಿಯ ಲೋಕಸಭೆಯಲ್ಲಿ ಎಷ್ಟು ಸೀಟ್ ಗೆದ್ರಿ ಸರ್? ಇನ್ಫಾರ್ಮೇಶನ್ ಕೊಡಿ ಸರ್. ವಕ್ತಾರರಾಗಿ ಇಡೀ ಜಗತ್ತಿಗೆ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಕೊಡಿ ಸರ್. ನಾನು ಯಾಕೆ ಕೊಡ್ಬೇಕು ಅಂತ ವಕ್ತಾರರು ಸರ್, ಇಡೀ ಜಗತ್ತಿಗೆ ಗೊತ್ತಾಗಿದೆ. ವಕ್ತಾರರು ಜಗತ್ತಿಗೆ ಕಾಂಗ್ರೆಸ್ಗೆ ಎಷ್ಟು ಸಿಕ್ಕಿದೆ ಮೈನಸ್ ಮಾಡಿಬಿಡಿ. ಅಲ್ಲ ವಕ್ತಾರರು ಸರ್, ತಾವು ನೀವು ಸರ್ಪ್ರೈಸ್ ಮಾಡಿ ಹೇಳಿದ್ರೆ ನಾನು ಹೇಳುದಿಲ್ಲ, ಸಹಜವಾಗಿ ಹೇಳುವುದಾದ್ರೆ ಸರಿ. ಎನಿವೆ ಅಲ್ವಾ? ಎಷ್ಟು? 18 ಸೀಟು. ಎಲ್ಲಿಂದ? ಕರ್ನಾಟಕದಿಂದ. ಅಲ್ಲ 25ರಿಂದ 18 ಸೀಟ್. ಹೌದು, ನೀವು ಹೇಳ್ತೀರಿ ಪ್ರಿಡಿಕ್ಷನ್ ಎಷ್ಟಿತ್ತು ಸರ್? ಸಿದ್ದರಾಮಯ್ಯನವರ 136 ಸೀಟ್ ಅಂತ ಹೇಳಿದ್ರೆ ನಾವು 110 ಸೀಟ್ ಇರಬೇಕಾದ್ರೆ ನಾವು 25 ಸೀಟ್ಗಳನ್ನು ಗೆದ್ವಿ. ಇವಾಗ 60. ಅಲ್ಲ ಸರ್, ನನ್ನ ಉದ್ದೇಶ ಜನರಿಗೆ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕು. 25 ಸೀಟ್ರಿಂದ 18 ಸೀಟ್, ಅರ್ಥ ಆಯ್ತಲ್ವಾ? 2ರಿಂದ 25 ಕೂಡ ಹೋಗಿದೆ. ಬರ್ತೇನೆ. 2ರಿಂದ ತಾವು ಎಷ್ಟು ಸೀಟ್ ಗೆದ್ರಿ ಸರ್? 9 ಸೀಟ್. ಕಾಂಗ್ರೆಸ್ ಏನಿತ್ತು ಗೊತ್ತಾ? 1 ಸೀಟ್ ಇತ್ತು ಕಳೆದ ಲೋಕಸಭಾ ಚುನಾವಣೆ. 1ರಿಂದ 9 ಸೀಟ್ಗಳಿಗೆ ಅವರುಗಳು ಗೆಲ್ತಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ML ಎಲೆಕ್ಷನ್, ಈ ಹಿಂದೆ ನಡೆದಿರುವಂತಹ ಎಲೆಕ್ಷನ್ಗಳಲ್ಲಿ ಸರ್ಕಾರಕ್ಕೆ ಬಹುಮತ ಬರಲ್ಲ, ಅಲೈನ್ಸ್ ಮಾಡಿಕೊಂಡು ಅವರುಗಳು ಸರ್ಕಾರವನ್ನ ಮಾಡ್ತಾರೆ, ಒಂದು ರೇಸ್ಗಳನ್ನ ಮಾಡಿಕೊಂಡು. ಆದ್ರೆ ಈ ಬಾರಿ ಸಂಪೂರ್ಣ ಬಹುಮತ 136 ಸೀಟುಗಳು ಕಾಂಗ್ರೆಸ್ಗೆ ಬರುತ್ತೆ. ಈಗ 3 ಸೀಟ್ ಎಕ್ಸ್ಟ್ರಾ ಆಡ್ ಆನ್ ಆಗಿದೆ. ಸೊ ಹಾಗಿದ್ದಾಗ 139 ಸೀಟುಗಳು ಕಾಂಗ್ರೆಸ್ನ ಕೈಯಲ್ಲಿದೆ ಅಂತ ಬಂದಾಗ, ಎರಡು ಆಂಗಲ್ ಅಲ್ಲೂ ಕೂಡ ಅರುಣ್ ಶೇಟ್ ಅವರು ಹೇಳಿದಂತ ಎರಡು ಆಂಗಲ್ ಅಲ್ಲಿ ಎಲ್ಲೂ ಕೂಡ ಪ್ರೋಗ್ರೆಸ್ ಕಾಣ್ತಾನೆ ಇಲ್ಲ ಬಿಜೆಪಿ ರಾಜ್ಯದಲ್ಲಿ. ಇದು ಇನ್ಫಾರ್ಮೇಶನ್, ಜನರಿಗೆ ಚರ್ಚೆ ಆಗ್ಬೇಕಾಗಿರುವಂತದ್ದು ಈ ವಿಚಾರಗಳು ನೋಡಿ ಅಲ್ವಾ? 2023 ಎಲೆಕ್ಷನ್ ನಲ್ಲಿ ಅದೇ MP ಸೀಟಿಗೆ ನಾವು 1 by 1 ಕೌಂಟ್ ಮಾಡೋದಿದ್ರೆ ಅವಾಗ ನಮ್ಮ ಪೊಸಿಷನ್ ಇದ್ದದ್ದು 4 ಸೀಟು, ಇದು ಗೊತ್ತಿದೆ ತಾನೆ? ಅದೇ 2024 ನಾವು 4 ಸೀಟು ಗೆಲ್ಬೇಕಿತ್ತು, ನಾವು 20 ಸೀಟುಗಳನ್ನು ಗೆದ್ದಿದ್ದೀವಿ. ಸರಿ ಅಲ್ವಾ? ನಾನು ಅದೇ ಹೇಳ್ತಾ ಇದ್ದೇನೆ, ಪ್ರೋಗ್ರೆಸ್. ಮತ್ತೆ ನಮ್ಮ ವೋಟ್ ಶೇರ್ ನಾವು ಏನ್ ಮಾಡ್ತೀವಿ ಕರ್ನಾಟಕದಲ್ಲಿ, ನಾವು ನಮ್ಮ ವೋಟ್ ಶೇರ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದೇವೆ. ಏನು ಕಡಿಮೆ ಆಗಿದೆಯಾ? ಕಡಿಮೆ ಏನಾಗ್ಲಿಲ್ಲ. ವೋಟ್ಗಳು ಜಾಸ್ತಿ ಆಗಿದೆ, ವೋಟ್ ಶೇರಿಂಗ್ ಕೂಡ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಬೇಕಾಗಿದ್ದು ಮ್ಯಾಜಿಕ್ ನಂಬರ್ಸ್ಗಳು ಬೇಕು. ನಂಬರ್ಸ್ಗಳು ಕಡಿಮೆ ಆಗಿರ್ಬೋದು, ನಮ್ಮ ಶಕ್ತಿ ಹೊಂದಲಿಲ್ಲ. ನಾವು ಇನ್ನೂ ಕೂಡ ಅತ್ಯಂತ ಮೇಲ್ಮಟ್ಟದಲ್ಲೇ ನಾವು ನಮ್ಮ ರಾಜಕಾರಣವನ್ನು ಮಾಡ್ತೀವಿ. ಬಿಜೆಪಿ ಒಂದು ಟೈಮ್ ನಲ್ಲಿ 45 ಸೀಟುವರೆಗೂ ಇಳಿದಿತ್ತು. ಇದು ನೋಡಿ, ಇದು ನಾವೊಂದು ವಿಶ್ಲೇಷಣೆ, 40 ಸೀಟ್ಗೂ ಇಳಿದಿತ್ತು. ಆಮೇಲೆ ಮತ್ತೆ ಸರ್ಕಾರ ರಚನೆ ಕೂಡ ಮಾಡಿದ್ರು. ಸೊ ಇದು ರಾಜಕೀಯದಲ್ಲಿ ಏನಂತ ಹೇಳಿದ್ರೆ, ಇದು ನಂಬರ್ ಗೇಮ್, ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಅದರಲ್ಲಿ ಏನು ಇದು ಮಾಡುವಂಥದ್ದಿಲ್ಲ. ಈಗ ನಮ್ದು ಕೂಡ, ಈಗ ನಾವು ಅಧೋಗತಿ ಪತನಕ್ಕೆ ನಾವು ಬಂದಿದ್ದು 40 ಸೀಟಿಗೆ ಬಂದಿದ್ದೇವೆ. ನಮ್ದು ಕೂಡ ಕೇಂದ್ರದಲ್ಲಿ ಈಗ ನಾವು 99 ಸೀಟಿಗೆ ಬಂದು ನಿಂತಿದ್ದೇವೆ ಇವಾಗ. ಸೊ ಇಟ್ಸ್ ಅ ಸೈಕಲ್. ನಾವು ಮುಂದೆ ಕೂಡ ಮೇಲ್ ಬರ್ತವೆ. ಈಗ ಪ್ರಬಲವಾಗಿ ನಮಗೆ ಏನಂತ ಹೇಳಿದ್ರೆ, ಒಂದು ರಾಜಕೀಯದಲ್ಲಿ ಇರುವಾಗ ಒಂದು ಪ್ರಬಲವಾಗಿ ಒಂದು ವಿರೋಧ ಪಕ್ಷ ಇದ್ರೇನೆ ಆ ಒಂದು ಪ್ರಜಾತಂತ್ರ ಸರಿಯಾಗಿ ನಡೆಯುವಂಥದ್ದು.
ಈಗ ಇವರು ಹೇಳಿದ್ರು, ಈಗ ಕೆಲವು ವಿಚಾರ ಕಾಂಗ್ರೆಸ್ನ ವಿಚಾರ ಇವರು ಹೇಳಿದ್ ನಾನು ಆಗದಿಂದ ಕೇಳ್ತಾ ಇದ್ದೆ, ತುಂಬಾ ಅರುಣನ್ನ ಅವರ ಸ್ಟೈಲಲ್ಲೇ ಇದ್ರು, ಏನು ಐ ಆಮ್ ನಾಟ್ ಸರ್ಪ್ರೈಸ್ಡ್, ಯಾಕಂದ್ರೆ ಇವರ ಜೊತೆ ನಾನು ತುಂಬಾ ಡಿಬೇಟ್ಗಳಲ್ಲಿ ಕೂತಿದ್ದೇನೆ. ಮತ್ತೆ ನಾನು ಯಾವಾಗಲೂ ಒಂದು ಫ್ಯಾಕ್ಟರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಆ ಮುಸ್ಲಿಂ ಫ್ಯಾಕ್ಟರ್ ಅನ್ನು ತಂದ್ರು. ಓಕೆ, ಅದು ನಮ್ಗೆ ಉತ್ತರ ಬೇಕಾಗುತ್ತೆ. ಅಲ್ಲ, ನಮ್ಗೆ ಉತ್ತರ ನಾನು ಕೊಡ್ತೇನೆ. ಅಲ್ಲ, ಬಿಜೆಪಿ ಇಲ್ಲಿ ಯಾಕೆ ಆಯ್ತು ಅಂತ ಹೇಳಿ ನಾನು ಕೊಡ್ತೇನೆ, ಯಾಕಂದ್ರೆ ನಾನು ಹೇಳ್ಬಾರ್ದು, ಯಾಕಂದ್ರೆ ನಮ್ಮದು ಬಟ್ಲಲ್ಲಿ ತುಂಬಾ ತೂತಿದೆ, ನಾವು ಬೇರೆಯವ್ರ ವಿಷಯ. ಆದ್ರೆ ನಮ್ಗೆ ಒಂದು ಸಣ್ಣ ಮಟ್ಟ ಇವರಷ್ಟು ವಿಷಯ ನಮ್ಮ ಹೇಳಿದಾಗ ನಾವು ಸ್ವಲ್ಪ ಅವರಿಗೆ ಹೇಳ್ಬೇಕಲ್ಲ. ಈಗ ಇವರು ಹೇಳಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತು. ಖಂಡಿತವಾಗಿ ಹೌದು, ಆ ವಿಷಯದಲ್ಲಿ ಐ ಶುಡ್ ಡೆಫಿನೆಟ್ಲಿ ರೆಸ್ಪೆಕ್ಟ್. ಯಾಕಂತ ಹೇಳಿದ್ರೆ ನಮ್ದ್ರಲ್ಲಿಯೂ ಕೂಡ ಅದೇ ರೀತಿ ಇರುವಂತದ್ದು. ಒಂದು ಟೈಮ್ನಲ್ಲಿ ಇತ್ತು, ಏನೋ ಒಂದು ಇಂದಿರಾ ಗಾಂಧಿ ಆದ್ಮೇಲೆ ಜವಾಹರ್ಲಾಲ್ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಅವರಾದ್ರು, ಮತ್ತೆ ಏನೋ ಒಂದು ಆ ಟೈಪ್ ಒಂದು ಲೆವೆಲಲ್ಲಿ ಬಂತು ಅಂತ ಹೇಳಿ. ಆದ್ರೆ ಒಂದು ವಿಷಯ ಸ್ಪಷ್ಟ ಹೇಳ್ಬೋದು, ಯಾಕಂತ ಹೇಳಿದ್ರೆ ಅದಕ್ಕೆ ರಿಸಲ್ಟ್ ಕೊಟ್ಟರು ಜನರು. ನಾನು ಒಂದು ನೋಡಿ, ಈಗ ಏನ್ ಗೊತ್ತಾ, ಮುಖ್ಯವಾಗಿ ಎಂತದು ಅಧಿಕಾರ. ಅಧಿಕಾರದಲ್ಲಿ ಅವರು ರಾಜ್ಯಾಧ್ಯಕ್ಷ ಸರ್, ಅವರು ರಾಜ್ಯಾಧ್ಯಕ್ಷರು ಯಾರಿದ್ದಾರೆ ಈಗ? ಅಲ್ಲ ನೋಡಿ, ನಾನು ಹೇಳ್ತೇನೆ, ಬರ್ತೀನಿ ಸರ್, ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ. ನನ್ಗೆ ಜನರಿಗೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು. ಈಗಿನ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಯಾರಿದ್ದಾರೆ? ಸೊ ನಿಮ್ಗೂ ಕೂಡ ಅದೇ ಗತಿ ಬಂದಿರುವಂತ ಅದೇ ಒಂದು ಕಾರಣಕ್ಕೋಸ್ಕರ. ಖಂಡಿತ ಅಲ್ಲ, ನಾನು ಅದೇ ಹೇಳಿರುವಂತದ್ದು. ಈಗ ನೋಡಿ, ಈಗ ಮತ್ತೊಂದು ವಿಷಯದಲ್ಲಿ ನಾನು ಇವತ್ತು ಹೇಳಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರಿಗೆ ಕೆಪಾಸಿಟಿ ಇದೆಯೋ ಅವರೇ ರಾಜ್ಯಾಧ್ಯಕ್ಷರು ಅಥವಾ ರಾಷ್ಟ್ರಾಧ್ಯಕ್ಷರು ಆಗ್ಬೇಕು. ವಿಜೇಂದ್ರ ಅವರಿಗೆ ನಿಜವಾಗಿಯೂ ಕೆಪಾಸಿಟಿ ಇದೆ ರಾಜ್ಯಾಧ್ಯಕ್ಷರಾಗುವಂಥದ್ದು, ಅವ್ರು ಆಗಿದ್ದಾರೆ ವಿತ್ ಡ್ಯೂ ರೆಸ್ಪೆಕ್ಟ್. ಅವರೇನು ಲಾಕ್ಔಟ್ ವ್ಯಕ್ತಿ ಅಲ್ಲ, ಯಡಿಯೂರಪ್ಪರ ರಕ್ತ ಅವರು. ಯಡಿಯೂರಪ್ಪರು ಯಾರು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತು. ನಾನು ಸೈದ್ಧಾಂತಿಕವಾಗಿ ನಮಗೆ ಅವರಿಗೆ ವ್ಯತ್ಯಾಸ ಇರ್ಬೋದು, ಬಟ್ ವೈಯಕ್ತಿಕವಾಗಿ ಐ ಸ್ಟಿಲ್ ರೆಸ್ಪೆಕ್ಟ್ ಹಿಮ್. ಆ ರೀತಿ ಇರುವಂತ ನಮಗೆ ವೈಯಕ್ತಿಕ ಏನಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಇರುವಂತದ್ದು ಪ್ರಶ್ನೆ ಏನಂತ ಹೇಳಿದ್ರೆ ಅಧಿಕಾರ. ಯಾರು ಅಧ್ಯಕ್ಷ ಆಗ್ತಾರೆ, ಯಾರು ಇದಾಗ್ತಾರೆ ಅಂತಲ್ಲ, ಯಾರು ಪ್ರಭಾವಿ ಸ್ಥಾನದಲ್ಲಿ ಇರ್ತಾರೆ, ಎಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಬಿಜೆಪಿ ಅವರಿಗೆ, ಅದು ನೋಡುವಂಥದ್ದು. ಈಗ ಇವರು ಹೇಳಿದ್ರು ಎಂತದ್ದು, ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ, ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ BCCI ಅಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿ ಬ್ಯಾಟ್ ಇಡಲಿಕ್ಕೆ ಗೊತ್ತಿಲ್ಲ ಹೊಸ ಅಲ್ಲಿ ರಾಜ್ಯ ಆಗ್ತಾರೆ. ಹಾಗಾದ್ರೆ ಅದು ಎಂತ ಆಗುವಂಥದ್ದು? ಇಟ್ಸ್ ಅಗೇನ್ ನೆಪೋಟಿಸಮ್ ಅಲ್ಲ, ನನ್ನ ನಂತರ ನನ್ನ ಮಕ್ಕಳು ಬರ್ಬೇಕದು. ಸೊ ಹಾಗೆ ಇದರಲ್ಲಿ ಏನಂತ ಹೇಳಿದ್ರೆ, ಯಾರು ಒಬ್ಬರನ್ನು ಎಂತ ಹೇಳ್ತಾರೆ, ಅವನು ಹಾಗೆ ಇವನು ಹೀಗೆ ಬೊಟ್ಟು ಮಾಡುವಂಥದ್ದಿಲ್ಲ. ಕಾಂಗ್ರೆಸ್ ಅಲ್ಲಿ ಇತ್ತು, ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಆಗಿದೆ. ಅದೀಗ ಆ ಸಿಸ್ಟಮ್ ಇವಾಗ ಈ ಕಡೆ ಬಂದಿದೆ. ಸೊ ಇವರಿಗೆ ಏನಾಗ್ತದೆ, ಈಗ ನಮ್ಗೆ ಆದ ಪರಿಸ್ಥಿತಿ ಇವರಿಗೂ ಆಗುತ್ತೆ. ಇಟ್ಸ್ ಅ ಸೈಕಲ್. ನೋಡಿ ಸರ್, ನಂದು ಸಿಂಪಲ್, ನಮ್ದು ತಪ್ಪು ನಡೆದಿದ್ದ ನಾವು ಒಪ್ಕೊಳ್ತೇವೆ, ಬಟ್ ಬಿಜೆಪಿಯಲ್ಲಿ ಅವರು ಒಪ್ಕೊಳ್ಳೋದಿಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಈಗ ಇವರು ಲೀಡರ್ ಅಂತ ಹೇಳಿ ಮೋದಿ ಅವರ ಕೊಟ್ಟರು, ಐ ಸ್ಟಿಲ್ ರೆಸ್ಪೆಕ್ಟ್. ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಈಸ್ ಮೈ ಪ್ರೈಮ್ ಮಿನಿಸ್ಟರ್, ಐ ಸ್ಟಿಲ್ ರೆಸ್ಪೆಕ್ಟ್. ಆದರೂ ಮತ್ತೆ ನಮ್ಮ ಕಿರಣ್ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇಫ್ ಈಸ್ ಎ ಕೆಪೇಬಲ್ ಲೀಡರ್, ಅವರು ಒಂದು ಹೊಸ ರೀಜನ್ಗೆ ಹೋಗಿ ಫೈಟ್ ಮಾಡಬೇಕು, ಮತ್ತೆ ಹೊಸ ನಾಯಕರಿಗೆ ಖಂಡಿತವಾಗಿ ಅವಕಾಶ ಕೊಡಲೇಬೇಕು. ಒಬ್ವಿಯಸ್ಲಿ ಇದು ದಟ್ ಹ್ಯಾಸ್ ಟು ಹ್ಯಾಪನ್. ನಾನು ಕೂಡ ಒಂದು ಪಕ್ಷದ ಲೀಡರ್, ಅರುಣಣ್ಣ ಕೂಡ ಒಬ್ಬರ ಪಕ್ಷದ ಲೀಡರ್. ಇಫ್ ನಮಗೆ ಅವಕಾಶ ಕೊಡಬೇಕು, ಕೆಲವರು ಹೇಳುದಿಲ್ಲ, ನಾವು ಒಪ್ಪನಿಗೆ ನಮಗೂ ಕೂಡ ಅವಕಾಶ ಕೊಡ್ಬೇಕು. ಅವಾಗ ನಮ್ಮನ್ನು ಆ ವಿನ್ನಿಂಗ್ ಝೋನ್ ಅಲ್ಲಿ ಎಲ್ಲಿರ್ತದೆ ಅಲ್ಲಿ ನಿಂತು ನಮ್ಮನ್ನು ನಿಲ್ಲಿಸಿ, ನಾನು ಉದಾಹರಣೆ ಕೊಟ್ಟದ್ದು, ನಾನು ಅಂತ ಇಲ್ಲಿ ವಿನ್ನಿಂಗ್ ಮಾಡಿ ನಿಲ್ಲಿಸ್ಬೇಕು. ಇವರು ಮೋದಿಜಿ ಅವರ ಉದಾಹರಣೆ ಕೊಟ್ಟರು, ಅವಾಗ ಕೂಡ ಅವರು ನಿಂತದ್ದು 2 ರೀಜನ್ ಅಲ್ಲೇ, ಗುಜರಾತ್ ಅಲ್ಲಿ ಸಹ ನಿಂತರು, ಇದ್ರಲ್ಲಿ. ಯಾಕಂತ ಹೇಳಿದ್ರೆ 2 ರೀಜನ್ ಅಲ್ಲಿ ಸಹ ಎಲ್ಲಿಯಾದ್ರೂ ಒಂದು ಕೈ ತಪ್ಪಿದ್ರೆ ಹೋಗ್ತಂತ. ಇದು ನಾನು ನಮ್ಮದಲ್ಲಿ ಮಾತ್ರ ಅಂತ ಹೇಳುದಲ್ಲ, ತಂತ್ರಗಾರಿಕೆ, ಇದು ನಮ್ಮದಲ್ಲಿ ಮಾತ್ರ ಹೇಳುದಂತಲ್ಲ. ಅದೇ ನಾನು ಫಸ್ಟ್ ಹೇಳಿರುವಂತದ್ದೇ, ಅದು ರಾಜಕೀಯ ತಂತ್ರಗಾರಿಕೆ. ನಿಂತಿದ್ರು, ಬಾದಾಮಿಯಲ್ಲಿ ಸಹ ನಿಂತಿದ್ರು, ವರುಣದಲ್ಲಿ ಸಹ ನಿಂತಿದ್ರು, 2 ಕಡೆಯಿಂದ ಕೂಡ ನಿಂತಿದ್ರು. ಕುಮಾರಸ್ವಾಮಿ ಅವರು ಕೂಡ ನಿಂತಿದ್ರು 2 ಕಡೆಯಿಂದ, ದೇವೇಗೌಡರು ಕೂಡ ನಿಂತಿದ್ರು 2 ಕಡೆಯಿಂದ. ಸೊ ಹೀಗೆ ಇದೆಲ್ಲ ರಾಜ್ಯ ತಂತ್ರ. ನೋಡಿ, ಬಿಜೆಪಿ ಅವರು ಏನಂತ ಹೇಳಿದ್ರೆ, ಫುಲ್ ಅಕ್ರಾಸ್ ದಿ ಇಷ್ಟು ಸಮಯವರೆಗೆ ಬಿಟ್ಟಿ ಭಾಗ್ಯಗಳು ಕೊಟ್ಟರೆ ರಾಜ್ಯ ದಿವಾಳಿ ಆಗ್ತದೆ. GDPಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು, ಆರ್ಥಿಕವಾಗಿ ಏನು ಇರಲಿಲ್ಲ. ಸುಳ್ಳು ವಿಚಾರಗಳನ್ನೆಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮದಂಗಲ್, ಮುಸಲ್ಮಾನರ ಬಗ್ಗೆ ಹೇಳುವಂಥದ್ದು, ಹಿಂದೂ ಮುಸಲ್ಮಾನರ ಬಗ್ಗೆ ಎತ್ತಿ ಕಟ್ಟುವಂಥದ್ದು. ಸೊ ಈ ತರದ ವಿಚಾರಗಳು ಬಹುಶಃ ಇವರಿಗೆ ಏನೋ ಒಂದು ಹಿನ್ನಡೆಯನ್ನು ತಂದುಕೊಟ್ಟಿದೆ. ಜನರು ಇದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂತ ಹೇಳುವಂಥ ಒಂದು ವಿಚಾರ ಕರ್ನಾಟಕದಿಂದ ಬಂದಿದೆ. ಯಾಕಂತ ಹೇಳಿದ್ರೆ, ಬಹುಶಃ ನಿಮಗೆ ಗೊತ್ತಿರ್ಬೋದು, ಬಿಜೆಪಿಗೆ ದಕ್ಷಿಣದ ಹೆಬ್ಬಾಗಿಲು ಅಂತ ಇದ್ದದ್ದು ಕರ್ನಾಟಕ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಇವಾಗ ಒಂದು ಒಳ್ಳೆ ಕೊಟ್ಟಿದೆ, ಮತ್ತೆ ರಿಸಲ್ಟ್ ಕೊಟ್ಟಿದೆ ಕಾಂಗ್ರೆಸ್ಗೆ. ಮತ್ತೆ ಸ್ಟಿಲ್ ಐ ಆಮ್ ಟೆಲ್ಲಿಂಗ್ ಯು ನಾವು ಈ ರಿಸಲ್ಟ್ ಬಂತು ಅಂತ ಹೇಳಿ ನಾವು ಏನು ಓವರ್ ಕಾನ್ಫಿಡೆಂಟ್ ಆಗಿ ಇರಬಾರ್ದು, ಇರುವುದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್.
ಅವರಿಗೂ ಕೂಡ ಓವರ್ ಕಾನ್ಫಿಡೆಂಟ್ ಆಗಿ ಇಲ್ಲ ಅನ್ನೋದು ಬಹುಶಃ ನಮ್ಗೆ ಈ ಒಂದು ರಿಸಲ್ಟ್ ಇಂದ ಅಲ್ಲ ನೋಡಿ, ಓವರ್ ಕಾನ್ಫಿಡೆಂಟ್ ಆಗಿದ್ರೆ ಇಲ್ಲ ಓವರ್ ಕಾನ್ಫಿಡೆಂಟ್ ಇದ್ದೆ ನಾ ಹೇಳ್ತೇನೆ. 2023 ಎಲೆಕ್ಷನ್ ಆಗುವಾಗ ಸಹ ಇವರಿಗೆ ಏನು 65 ಸೀಟು ಬಂತು ನೋಡಿ, ಆವಾಗ ಕೂಡ ಇವರ ಓವರ್ ಕಾನ್ಫಿಡೆಂಟ್ ಒಂದು ಮತ್ತೆ ಇವರ ದುರಾಡಳಿತ ಇದರಿಂದನೇ ಸೋತದ್ದು. ಈ ಸಾರಿ ಕೂಡ ಇವರ ಒಂದು ಕಳೆದ ಬಾರಿ ಇದ್ದಂತ ಬಿಜೆಪಿ ಅವರ ಒಂದು ಲಾಟ್ ಆಫ್ ತುಂಬಾ ಇಶ್ಯೂಸ್ ಇತ್ತು. ಅದೇ ಈ ಬಾರಿಯ ವಿಷಯ ನಾನು ಹೇಳ್ತೀನಿ. ನಾನು 2 ಎಲೆಕ್ಷನ್ ಅಲ್ಲಿ ನಮಗೆ ಪ್ಲಸ್ ಆದ ಫ್ಯಾಕ್ಟರ್ಸ್ ನಾನು ಜೆನ್ವಿನ್ ಆಗಿ ಹೇಳ್ತೀನಿ. ನನಗೆ ಇದ್ದಾಗೆ ಹೇಳ್ತೀನಿ. ನಾವು ಒಂದು ನಮಗೆ ಏನು ನಾವು ಭಾಗ್ಯಗಳು ಏನು ಕೊಟ್ಟಿದ್ದೇವೆ ಅದು ನಮಗೆ ವರ್ಕೌಟ್ ಆಗಿದೆ. ಮತ್ತೆ ಕೆಲವೊಂದೊಂದು ಸರಿಯಾಗಿ ನಡೀತಿದ್ದ ಸರ್ಕಾರದ ಮೇಲೆ ಈ ತರ ಗೂಬೆ ಕೂರಿಸೋದ್ರೆ ಜನರಿಗೂ ಬೇಸತ್ತು ಹೋಯ್ತು. ಅದಕ್ಕೆ ಒಂದು ಖಡಕ್ಕಾಗಿ ಒಂದು ಜನರಿಗೆ ಒಂದು ಉತ್ತರ ಕೊಡು. ಮುಖ್ಯವಾಗಿ ನಮಗೆ ಈ ಸರಿ ಪ್ಲಸ್ ಆದದ್ದು ಇವರ ಆಂತರಿಕ ಜಗಳಗಳು. ಕಳೆದ ಬಾರಿಯೂ ಕೂಡ ನಮಗೆ ಪ್ಲಸ್ ಆದದ್ದು ಇದೇ ಆಂತರಿಕ ಜಗಳ. ಯತ್ನಾಳ್ ಸಾಹೇಬ್ರದ್ದು ಒಂದು ಗುಂಪು, ವಿಜೇಂದ್ರ ಅವರದ್ದು ಒಂದು ಗುಂಪು, ಮತ್ತೆ ಇನ್ನೊಂದು 2-3 ಜನರದ್ದು ಇನ್ನೊಂದು ಗುಂಪಿದೆ ಅಂತೆ, ಪ್ರತಾಪ್ ಸಿಂಹ ಅವರದ್ದು ಒಂದು ಗುಂಪಿದೆ ಅಂತೆ, CT ರವಿ ಅವರದೊಂದು ಗುಂಪಿದೆ ಅಂತೆ, ನಳಿನ್ ಕುಮಾರ್ ಕಟೀಲ್ ಅವರದೊಂದು ಗುಂಪಿದೆ ಅಂತೆ. ಸೊ ಇವರಿಗೆಲ್ಲ ಏನಂತ ಹೇಳಿದರೆ, ಯಾರು ಹೆಚ್ಚು ಒಂದು ಶಬ್ದ ಮಾಡ್ತಾರ, ಆವಾಜ್ ಮಾಡ್ತಾರ, ಅವರು ಬಹುಶಃ ಇವರ ನಾಯಕರ ಒಂದು ದೃಷ್ಟಿಗೆ ಬಿದ್ದು ಅವರಿಗೆ ಶಬಾಸ್ಗಿರಿ ಹೇಳ್ತಾರೆ ಅಂತ ಹೇಳುವಂತ ಒಂದು ಬಹುಶಃ ತಲೆಯಲ್ಲಿ ಇದ್ದಿರ್ಬೋದು. ಇದು ಒಂದು ಕಾರಣ. ಯಾಕಂತ ಹೇಳಿ ನೋಡಿ, ಸಂಘಟಿತವಾದಂತಹ ಒಂದು ವರ್ಕ್ ಇಲ್ಲ, ಕಂಡಿಲ್ಲ. ಇಟ್ಸ್ ಅ ಹಾನೆಸ್ಟ್ ಒಪಿನಿಯನ್. ಯತ್ನಾಳ್ ಅವರು ಇವತ್ತು ಕೂಡ ಅದನ್ನೇ ಹೇಳಿದ್ರು, ರಾಜ್ಯ ನಾಯಕತ್ವ ಸರಿ ಇಲ್ಲ ನೋಡಿ. ಈಗ ಅವರಿಗೆ ಏನಂತ ಹೇಳಿದ್ರೆ, ಶತಾಯಗತೆ ಈ 3 ಕ್ಷೇತ್ರಗಳು ಸೋಲಲೇಬೇಕು ಬಿಜೆಪಿಯ ಆ ಒಂದು 2-3 ಗುಂಪುಗಳಿಗೆ. ಸೊ ಅವರಿಗೆ ಬೇಕಿದೆ. ಅದೇ ಇವತ್ತು ಬೆಳಿಗ್ಗೆ ನಮ್ಮ DK ಸಾಹೇಬ್ರು ಪ್ರೆಸ್ ಮೀಟ್ ಮಾಡುವಾಗ ಕೂಡ ಇದೇ ವಿಚಾರವನ್ನು ಹೇಳಿದ್ರು. ನಮಗೆ ನಮ್ಮ ಪಕ್ಷದವರ ಸಹಕಾರ ಮಾತ್ರ ಅಲ್ಲದೆ ಹೊರಗಿನ ಪಕ್ಷದವರು ಕೂಡ ತುಂಬಾ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಸದ್ಯದಲ್ಲೇ ಇನ್ನೊಂದು ಬೈ ಎಲೆಕ್ಷನ್ ಬರುವಂತ ಎಲ್ಲಾ ಲಕ್ಷಣಗಳನ್ನು ಕಾಣ್ತಾ ಇದೆ. ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಾಯಕರ ಒಳ ಜಗಳ ಇದು ಕೂಡ ಕಾರಣ. ಯತ್ನಾಳ್ ಸಾಹೇಬ್ರಿಗೆ ವಿಜೇಂದ್ರ ಅವರ ಬಗ್ಗೆ ಅವರ ಪ್ರಾಬ್ಲಮ್, ಅದವರ ಇಂಟರ್ನಲ್ ಮ್ಯಾಟರ್. ಸೊ ನಮಗೆ ಒಂದು ಪ್ರಬಲವಾದಂಥ, ನಮಗೂ ಕೂಡ ಸರ್ಕಾರ ನಡೆಸಬೇಕು ಅಂತ ಹೇಳಿ ನೋಡಿ, ಅಶೋಕ್ ಅವರು ಏನೋ ಒಂದು ಮಾತಾಡ್ಬೋದು ಹೊರಗಡೆ, ಜಮೀರ್ ಅಹಮದ್ ಅವರು ಬಂದು ಏನೋ ಒಂದು ಮಾತಾಡ್ಬೋದು ಹೊರಗಡೆ, ಓಕೆ. ಆದ್ರೆ ಇಂಟರ್ನಲ್ಲಿ ಅವರೆಲ್ಲ ಒಂದೇ, ಒಳಗಡೆಯಿಂದೆಲ್ಲ ಹೆಗಲಿಗೆ ಕೈ ಹಾಕಿ ಎಲ್ಲ ಒಳ್ಳೆದರಲ್ಲೇ ಮಾತಾಡಿ ಎಷ್ಟೋ ನಾವು ಸನ್ನಿವೇಶಗಳನ್ನು ನೋಡಿದ್ದೇವೆ. ಅವರಲ್ಲಿಯೂ ಕೂಡ ಇದೆ ನೋಡಿ, ಸೈದ್ಧಾಂತಿಕವಾದಂಥ ವಿರೋಧಿಗಳಿದ್ದಾರೆ. ಅದು ನಾನು ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಮಾತಾಡ್ತೇವೆ, ಡಿಸ್ಕಷನ್ ಮಾಡ್ತೀವಿ, ಹೋಗ್ತೇವೆ. ನಾನು ಮತ್ತೆ ಅರುಣ್ ನನ್ನ ಒಳ್ಳೆ ಆತ್ಮೀಯ ಮಿತ್ರರು, ನಮ್ಮ ಒಳಗೆ ಎಂತದಿಲ್ಲ. ನಾನು ಅವರ ಅಂಗಡಿಗೆ ಹೋಗ್ತೇನೆ, ಗಂಟೆಗಟ್ಟಲೆ ಕೂತ್ಕೊಂಡು ನಾವು ಮಾತಾಡ್ತೇವೆ. ಅವರ ಸಿದ್ಧಾಂತ ಅವರಿಗೆ, ನನ್ನ ಸಿದ್ಧಾಂತ ನನಗೆ. ನಾವು ಆದರೆ ಇದು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹೊರಗಡೆ ಕೆಲವು ಈ ಜನರು ಅವರು ದ್ವೇಷ ಕಟ್ಟಿಕೊಳ್ತಾರೆ ಸ್ವಾಮಿ, ದ್ವೇಷ ಕಟ್ಟಿಕೊಳ್ತಾರೆ. ಅದಕ್ಕೆ ಅವರಿಗೆ ಒಂದು ಬುದ್ಧಿಮತ್ತು, ಸ್ವಾಮಿ ಇದು ಎಂತದು ಇಲ್ಲ, ಇಂಥದ್ದೆಲ್ಲ ದಯವಿಟ್ಟು ಏನೇನೋ ತಿಳ್ಕೊಂಡು ನೀವು ಏನೇನೋ ಅವಾಂತರಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್ ನಮಸ್ತೆ ಸರ್, ಮಾತಾಡಿ ಸರ್. ಇದು ಬಿಜೆಪಿಗೆ ಒಂದು ನೀತಿ ಪಾಠ ಒಂದು ಹೇಳ್ತೇನೆ. ಯಾಕೆಂದ್ರೆ ಈ ಗುಂಪುಗಾರಿಕೆಯಿಂದಾಗಿ ಮತ್ತು ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯುವಲ್ಲಿ ವಿಫಲರಾದದ್ದು ಇದು 2 ಕಾರಣ. ಇನ್ನೊಂದು ಏನಪ್ಪಾ ಅಂದ್ರೆ, ಒಂದು ಅದು, ಇನ್ನೊಂದು ಎಲ್ಲ ನಮ್ಮ ಸರ್ಕಾರಿ ಯಂತ್ರವೇ ಅಲ್ಲಿ ಇತ್ತು, 3 ಕ್ಷೇತ್ರದಲ್ಲೂ ಇತ್ತು. ಎಲ್ಲಿವರೆಗೆ ಅಂದ್ರೆ ಮೊದಲಿನ ದಿವಸ ಆ 3 ಕಂತುಗಳನ್ನು 2003 ಕಂತುಗಳನ್ನು ಮೊದಲಿನ ದಿವಸವರೆಗೆ ಅದನ್ನು ರಿಲೀಸ್ ಮಾಡಿದ್ರು ಬ್ಯಾಂಕ್ಗಳಲ್ಲಿ, ಗ್ಯಾರಂಟಿ ಯೋಜನೆಗಳನ್ನು. ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಮಹಿಳೆಯರು ಜಾಸ್ತಿ ಓಟಿಗೆ ಹೋದ್ರು, ಅದೊಂದು ಪ್ಲಸ್ ಪಾಯಿಂಟ್ ಅವರಿಗೆ. ಮತ್ತೆ ಈ ಗುಂಪುಗಾರಿಕೆ, ಬಿಜೆಪಿಯ ಗುಂಪುಗಾರಿಕೆ ಇನ್ನೊಂದು ಏನಂತ ಹೇಳ್ತಾರಲ್ಲ, ತೋಳ ಹಸಿದಿತ್ತು, ಮಾಂಸ ಹರಿತಿತ್ತು ಹಾಗೆ ಹೇಳ್ತಾರಲ್ಲ. ಹಾಗಾಗಿ ಏನಾಗಿದೆ ಅಂದ್ರೆ, ಯೋಗೇಶ್ವರಿಗೆ ಏನಾಗಿದೆ, ಅಲ್ಲಿ ಅವರಿಗೆ ಅನುಕೂಲ ಆಗ್ಲಿಲ್ಲ. ಅವರು ಕಾಂಗ್ರೆಸ್ ಕಾಯ್ತಾ ಇದ್ರು, ಇಮಿಡಿಯೇಟ್ ಗಾಲ ಹಾಕಿದ್ದು ಅವರನ್ನು ಇದ್ರು. ಆಯ್ತಾ, ಅದೊಂದು ಇದು ಬಿಜೆಪಿ ಅವರು ಕಲಿಬೇಕು. ಏನಂದ್ರೆ, ಕಾರ್ಯಕರ್ತರಿಗೆ ಮನ್ನಣೆ ಕೊಡದಿದ್ರೆ, ಕೇವಲ ಕುಟುಂಬ ರಾಜಕಾರಣ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನು. ಯಾಕೆಂದ್ರೆ ನಾವು ನೆಹರು ಸಂತತಿಯನ್ನು ನೋಡಿದ್ದೇವೆ, ಇಂದಿರಾ ಸಂತತಿ, ರಾಜೀವ್ ಗಾಂಧಿ ಎಲ್ಲ ಕುಟುಂಬ ರಾಜಕಾರಣ. ಈ ಕಡೆ ಯಡಿಯೂರಪ್ಪನವರು ನಿಜವಾದ ಬಿಜೆಪಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿತ್ತು. ಅನಂತರ ಏನಾಯ್ತು, ಯಡಿಯೂರಪ್ಪನವರು ಕೂಡ ಅವರ ಮಕ್ಕಳನ್ನು ಬೆಳೆಸಲಿಕ್ಕೆ ನೋಡಿದ್ರು. ಅಲ್ಲಿ ಏನಾಯ್ತು, ಶಿಗ್ಗಾವಿಯಲ್ಲಿ ಏನಾಯ್ತು ನೋಡಿ, ಬಸವರಾಜ
ಅವ್ರು ನಿಜವಾದ ಕಾರ್ಯಕರ್ತರು ಇದು ಮಾಡ್ಬೇಕಾಯ್ತು, ಮಗನಿಗೆ ಕೊಟ್ರು. Okay. ಇಲ್ಲಿ ಏನಾಯ್ತು, ನನ್ನ ಮಗ ಬೆಳಿಬೇಕಂತ ಹೇಳಿ ಒಂದು ಬಲಿಪಶು ಮಾಡಿ ಕುಮಾರಸ್ವಾಮಿ ಅವರ ಮಗನ ಬೆಳೆಸ್ಬೇಕಂತ ಆಯ್ತು. Okay. ಇವಾಗ ಏನಂದ್ರೆ ಇನ್ನು ಇವರು ಚಿಂತೆ ಮಾಡ್ಬೇಕಾದ್ದು ಎಲ್ಲ ಪಕ್ಷಗಳು, ಅವರೆಲ್ಲ ಪಕ್ಷಗಳು ಒಂದೊಂದು ಓಟಿಗೆ 10,000 ಎಲ್ಲ ಕೊಟ್ಟದ್ದೆಲ್ಲ ಇದೆ, ಬಹಿರಂಗ ಪಡುವಂತದ್ದೆಲ್ಲ ಏನೆಲ್ಲ ಎಂಡ ಹಾಕಿದ್ದೆಲ್ಲ ಇದೆ, ಅದು ನಾವು ಮಾಮೂಲಿ ಅಲ್ಲಿ ಎಲೆಕ್ಷನ್ ಅಲ್ಲಿ. ನಾವು ಹೇಳ್ತಿರೋದು ಏನ್ ಗೊತ್ತಾ, ಬಿಜೆಪಿ ಅವರು ಪಾಠ ಕಲಿಬೇಕು. ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತಾಡಿದವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಬೇಕು. ಯಾಕೆಂದ್ರೆ ನಾವು ಸರಿ ಇದ್ರೆ ಜನ ನಮ್ಮನ್ನು ನೋಡ್ತಾರೆ, ಅವರು ಅನುಕರಣೆ ಮಾಡ್ತಾರೆ, ನ್ಯಾಯ ಒದಗಿಸ್ತಾರೆ. ಏನಾಗಿತ್ತಂದ್ರೆ ಸರ್ಕಾರ ಆಡಳಿತದಲ್ಲಿ ಇರುವಾಗ ಅದು ಗೆಲ್ಲುವುದು ಸಹಜ. ಸೂರ್ಯಪ್ರಸಾದ್ ಅವರೇ ಸೂರ್ಯಪ್ರಸಾದ್ ಅವರೇ ಕೇಳ್ತಾ ಇದೆಯಾ? ಸೂರ್ಯಪ್ರಸಾದ್ ಅವರೇ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸರ್, ಈಗ ತಮ್ಮ ಪ್ರಕಾರ, ನಾನು ಕೇಳಬಾರ್ದು ಬಟ್ ಸ್ಟಿಲ್ ಕೇಳ್ತೀನಿ, ತಮ್ಮ ಪ್ರಕಾರ ತಾವುಗೆ ಈ ಒಂದು ಪಕ್ಷ, ಎರಡು ಪಕ್ಷದಲ್ಲಿ ನೋಡಿದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನೋಡಿದಾಗ ಯಾವ ಪಕ್ಷ ಆಗ್ಬಹುದು ಅಂತ ಅನ್ಕೊಳ್ತೀರಿ? ತಮ್ಮ ಅಭಿಪ್ರಾಯ, ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಗೆ ಇಷ್ಟ ಇರುವಂತಹ ಪಕ್ಷ ಯಾವ್ದು ಸರ್ ಎರಡರಲ್ಲಿ? ನೋಡಿ ಸ್ವಾಮಿ, ಅಲ್ಲ ನಂಗೆ ಒನ್ ವರ್ಡ್ ಅಲ್ಲಿ ಆನ್ಸರ್ ಬೇಕು. ಇಲ್ಲ ಒನ್ ವರ್ಡ್ ಅಲ್ಲಿ ಆನ್ಸರ್ ಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಗೆ ಇಷ್ಟ ಇರುವಂತಹ ಪಕ್ಷ ಜಸ್ಟ್ ಅಷ್ಟೇ ಹೇಳಿ ಸರ್. ಒಂದೇ ವರ್ಡ್ಸ್ ಅಲ್ಲಿ ಮಾಡುದಾದ್ರೆ ಮೊದಲು ಬದ್ಧತೆ ಇತ್ತು, ಈಗ ಏನಿಲ್ಲ, ನೀತಿ ಸಂಯಮ ಯಾವುದಿಲ್ಲ. ಈಗ ಏನಾಗಿದೆ ಗೊತ್ತಾ, ಯಾವ ಪಕ್ಷ ಅಲ್ಲಲ್ಲ, ಯಾವ ಪಕ್ಷ ಒಳ್ಳೇದು ಕೆಟ್ಟದಂತ ಹೇಳಲಿಕ್ಕಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಗೊತ್ತಾ, ಹಣ, ಜಾತಿ ವ್ಯವಸ್ಥೆಗಳು, ಉದ್ಯೋಗಪತಿಗಳಿಗೆ ಕೊಡುವಂತದ್ದು, ರಾಜಕಾರಣಿಗಳ ಮಕ್ಕಳು ಇಲೆಕ್ಷನ್ ನಿಲ್ಲುವಂತದ್ದು, ಇದು ತಪ್ಪಬೇಕು. ಕಾರ್ಮಿಕರ ಮಕ್ಕಳು ಬರಬೇಕು, ದಿನಗೂಲಿ ನೌಕರರ ಮಕ್ಕಳು ಬರಬೇಕು. ಆವಾಗ ಅದಕ್ಕೆ ನ್ಯಾಯ ಒದಗುದು, ಹಾಕಿ ಬಂಡವಾಳ ತೆಗೆಯುವಂತದ್ದು ಪರಿಸ್ಥಿತಿ. ಒಂದೇ ತಾಯಿಯ ಮಕ್ಕಳು ಬಿಜೆಪಿ ಕಾಂಗ್ರೆಸ್ ಎಲ್ಲ ಈಗ ನೋಡಿದ್ರೆ ಒಂದೇ ತಾಯಿಯ ಮಕ್ಕಳಾಗಿ ಬಿಟ್ಟಿದ್ದಾರೆ ಇವತ್ತು. ಓಕೆ, ಬಟ್ ತಾವು ಬಿಜೆಪಿ ಫೇವರ್ ಬಹುಶಃ? ಅಲ್ಲಲ್ಲ, ನಾನು ಸತ್ಯದ ಫೇವರ್. ಓಕೆ, ಎನಿವೇ ನಾನು ಬರ್ತೀನಿ. ಒಳಿತು ಮತ್ತು ಕೆಡುಕಿನ ಬಗ್ಗೆ ಮಾಡಿದ್ರೆ ಒಳಿತಿನ ಸೂರ್ಯ ಸರ್ ತಪ್ಪು ತಿಳ್ಕೊಳ್ಬೇಡಿ. ನಾನು ಈ ಪ್ರಶ್ನೆಯನ್ನ ಕೇಳಿರುವಂತ ಯಾಕೋಸ್ಕರ ಅಂತ ಹೇಳಿ ನಂಗೆ ಅರುಣ್ ಶೇಟ್ ಅವ್ರ ಜೊತೆ ಒಂದು ಉತ್ತರ ಬೇಕಾಗಿತ್ತು. ದಾಟ್ಸ್ ವೈ ನಾನು ಕೇಳ್ತಾ ಇರುವಂತ ಪ್ರಶ್ನೆ ಇದು. ಯಾಕಂದ್ರೆ ತಾವು ಎಲ್ಲ ಅನಾಲಿಸಿಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದ್ ಕಡೆಗೆ ಅಲ್ಲಿ ಕುಟುಂಬ ರಾಜಕಾರಣ ಬಂತು, ಜೊತೆಗೆ ಕಾರ್ಯಕರ್ತರನ್ನ ಏನು ಅಲಗಳಿತಾ ಇದಾರೆ ಅದರ ವಿಚಾರ ಬಂತು. ಸೊ ದಟ್ಸ್ ವೈ ನೋಡಿ, ಅರುಣ್ ಕುಮಾರ್ ಪುತ್ತೂರಲ್ಲಿ ಏನಾಯ್ತು, ಪುತ್ತೂರಲ್ಲಿ ಅದೇ ರೀತಿ ಬರ್ತೀನಿ. ಇನ್ನು ಅರುಣ್ ಶೇಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಎಸ್ ಸರ್, ಇದು ಸೂರ್ಯಪ್ರಸಾದ್ ಅವರ ಮಾತುಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮಾತುಗಳು. ಕುಟುಂಬ ರಾಜಕಾರಣ ಬಂತು, ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾ ಇಲ್ಲ, ಸೊ ಈ ರೀತಿಯಿಂದಾಗಿ ಈ ಪರಿಸ್ಥಿತಿ ಬಂತು. ಏನ್ ಹೇಳ್ತೀರಾ ಸರ್? ನೋಡಿ, ಎಲ್ಲವೂ ಒಂದೇ ಅಂಶದಿಂದ ನಿರ್ಣಯ ಆಗುವಂಥದ್ದಲ್ಲ. ಒಂದು ವಿಷಯ ನಡೆಯಬೇಕಾದ್ರೆ ಅದಕ್ಕೆ 10 ಆಂಗಲ್ಗಳಿರ್ತವೆ. ಆ 10 ಆಂಗಲ್ಗಳಲ್ಲಿ 10 ಆಯಾಮಗಳೆಲ್ಲ ಆಲೋಚನೆ ಮಾಡಬೇಕು. ನೀವು ಒಂದೇ ಆಂಗಲ್ ನಲ್ಲಿ ಆಲೋಚನೆ ಮಾಡ್ತೀರಾ ಅಲ್ಲ, ನಾವೇ ಹೇಳ್ತಾ ಇದ್ವಿ, ಬಿಜೆಪಿ ಪಾರ್ಟಿ ಅಥವಾ ಯಾವುದೇ ಒಂದು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇರ್ಲಿ, ಒಂದೇ ಆಂಗಲ್ ನಲ್ಲಿ ಇದರಿಂದಲೇ ಆಯ್ತು ಇದೊಮ್ಮಿತ್ತಮ್ ಅಂತ ಏನಾದ್ರು ಕೂತ್ಕೊಂಡ್ರೆ ಖಂಡಿತವಾಗಿ ರಾಜಕೀಯದಲ್ಲಿ ಅಂತೂ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗಮನಿಸಿದಿರಲ್ವಾ, ಪ್ರತಿಯೊಬ್ಬರಲ್ಲೂ ಕೂಡ ಕುಟುಂಬ ರಾಜಕಾರಣ ವಿಚಾರವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಕುಟುಂಬದ ಒಳಗಡೆ ರಾಜಕಾರಣ ಸರಿ, ಈ ರಾಜಕಾರಣದ ಒಳಗಡೆ ಕುಟುಂಬ ಇರಬಾರ್ದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ನೆಕ್ಸ್ಟ್ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳಿಕ್ ಸಾಧ್ಯವಾಗುದಿಲ್ಲ. ಒಂದೇ ಒಂದು ನಿಮಿಷ ಯಡಿಯೂರಪ್ಪನವರ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷತೆ. ಈಗ ಮಹಾರಾಷ್ಟ್ರದಲ್ಲಿ ಈಗಲೂ ಹೇಳ್ತೇನೆ, ದೇವೇಂದ್ರ ಫಡ್ನವೀಸ್ ಆಗ್ತಾರೆ, ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆ ಇದನ್ನು ಸರ್ ಹೇಳೋದು ರಾಜಕಾರಣ ಅಂತ ಹೇಳಿ. ಅದೇ ನಿಮ್ಗೆ ಅದೇ ಸರ್. ಈಗ ಬರ್ತೀನಿ, ನೀವು ದಯಮಾಡಿ ಮಹಾರಾಷ್ಟ್ರ ಕಡೆ ಹೋಗ್ಬೇಡಿ ಸರ್. ಯಾಕೆ ಗೊತ್ತಾ? ಯಾಕೆ ಆಗಲ್ಲ ಸರ್, ಆಗಲ್ಲ ಸರ್. ನರೇಂದ್ರ ಮೋದಿ ಅವರೇ ಬೇರೆ, ಜಾರ್ಖಂಡ್ ಅಲ್ಲಿ ಸ್ವಲ್ಪ ನಮ್ಗೆ ಇನ್ನು ಗೇನ್ ಆಗಿದೆ. ಬರ್ತೇನೆ ಸರ್. ಜಾರ್ಖಂಡ್ ಬೇಡ, ಮಹಾರಾಷ್ಟ್ರ ಬೇಡ, ದಯಮಾಡಿ. ಯಾಕೆ ಗೊತ್ತಾ? ನರೇಂದ್ರ ಮೋದಿ ಅವರೇ ಬೇರೆ, ನಿಮ್ಮ ಕರ್ನಾಟಕದ ಮಂತ್ರಿಗಳೇ ಬೇರೆ, ನಿಮ್ಮ ಕರ್ನಾಟಕದ ರಾಜಕಾರಣಿಗಳೇ ಬೇರೆ. ಸೊ ಕರ್ನಾಟಕದ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳುವಂಥದ್ದು. ಯಾಕಂದ್ರೆ ನಾನು ಇವತ್ತು ಚರ್ಚೆ ಇಟ್ಟಿರುವಂತ ಕರ್ನಾಟಕದ ಬಗ್ಗೆ, ಮಹಾರಾಷ್ಟ್ರದ ಬಗ್ಗೆ ಅಲ್ಲ, ಜಾರ್ಖಂಡ್ ಬಗ್ಗೆ ಅಲ್ಲ, ಮೋದಿ ಅವ್ರ ಬಗ್ಗೆ ಅಲ್ಲ. ಸೊ ಕರ್ನಾಟಕದ ಬಗ್ಗೆ ಚರ್ಚೆ ಸರ್. ಸೊ ಹಾಗಿದ್ದಾಗ ಕರ್ನಾಟಕದಲ್ಲಿ ಯಾಕೆ ವರ್ಕೌಟ್ ಗುಂಪುಗಾರಿಕೆ ಬಗ್ಗೆ ಮಾತಾಡ್ಬೇಕು, ಅದು ಮಾತಾಡ್ಬೇಕು. ಅದು ಇವ್ರು ಹೇಳಿದ್ರು. ಅಂದ್ರೆ ಒಂದು ಆನೆಯನ್ನು ಒಬ್ಬ ಕುರುಡ ಹೋಗಿ ನೋಡಿದಾಗ ಅವನಿಗೆ ಕಿವಿ ಅನ್ನೋ ಒಂದು ಬೀಸಣಿಗೆ, ಬಾಲ ಅನ್ನೋ ಒಂದು ಹಗ್ಗ ಅಂತ ಕಾಣುತ್ತಂತೆ. ಹಾಗೆ ಅವ್ರು ತಪ್ಪು ಅಲ್ಲ, ಅದು ಅವ್ರು ನೋಡುವ ದೃಷ್ಟಿಕೋನ. ನಾನು ಹೇಳಲಿಕ್ಕೆ
ನಾನು ಬಿಜೆಪಿ ಒಳಗಡೆ ಇರೋದ್ರಿಂದ ನಂಗೆ ಗೊತ್ತಾಯ್ತು ಇದು ಆಂತರಿಕ ಪ್ರಜಾಪ್ರಭುತ್ವ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ಪಕ್ಷದಲ್ಲಿ. ಬೇರೆ ಪಕ್ಷದಲ್ಲಿ ತೋರಿಸಲಿ ನೋಡೋಣ, ಬೇರೆ ಪಕ್ಷದಲ್ಲಿ ತೋರಿಸಲ. ರಾಹುಲ್ ಗಾಂಧಿಯ ಬಗ್ಗೆ ಒಂದು ಮಾತನಾಡಲಿ ನೋಡೋಣ. ಅವನು ನಾಳೆ ಶಾಸಕರಾಗಿ ಬಿಡಿ, ಕಾರ್ಯಕರ್ತನಾಗಿ ಕೂಡ ಇಲ್ಲಿ ಸಾಧ್ಯ ಇಲ್ಲ. ಇಂಥ ಒಂದು ಉಸಿರುಗಟ್ಟಿಸುವ ವಾತಾವರಣ ಬೇರೆ ಪಕ್ಷಗಳಲ್ಲಿದೆ. ಅದು ನಮ್ಮ ಪಕ್ಷ ಆಗಲ್ಲ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಅದನ್ನು ನಾವು ತಮ್ಮಲ್ಲಿ ಹೇಗೆ ಗೊತ್ತಾ ಸರ್, ರಘುಪತಿ ಭಟ್ರು ಸ್ವಲ್ಪ ಮಾತಾಡಿದ್ರೆ ಡಿಸ್ಕ್ವಾಲಿಫೈ. ಬರ್ತೀನಿ ಇನ್ನು ಈಶ್ವರಪ್ಪ ಪಾರ್ಟಿ ಲೈನಿನ ಕೊನೆಯ ತನಕ ಅವಕಾಶಗಳನ್ನು ಕೊಟ್ವಿ. ರಘುಪತಿ ಭಟ್ರು ಇರಬಹುದು, ಈಶ್ವರಪ್ಪ ಕೊನೆಯ ಟೈಮ್ ಪಾರ್ಟಿ ಲೈನ್ ಮೇಲೆ ಹೋಗ್ಬಾರ್ದಪ್ಪ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅದು ನಮ್ಮ ಸಾಮೂಹಿಕ ನಿರ್ಣಯ ಬರೋಕ್ಕಿಂತ ಮುಂಚೆ ಎಲ್ಲವೂ ಸರಿ. ಆದ್ರೆ ಒಂದು ಸತಿ ನಮ್ಮ ಪಾರ್ಟಿಯಲ್ಲಿ ಸಾಮೂಹಿಕ ನಿರ್ಣಯ ತೆಗೆದುಕೊಂಡ್ರೆ ಅದು ನಿಮ್ಮ ಮೂಗಿನ ನೇರಕ್ಕೆ ಅಹಿತ ಅಪಥ್ಯ ಆಗಿ ಕಂಡರೂ ಕೂಡ ಆ ಪಾರ್ಟಿ ಲೈನ್ ಅಲ್ಲೇ ಹೋಗ್ಬೇಕು. ಇದು ನಮ್ದು ಸಿದ್ಧಾಂತ. ಅಲ್ಲ ಅದು ಒಂದು ಸತ್ಯ ಹೇಳಿದ್ರೆ ಬಿಜೆಪಿಯಲ್ಲಿ ಯಾರು ಎದುರು ಮಾತಾಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಸ್ವಾರ್ಥ ಎನ್ನುವುದು ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ ಇಲ್ಲಿ. ಅಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅಂತಲ್ಲ ಸರ್. ರಾಜಕಾರಣಿ ಸ್ವಚ್ಛ ರಾಜಕಾರಣ ಬರ್ತದೆ. ಅಲ್ಲ ಸರ್, ನಮ್ಮದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್ ಸರ್ ಮಾತಾಡಿ ಸರ್. ನಮ್ಮಲ್ಲಿ ಏನಂತ ಹೇಳಿದ್ರೆ ಒಂದು ವಾಕ್ ಸ್ವಾತಂತ್ರ್ಯ ಅಂತ ಇದೆ. ನಮ್ಮಲ್ಲಿ ಯಾರೋ ಒಬ್ರು ಮಾತಾಡಿದ್ರೆ ಅವರನ್ನು ತೆಗೆದು ಬಿಸಾಡುದು ಅಂತಲ್ಲ, ಅವರಾಗಿಯೇ ಬೇಜಾರು ಬಿಟ್ಟು ಹೋಗ್ತಾರೆ ಅಥವಾ ತೆಗೆದ ವಿಚಾರಗಳು ಕೆಲವು ಇವೆ. ಯಾಕಂದ್ರೆ ಕೆಲವೊಂದು ಸಾಮಾನ್ಯ ಒಂದು ಸಾಧಾರಣ ಕೂಡ ಬಹಳಷ್ಟು ಅಲ್ಲಿ ಆಕ್ರೋಶ ಇತ್ತು. ಅಲ್ಲೂ ಕೂಡ ಭಿನ್ನಮತ ಸ್ಫೋಟವಾಗಿತ್ತು. ಎಲ್ಲ ಸರಿ ಆಯ್ತು. ಅಲ್ಲ ಅದು ನಾನು ಬರ್ತೀನಿ. ಯಾಕಂತ ಹೇಳಿದ್ರೆ ಇವರು ಒಂದು ವಿಚಾರ ಹೇಳಿದ್ರು, ಬಿಜೆಪಿಯಲ್ಲಿ ಹಾಗೆಲ್ಲ ಏನಿಲ್ಲ, ಯಾರನ್ನು ಅದ್ ಮಾಡೋದಿಲ್ಲ, ಹಲವಾರು ವಿಚಾರಗಳು ಸಿಕ್ಕಿವೆ ನಮ್ಗೆ. ಅದೆಲ್ಲ ಇವರು ಹೇಳಿದ್ದು ಉಲ್ಟಾ ಮತ್ತೆ ಇನ್ನೊಂದು ವಿಚಾರ ಎಂತ ಅಂತ ಹೇಳಿದ್ರೆ ಸರ್, ನೋಡಿ ಬಿಜೆಪಿ ಅವರು ಯಾರು ಎಂತ ಸಹ ಮಾತಾಡ್ಲಿಕ್ಕೆ ಯಾಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಹೆದರಿಕೆ ಅಂತ ಹೇಳಿದ್ರೆ ಯಾರಾದ್ರೂ ಬಾಲ ಬಿಚ್ಚಿದ್ರಲ್ಲಿ ಅವರ ಪಕ್ಷದ ವಿರುದ್ಧವೇ ಹೊರಡಿಸ್ಲಿಕ್ಕೆ ಅವರು ಇಡಿ ರೆಡಿ ಇಟ್ಟಿದ್ದಾರೆ. ಮತ್ತೆ ಅವ್ರು ಹೇಳಲಿಕ್ಕೆ ಆಯ್ತಲ್ಲ, ಎಕ್ಸಾಂಪಲ್ ಕೊಡ್ಬೋದು ನೋಡಿ, ನಾವು ನಮ್ಮ ಪಕ್ಷದವರನ್ನು ಬಿಡ್ಲಿಲ್ಲ ಅಂತ. ಈ ಕುರುಡ ಹೋಗಿ ಆನೆ ನೋಡಿದಾಗ ಇದು ಕುರುಡು ಹೋಗಿ ಆನೆ ನೋಡುದಲ್ಲ, ಇದು ಆನೆ ಕುರುಡು, ಇದು ಆನೆ ಕುರುಡು. ನಾನು ಹೋಗಿ ನೋಡುವ ಕಣ್ಣುಂಟು ನನಗೆ. ನಮ್ಮ ಪಕ್ಷದ ಶಿಸ್ತು ಅದು. ಕುರುಡು ಮಾತಾಡಬೇಕು, ಯಾವ ಮಾತಾಡಬೇಕು, ಕುರುಡ ಹೋಗಿ ಆನೆಯನ್ನು ನೋಡಿದ್ರೆ ಕುರುಡು ಆನೆ ಉಳಿದುಕೊಂಡಿದ್ರೆ ಅದು ಕುರುಡು ಆನೆಯನ್ನು ಕಣ್ಣಿದ್ದ ಹೋಗಿ ನೋಡ್ಲಿಕ್ಕೆ ಅಲ್ಲಿ ಹಗ್ಗ ಬಾಲ ಅದು ಇದು ಅಂತ ಹೇಳೋ ಅಗತ್ಯ ಇಲ್ಲ. ಇದು ಆನೆ ಕುರುಡು, ನಾವು ಕಣ್ಣಿದ್ದವರು ನಾವು ಹೋಗಿ ನೋಡ್ತಿದ್ದೇವೆ. ಮತ್ತೆ ಇನ್ನೊಂದು ನೋಡಿ, ಅದ್ ಹೇಳ್ದಲ್ಲ, ಈಗ ಅವರ ಪಕ್ಷದವರನ್ನು ಸಹ ಬಿಡುದಿಲ್ಲ, ಅವರ ಕಂಟ್ರೋಲ್ ಇಡ್ಲಿಕ್ಕೆ ಅವರ ಹತ್ರ ಕೂಡ ಇಡಿ ಎಲ್ಲ ರೆಡಿ ಇದೆ ಅವರ ಹತ್ರ. ಯಾರಾದ್ರೂ ಬಾಲ ಬೆಚ್ಚಿದೆ ಅಂತ ಹೇಳಿ ಇಡಿ, ಅದಕ್ಕೆ ಅವರು ಸುಮ್ಮನೆ ಬಾಲ ಮುಚ್ಕೊಂಡು ಕೂತ್ಕೊಳ್ತಾರೆ. ಅದಕ್ಕೂ ಒಬ್ಬ ಸ್ವಚ್ಛ ಏನು ಇಲ್ಲ ಅಂತ ಹೇಳಿ ಆದ್ರೆ ಅವನದ್ದು ಏನದು ಒಂದು ಇಡಿಲ್ಲದಿರೋ ಒಂದು ಸಿಡಿ ಆದ್ರೂ ರೆಡಿ ಮಾಡಿರ್ತಾರೆ ಸರ್ ಅವರದ್ದು. ಸರಿ, ಆ ಸಿಡಿಯನ್ನು ನಮ್ಗೆ ಅದ್ರ ಸುಮ್ಮನೆ ಕೂತ್ಕೊಳ್ತಾರೆ ಅಷ್ಟೇ. ಓಕೆ ಸರ್, ಬರ್ತೇನೆ. ಏನು ಯತ್ನಾಳ್ ಅವರು ಮಾತಾಡಿದ್ದಾರೆ, ಈ ಸೋಲಿಗೆಲ್ಲ ಕಾರಣ ಯಾರು ಅಂತ ಬಂದಾಗ ನಮ್ಮ ರಾಜ್ಯ ನಾಯಕತ್ವ ಅನ್ನೋ ಅರುಣ್ ಶೇಟ್ ಅವರು ಹೇಳ್ತಾರೆ, ಇಲ್ಲ ಭಿನ್ನಮತ ಇಲ್ಲ ನಮ್ಗಳಲ್ಲಿ ಅನ್ನೋ ನಾಯಕರಲ್ಲಿ. ಎಸ್, ಯತ್ನಾಳ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಬಿಜೆಪಿ ಸೋಲಿಗೆ ಏನ್ ಕಾರಣ ಸರ್? ಪ್ರಮುಖ ಕಾರಣ ಇಲ್ಲಿ ನಾಯಕತ್ವದ ಬಗ್ಗೆ ಬಹಳಷ್ಟು ಕಾರ್ಯಕರ್ತರಲ್ಲಿ ಆಕ್ರೋಶ ಇದೆ. ಅವರು ನೋಡ್ರಿ, ಪದಾಧಿಕಾರಿಗಳು ಎಂಥವ್ರು ಮಾಡ್ಯಾರ, ಬಿಜೆಪಿ ಪದಾಧಿಕಾರಿಗಳು, ಅವ್ರಿಗೆ ಸಂಘಟನೆ ಅನುಭವ ಇಲ್ಲ. ಮತ್ತು ಅವರೆಲ್ಲ KJPದಿಂದ ಬಂದ ಟೀಮ್ನೇ ಇಲ್ಲಿ ಮಾಡ್ಕೊಂಡು ಕೂತಾರೆ. ಹೊಗಳು ಭಟ್ರ ಒಂದು ತಂಡ ಇದೆ ವಿಜೇಂದ್ರ ಸುತ್ತಮುತ್ತಲು, ಅದರಿಂದ ಹೊರಗೆ ಬರಲಿಲ್ಲ. ಮತ್ತು ಹಿರಿಯ ನಮ್ಮಂತ ನಾಯಕರೇನಾದಾರ ಅವ್ರಿಗೆ ಗೌರವನ ಕೊಡೋದು ಅಂಥದ್ದು, ಅವ್ರ ಸಲಹೆ ತೊಗೊಂಡು ಏನೂ ಇಲ್ಲ. ಹಳ್ಳಿ ಮಿಳ್ಳಿ ಅವ್ನು 4-5 ಅದಾವ ಸುತ್ತಮುತ್ತಲು ಸಂಖ್ಯಾ ಬಾಳೆ ಅವತ್ತನ್ನ ಮಾತು ಕೇಳ್ತಾನೆ. ಹಿಂಗಾಗಿ ಪಾರ್ಟಿ ಹಾಳು ಮಾಡಕತ್ತಾರ. ಅಷ್ಟೇ ಹೈಕಮಾಂಡ್ ಬಳಿ ಏನಾದ್ರು ನಿಯೋಗ ತಗೊಂಡು ಹೋಗ್ತಾರೆ. ಹೈಕಮಾಂಡ್ ಅವ್ರು ತಿಳ್ಕೋಬೇಕು. ಹೈಕಮಾಂಡ್ ಅವ್ರು ಹೇಳುದು ಏನೈತ್ರಿ, ಅಲ್ಲಿ ಹೋದ್ರೆ ಅಪಾಯಿಂಟ್ಮೆಂಟೇ ಕೊಡುದಿಲ್ಲ, ಬರೀ ವಿಜೇಂದ್ರ ಕೊಡ್ತಾರೆ, ಯಡಿಯೂರಪ್ಪ ಕೊಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಆ ಉಸ್ತುವಾರಿ ಮಾಡ್ತಾರೆ. ಅವ್ ಹಿಂದೆ ಅರುಣ್ ಸಿಂಗ್ ಅಂತ ಒಬ್ಬಿದ್ದ ಪುಣ್ಯಾತ್ಮ, ಅವ್ ಬರೀ ಯಡಿಯೂರಪ್ಪನ ಮನೆಗೆ ಹೋಗೋದು, ವಿಜೇಂದ್ರನ ಭೇಟಿ ಆಗೋದು, ಏನು ಮಜಾ ಮಾಡ್ತಿದ್ರೋ ಗೊತ್ತಿಲ್ಲ, ಹೋಗ್ಬಿಡ್ತಿದ್ದ. ಹಿಂಗಾಗಿ ಅರುಣ್ ಸಿಂಗ್ನಿಂದ ಪಾರ್ಟಿ ಹಿನ್ನಡೆ ಚಾಲೂ ಆಯಿತು. ಈಗೇನೋ ಇರೋ ಡಾಕ್ಟರ್ ಅಗರ್ವಾಲ್ ಅವ್ರ ಮ್ಯಾಗ ವಿಶ್ವಾಸ ಇಟ್ಟಿದ್ದೀವಿ. ಅವರು ವಿಜೇಂದ್ರ ಹೊಗಳುದ್ರಾಗ ತಲ್ಲೀನ್ರ ಅದು ಏನು ಜಾದು ಮಾಡ್ತಾರೆ ಗೊತ್ತಿಲ್ಲ ಯಡಿಯೂರಪ್ಪ ಕುಟುಂಬ ಈ ಉಸ್ತುವಾರಿಗಳಿಗೆ. ಇದನ್ನು ನಡ್ಡಾ ಅವ್ರು ತಿಳ್ಕೋಬೇಕು. ಮತ್ತು ಅಮಿತ್ ಶಾ ಅವರು ಇವ್ರದ್ದು ಏನಿದೆ ಕರ್ನಾಟಕದಾಗ ತಿಳ್ಕೋಬೇಕು. ಇವರೆಲ್ಲ ಸಮಾಜ ವಿರುದ್ಧ, ನಮ್ಮ ಸಮುದಾಯ ಮೀಸಲಾತಿ ಸಿಗಲಾರ್ದಕ್ಕೆ ಮುಖ್ಯ ಕಾರಣನೇ ವಿಜೇಂದ್ರ. ಅದರ ಹಿನ್ನಡೆ ಲಿಂಗಾಯತರು ಯಾರು ಅವ್ರ ಜೊತೆ, ಆ ಕುಟುಂಬ ಜೊತೆ ಇಲ್ಲ. ಇನ್ನು ಕೇಂದ್ರದವ್ರ ತಲೆಯಾಗ ಲಿಂಗಾಯತರೆಲ್ಲ
ಯಡಿಯೂರಪ್ಪ ವಿಜೇಂದ್ರ ಹಿಂದದಾರ ಅನ್ನೋ ಒಂದು ವಿಚಾರನಾಗ ಅದಾರ, ಅದನ್ನ ತಲೆ ತೆಗೆದು ಹಾಕೋದು ಒಳ್ಳೆಯದು. ಅದನ್ನ ಯಾವಾಗ ಭೇಟಿ ಆಗ್ತಿದ್ರು ಸರ್ ಇಲ್ಲಿ? ನಾವು ಭೇಟಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಇಲ್ಲಕಂದ್ರೆ ಹಿಂಗೆ ಅವ್ರಿಗೆಲ್ಲ ಅವನೇ ಇರಲಿ ಹಿಂಗೆ ಸೋಲ್ಕೋತ ಹೋಗ್ಲಿ ಅಂತ ಅವ್ರ ತಲೆಯಾಗಿದ್ರೆ ನಾವೇನ್ ಮಾಡಕ್ಕ. ಸರ್ ರೆಬಲ್ಸ್ ನಾಯಕರು ಏನಾದ್ರು ಸಭೆ ಮಾಡ್ತಾರೆ ಸರ್? ನಾವು ನಿರಂತರ ಮಾಡ್ಕೋತಾ ಇದೀವಿ. ನಾಳೆ 25ನೇ ತಾರೀಕಿಗೆ ಬೀದರ್ನಾಗ ನಾವು ಕೂಡ್ಲಕತ್ತೀವಿ, ಚರ್ಚೆ ಮಾಡ್ತೀವಿ. ನಾವು ಮೊದಲು ಒಂದು ಪತ್ರ ಬರಿತೀವಿ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಅಮಿತ್ ಶಾ ಅವ್ರಿಗೆ. ಈ ರೀತಿ ಸಂಘಟನೆ ದುರ್ಬಲ ಆಗಿದೆ, ನಾಯಕತ್ವ ಜನ ಒಪ್ಕೋತಾ ಇಲ್ಲ, ನೀವು ಬದಲಾವಣೆ ಮಾಡುವಂಥದ್ದನ್ನು ಮನಸ್ಸು ಮಾಡದೇ ಇದ್ರೆ ಪಕ್ಷ ಕರ್ನಾಟಕದಲ್ಲಿ ಹಿನ್ನಡೆ ಕಾಣ್ತದೆ ಅಂತ ನಾವು ಪತ್ರನೂ ಬರಿತೀವಿ. ಇಲ್ಲ ನೀವು ಬರ್ರಿ ನಾವು ಚರ್ಚೆ ಮಾಡಕ್ಕೆ ತಯಾರಿದೀವಿ ಅಂದ್ರೆ ಹೋಗ್ತೀವಿ, ಇಲ್ಲ ನಾವು ವಿಜೇಂದ್ರಗೆ ಜೈ ಎತ್ತಿದ್ರೆ ಅನ್ಕೋತ್ಕೊಂಡ್ರಿ. ಸರ್ ವೈಯಕ್ತಿಕವಾಗಿ ತಾವು ವಿಜೇಂದ್ರ ಅವರಿಗೆ ರಾಜೀನಾಮೆ ಕೂಡ ಒತ್ತಾಯ ಮಾಡ್ತೀರಾ? ನ್ಯಾಯ ಒತ್ತಾಯ ಮಾಡ್ರಿ. ನೈತಿಕ ಹೊಣೆ ಹೊರಬೇಕಾಗಿದ್ದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಬೇಕಾದವ್ರು ಮಾಡಬೇಕು. ಇಲ್ಲಪ್ಪ ನಮ್ಗೆ ಏನು ಎಲ್ಲ ಸೋತ್ರು ನಾನು ಹಿಂಗೆ ಇರ್ತೇನೆ ಅಂದ್ರೆ ನಾವು ಅವ್ರಿಗೆ ಯಾಕೆ ಒತ್ತಾಯ ಮಾಡಬೇಕು? ಈಗಾಗಲೇ ತಾನು ಹೊಣೆ ಒಪ್ಕೊಂಡಿದ್ದಾರೆ ಸರ್ ಅವ್ರು, ನನ್ನ ಸೋಲಿಗೆ ನಾನೇ ಕಾರಣ ಅನ್ನೋ ಮಾತುಗಳನ್ನ ವಿಜೇಂದ್ರ ಅವ್ರು ಹೇಳಿರುವಂಥದ್ದು. ಅದಕ್ಕೇನು ಇದು ಬೇಕಲ್ಲ, ಅದಕ್ಕೊಂದು ದಂಡ. ಅವರೇ ನನ್ನ ನೇತೃತ್ವನೇ ವಿಫಲ ಆಗೈತೆ ಹೊತ್ಕೊಂಡ ಮೇಲೆ ಮುಂದೆ ಉರಿಯುವಂಥದ್ದು ಅವರ ಆತ್ಮಕ್ಕೆ ಏನಾದರೂ ಒಳಗೆ ಮನಸ್ಸಿನಾಗ ಗೌರವ ಇದ್ರೆ ನಿರ್ಣಯ ಮಾಡಬೇಕು. ಇಲ್ಲ ನಾನು ಏನೋ ಅಟ್ಟೆ ಅಂದು ಮಾತು ಹೇಳಿ ಒಂದಿಟ್ಟು ಹೊಗಳು ಬಟ್ಟರ್ಕೊಂಡು ನೀವು ಕೊಡಬೇಡ್ರಿ ನಿಮ್ಮಿಂದ BJP ಒಂದು 4 ಪುಟ್ರದಾರ ಅವ್ರ ಮಾತು ಕೇಳಿದ್ರೆ ಇದು ಹಿಂಗೆ ಹೋಗೋದು BJP. ಈ ಮಾತನ್ನ ಅಂತಿಂತವ್ರು ಹೇಳಿಲ್ಲ, ಪ್ರಬಲವಾಗಿರುವಂಥ ಮುಖಂಡರು ಯತ್ನಾಳ್ ಅವರು ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಂತ ವಿಚಾರ. ಸೊ ಹಾಗಿದ್ದಾಗಿ ಅರುಣ್ ಶೆಟ್ ಅವರಿಗೆ ಉತ್ತರವನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಸರಿ ಇದೆ, ನಮ್ಮಲ್ಲಿ ಯಾವುದು ಸಮಸ್ಯೆಗಳಿಲ್ಲ ಅಂತ ಬಂದಾಗ ಯದ್ವಾತದ್ವಾ ಸಮಸ್ಯೆಗಳಿದೆ ಅನ್ನುವಂಥ ವಿಚಾರದಲ್ಲಿ ಯತ್ನಾಳ್ ಅವರು ನೇರವಾಗಿ ಹೇಳಿದ್ದಾರೆ. ಏನ್ ಕತೆ, ಯಾತಕ್ಕೋಸ್ಕರ ಸೋತಿದೆ, ಏನ್ ಕತೆ ಅನ್ನುವಂಥದ್ದು. ಈಗಷ್ಟೇ ಉದಯಣ್ಣ ಹೇಳಿದ್ರು ನಮ್ಮ ಪಾರ್ಟಿಯಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂತ ಅಲ್ವಾ? ಕರೆಕ್ಟ್ ತಾನೆ ಸರ್. ಈಗ ನಿಮ್ಮಲ್ಲಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇದೆ, ಅವರಲ್ಲಿ ಇಲ್ಲ ಗೊತ್ತು ನಮ್ಗೆ, ಅಲ್ಲ ನಮ್ಮಲ್ಲಿ ಇದೆ ಅಂತ ಹೇಳಿ ಗೊತ್ತಾಯ್ತಲ್ಲ. ಇದು ವಾಕ್ ಸ್ವಾತಂತ್ರ್ಯ. ಆದ್ರೆ ನಾವು ಇನ್ನೂ ಕೂಡ ಹೇಳ್ತೀವಿ, ಎಷ್ಟೇ ದೊಡ್ಡ ನೇತಾರರಾಗ್ಲಿ ಪಾರ್ಟಿ ಲೈನ್ಗಿಂತ ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಈ ನೆಲೆಯಲ್ಲೇ ನಾವು ಬದುಕೊಂಡು ಬಂದಿದ್ದೀವಿ. ಈಗ ಸರ್ ಅವರ ವಿರುದ್ಧ ಯಾವುದು ಇವರಿಗೆ ಇನ್ನು ಸಿಡಿ ಸಿಕ್ಕಿಲ್ಲ ಸರ್, ಅಷ್ಟೇ ಸಿಂಪಲ್. ಅದಕ್ಕೆ ಅವರು ಇಷ್ಟು ಹರಡ್ತಿದ್ದಾರೆ. ಅವರು ಕ್ಲೀನ್ ಇದ್ದಾರೆ, ಯಾವುದೇ ರೀತಿಯಾಗಿ ಇಡಿ ನಾಯಕತ್ವ ಸರಿ ಇಲ್ಲ, ಎಲ್ಲವೂ ಕೂಡ ಕುಟುಂಬ ರಾಜಕಾರಣ ಆಗ್ತಾ ಇದೆ. ಇದನ್ನೇ ಪಾರ್ಟಿಯ ಒಳಗಡೆ ಹೇಳಬೇಕು. ರಣತಂತ್ರ, ನೀತಿ, ನಾನು ಆಗ್ಲೇ ಹೇಳಿದಲ್ಲ, ಅದು ನಿಜವಾಗಿರ್ತಾನೆ ಶಿಸ್ತು. ಇದು ಬೇಸತ್ತು ಹೇಳುವಂತಹ ಮಾತುಗಳು. ಅವ್ರು ಹೇಳಿದ್ರಲ್ಲ ಬೇಸತ್ತಿದ್ದೇವೆ ಅನ್ನೋದು. ಅವರು MLA ಸರ್, MLA ನಮ್ಮ ಭಾರತೀಯ ಜನತಾ ಪಾರ್ಟಿ MLA. ಹೌದು, ಬೇಸತ್ತಿ ಇರುವುದಂದ್ರೆ ಯಾರು ಸರ್? ಬೇಸತ್ತಿ ಇರುವುದಂದ್ರೆ ಯಾರು? ಅವರು ಹೇಳ್ತಾ ಇದಾರಲ್ವಾ ಸರ್? ನಿಮಗೆ ಹಾಗೆ ಅನಿಸಿರಬಹುದು, ನನಗೆ ನನ್ನ ಹೆಮ್ಮೆಯ ಒಬ್ಬ MLA-ಗಳಲ್ಲಿ ಅವರು ಒಬ್ರು. ಬರ್ತೀನಿ ಸರ್. ತಮ್ಮ MLA-ಗಳಿಗೆ ಅಲ್ಲಿ ಮೋದಿ ಅವರು ಒಳಗೆ ಕರೆಯಲ್ಲಂತೆ, ರಾಷ್ಟ್ರೀಯ ಅಧ್ಯಕ್ಷರು ಒಳಗಡೆ ಕರೆಯಲ್ಲಂತೆ, ಹೊರಗಡೆ ನಿಲ್ಲಿಸ್ತಾರಂತೆ, ಅವರೇ ಹೇಳಿದ್ರಲ್ಲ ಸರ್. ಫೋಟೋ ಇದೆಯಲ್ಲ ಮೋದಿಜಿಯವರೊಟ್ಟಿಗೆ. ಅಲ್ಲ ಸರ್, ಈಗ ಅವರು ಬಾಯಲ್ಲಿ ಹೇಳಿದ್ರಲ್ಲ ಸರ್, ನಮ್ಗಳಿಗೆ ರೆಸ್ಪೆಕ್ಟೇ ಇಲ್ಲ ಅನ್ನುವಂಥದ್ದು. ಯಾರು ಹೇಳಿದ್ರು? ಈಗ ಹೇಳಿದ್ರಲ್ಲ, ಕೇಳಿ ಒಂದ್ಸತಿ ಕೇಳಿ. ನನಗೆ ಮೋದಿಜಿ ಅವರು ರೆಸ್ಪೆಕ್ಟ್ ಕೊಡೋದಿಲ್ಲ, ನನಗೆ ನಡ್ಡಾರವರು ರೆಸ್ಪೆಕ್ಟ್ ಕೊಡೋದಿಲ್ಲ, ಗೊತ್ತಾಯ್ತಲ್ಲ? ಬನ್ನಿ ರೆಸ್ಪೆಕ್ಟ್ ಕೊಡೋದಿಲ್ಲ ನನಗೆ. ಎಲ್ಲ ಮೋದಿಜಿ ಅವರ ರೆಸ್ಪೆಕ್ಟ್ ಸಿಗ್ಲಿಲ್ಲ ಅನ್ನುವಂಥದ್ದಿಂದ ಇದ್ರೆ ನಮ್ಮನ್ನ ಒಳಗಡೆ ಬಿಡಲ್ಲ, ನಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಬಿಡಲ್ಲ. ನೋಡಿ, ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಘಟನೆಯಲ್ಲಿ ಇರಬೇಕಾದ್ರೆ ಅದಕ್ಕೊಂದಷ್ಟು ಮಾನದಂಡಗಳಿವೆ, ಅದಕ್ಕೊಂದು ಅಪಾಯಿಂಟ್ಮೆಂಟ್ ಸಿಸ್ಟಮ್ ಇದೆ. ನೀವು ಬರ್ತೀನಿ ಸರ್, ಆ ನೆಲೆಯಲ್ಲಿ ಇರಬೇಕಲ್ವಾ? ಯಾಕಂದ್ರೆ ಕರ್ನಾಟಕ ರಾಜ್ಯ ಒಂದಲ್ಲ, ಕರ್ನಾಟಕ ರಾಜ್ಯದಲ್ಲಿ 224 ಸ್ಥಾನಗಳಿವೆ, 224 MLA-ಗಳಿವೆ, ಅಂತಹ 22 ರಾಜ್ಯಗಳಿವೆ. ಮಾನದಂಡಗಳ ಮೇಲೆ ಮತ್ತೊಂದು ಪ್ರಶ್ನೆ ನಾನು ಕೇಳ್ತೀನಿ. ಬಹಳಷ್ಟು ವೈರಲ್ ಆಗಿದ್ದಂತಹ ಫೋಟೋ, ವಿಡಿಯೋ ಅದೇನಂತ ಹೇಳಿದ್ರೆ, ಎಸ್, ಮಾನದಂಡಗಳು ಬೇಕು. ಒಬ್ಬ MLA ಸತತವಾಗಿ ಗೆಲ್ತಾ ಇರುವಂತಹ MLA-ಗಳಿಗೆ, ಯತ್ನಾಳ್ ಅವರಿಗೆ ಮೋದಿ ಅವರಾಗಿರ್ಬೋದು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರಾಗಿರ್ಬೋದು, ಅವರನ್ನ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಕುಮಾರಸ್ವಾಮಿ ಅವರು ನಮ್ಮ ಸೆಂಟ್ರಲ್ ಮಿನಿಸ್ಟರ್, ನೋ ಡೌಟ್. ಆದ್ರೆ ಅಲ್ಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿ ಅಲ್ಲ. ಆದ್ರೂ ಕೂಡ ಅವರಿಗೆ ನೇರವಾಗಿ ಮೋದಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗುತ್ತೆ.
ನಡ್ಡಾ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗುತ್ತೆ. ವಿದ್ಯೆ ಇದು ಅಪಾರ್ಟ್ಮೆಂಟ್ ಸರ್ ಇದು ಅಲ್ಲ, ಇದು ನಾನು ಹೇಳ್ತಾ ಇರೋದು social 140 viral ಆಗಿರೋ 140 ಕೋಟಿ ಸರ್, 150 ಕೋಟಿ ನಾನು ಹೇಳಿರೋದು ನಾನು ಹೇಳ್ತಾ ಇರೋದು ಬಗ್ಗೆ ಸರ್, ತಾವು ಹೇಳಿದ್ದು ಮಾನದಂಡ. 140 ನಿಮ್ಮ ಪ್ರತಿಯೊಂದು ಸರ್ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ವಿಚಾರದಲ್ಲಿ. ಹೌದು. ಮಾನದಂಡದ ಬಗ್ಗೆ ತಾವು ಕೇಳಿದಾಗ ನಾನು ಕೇಳಿರೋ ಮಾನದಂಡ ಅದು ಹೌದು ಅಲ್ವಾ? ಏನ್ ಹೇಳ್ತೀರಿ ಅದಕ್ಕೆ? ನೋಡಿ, ಅಲ್ಲಿ ಆದ್ರೆ ಹೋಗಬೇಕು. ಯತ್ನಾಳ್ ಅವರಿಗೆ ಮಾನದಂಡ ಇಲ್ಲ ಹೋಗುವಂತದ್ದು, ನಿಖಿಲ್ ಕುಮಾರಸ್ವಾಮಿ ಮಾನದಂಡ ಇದೆ ಹೋಗುವಂತದ್ದು. ನಾವು ಯಾವ ತಾವು ಯಾವ ನನಗೆ ಮಾತನಾಡಿ ಬಿಟ್ಟಿದ್ರೆ ನಿಮಗೆ ನೀವು ಮಾತಾಡೋದು ಮುಗಿಸಿದ್ರೆ ಎನಿವೆ ಮಾತಾಡಿ ಸರ್. ಎಸ್ ಸರ್, ಬನ್ನಿ ಬನ್ನಿ. ನೋಡಿ, ಕೊನೆಯದಾಗಿ ಒಂದು ಪ್ರಧಾನಮಂತ್ರಿ ಅಥವಾ ಯಾರನ್ನಾದ್ರೂ ಭೇಟಿ ಆಗ್ಲಿಕ್ಕೆ ಮಾನದಂಡ ಏನು ಗೊತ್ತಾ? ಸಿಂಪಲ್ ಮಾನದಂಡ. ಒಬ್ಬ ಕಾರ್ಯಕರ್ತ ಆಗಿರ್ಬೇಕು, ಭಾರತದ ಪ್ರಜೆ ಆಗಿರ್ಬೇಕು, ಈ ರಾಷ್ಟ್ರ ಪ್ರೀತಿಸುವವನ ಆಗಿರ್ಬೇಕು, ಅವನ ಎಲ್ಲ ಸಮಸ್ಯೆಗಳನ್ನು ಕೇಳ್ತಾರೆ. ಎಷ್ಟರವರೆಗೆ ಅಂದ್ರೆ ನಾನು ಕೇಳಿದಂತ ಪ್ರಶ್ನೆಯನ್ನು ಪ್ರಧಾನಮಂತ್ರಿಯವರು ಅರುಣ್ ಜಿ ಶೇಟ್ ಅಂತ ಹೇಳಿ ಅದಕ್ಕೆ ಆನ್ಸರ್ 17 ನಿಮಿಷಗಳ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಡುವಂತ ಒಂದು ಮಾನ್ಯತೆ ಅದು. ಅದು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಬೇಕು, ಯಾವ ಮಾನ ಯಾವ ದಂಡ ಅನ್ನುವಂಥದ್ದು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ. ಯಾಕಂತ ಹೇಳಿದ್ರೆ 150 ಕೋಟಿ ಜನರ ನಮ್ಮ ದೇಶ ಸರ್. ಎಲ್ಲರನ್ನು ಒಮ್ಮೆಲೆ ಒಳಗೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ 1,000 ಎಷ್ಟು ಸಾವಿರ MLA-ಗಳಿದ್ದಾರೆ. ಅದಕ್ಕೆ ರೆಲೆವೆಂಟ್ ಆಗಿ ಬೇಕಿರ್ತಕ್ಕಂಥ ಸಂದರ್ಭಗಳು ಇವಾಗ ನಿಮಗೆ ವಿದ್ಯುತ್ ಸಮಸ್ಯೆ ಬಂದ ಕೂಡಲೇ ಈ KPTCL ನ ಚೇರ್ಮನ್ ಫೋನ್ ಮಾಡ್ತೀರಾ ಅಥವಾ ಇಲ್ಲಿ ಇರ್ತಕ್ಕಂಥ ಇದಕ್ಕೆ ಮಾಡ್ತೀರಾ ನೀವು ಅಲ್ವಾ? ಇಲ್ಲಿ ಮೊದಲು ಇಲ್ಲಿ ಮುಗಿಸ್ಕೊಳ್ಳಿ, ಮತ್ತೆ ಅಲ್ಲಿ ಆಗದಿದ್ರೆ ಮುಂದೆ ಅಲ್ವಾ? ಇಲ್ಲ ನಂಗೆ ಹೋದ ಕೂಡಲೇ ನಾನು ಅನಿಲ್ ಅಂಬಾನಿಗೆ ಫೋನ್ ಮಾಡ್ಬೇಕು, ರಿಲಯನ್ಸ್ ಮುಖೇಶ್ ಅಂಬಾನಿಗೆ ಫೋನ್ ಮಾಡ್ಬೇಕು, ನನ್ನ ಜಿಯೋ ಫೋನ್ ಸರಿ ಇಲ್ಲ ಅಂತ ಹೇಳಿದ ಕೂಡಲೇ ಇದೆಂತ ಒಳ್ಳೆ ಉತ್ತರ ಕೊಟ್ಟರು. ನೋಡಿ ಸರ್, ಯಾರ ಯೋಗ್ಯತೆ ಬಗ್ಗೆ ನಾವು ಅಳೆಯುವುದಕ್ಕೆ ನಾನೇನು ಅದಕ್ಕೆ ಬಾಧ್ಯತೆ ಹೊಂದಿಲ್ಲ. ಯಾರು KPTCL ಬೋರ್ಡ್ ಚೇರ್ಮನ್ ಗೆ ಮಾಡ್ತಾರಾ ಇದ್ ಮಾಡ್ತಾರ ಇವ್ರ ಪ್ರಶ್ನೆ ಕೇಳಿ ಕರೆಕ್ಟ್ ಸರ್, ಸರಿಯಾದ ಉತ್ತರ. ಯಾರು ಇಲ್ಲಿ ಲೋಕಲ್ KV ಇದೆ ಅವ್ರ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಊರಿಗೆನೆ ಕರೆಂಟ್ ಇಲ್ಲ ಸರ್. ಆವಾಗ ನಾವು ನಾರ್ಮಲ್ ಕೇಪ್ ಮಾಡಿದಾಗದಿಲ್ಲ, ಆಗ ಮೇಲೆ ಮಟ್ಟಕ್ಕೆ ಏನ್ ಗೊತ್ತಾ, ಅರುಣ್ ಶೇಟ್ ಅವರ ಎಕ್ಸಾಂಪಲ್ ಗಳ ಜೊತೆ ಹೋರಾಡ್ಲಿಕ್ಕೆ ಬಹಳಷ್ಟು ಕಷ್ಟ. ಎಕ್ಸಾಂಪಲ್ ಗಳು ಬಹಳಷ್ಟು ಕಷ್ಟ. ನಾನು ಅದಕ್ಕೆ ನೇರವಾಗಿ ವಿಚಾರಕ್ಕೆ ಬರೋದು ಪ್ರತಿ ಬಾರಿ ಎಕ್ಸಾಂಪಲ್ ಗಳು ಆಗಲ್ಲ ನಮ್ಗಳಿಗೆ. ಎನಿವೆ, ಕೊನೆಯದಾಗಿ ಒಂದು 2 ಕರೆಗಳಿವೆ. ಹಲೋ ಸರ್ ನಮಸ್ತೆ. ಸಮಯದ ಭಾವ ತುಂಬಾ ಆಗಿದಾಗ ಕೊನೆಯದಾಗಿ ಒಂದು 2 ಕರೆಗಳು. ಐ ಆಮ್ ವೆರಿ ಸಾರಿ ಫಾರ್ ದಟ್. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಪ್ರಸಾದ್ ಪೂಜಾರಿ ಅಂತ ಕಾರ್ಕಳದಿಂದ. ಪ್ರಸಾದ್ ಅವರು ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ಅದೇ ಇದು ಬೈ ಎಲೆಕ್ಷನ್ ಇದ್ದು ಅಷ್ಟೊಂದು ಕಾಂಗ್ರೆಸ್ ಏನು ಗೆದ್ದಿದೆ ಇವಾಗ, ಅದೇನು ಅದು ಅಷ್ಟು ದೊಡ್ಡ ಸಂಘಟನೆ ಅಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಇರುವಾಗ ಬೈ ಎಲೆಕ್ಷನ್ಗಳೆಲ್ಲ ಹಿಂದೆ ಯಾವ ಸರ್ಕಾರ ಇತ್ತು ಅದೇ ಸರ್ಕಾರ ವಿನ್ ಆಗುವಂತದ್ದು. ಆದ್ರೆ ಇವರ ಕಾಂಗ್ರೆಸ್ನವರ ಸಾಧನೆ ಏನುಂಟು ಅದು ನಿಜವಾಗ್ಲೂ ಗೊತ್ತಾಗ್ಬೇಕಾದ್ರೆ ಇನ್ನೊಂದು ಎಲೆಕ್ಷನ್ ಆಗ್ಬೇಕು. ಇನ್ನೊಂದು ಅಸೆಂಬ್ಲಿ ಎಲೆಕ್ಷನ್ ಆಗುವಾಗ ಮಾತ್ರ ಅದು ನಿಜವಾದ ಸಾಧನೆ. ಜನ ಅವರ ಗ್ಯಾರಂಟಿಗಳನ್ನು ಒಪ್ಪಿಕೊಂಡಿದ್ದಾರೆ, ಒಪ್ಪಿಕೊಳ್ಬಹುದು. ಓಕೆ, ಸರಿ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಓಕೆ, ಕರೆ ಕಟ್ ಆಗಿದೆ, ಕ್ಷಮಿಸಿ. ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಮಯದ ಭಾವ ತುಂಬಾನೇ ಆಗಿದಾಗ. ಎಸ್, ಕೊನೆಯದಾಗಿ ಲಾಸ್ಟ್ ಎಕ್ಷನ್ ಸರ್, ಇಬ್ಬರಲ್ಲೂ ಕೂಡ. ಎಸ್ ಸರ್, ಲಾಸ್ಟ್ ಎಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಉದಯ ಆಚಾರ್ಯ ಅವರು? ಎಸ್ ನೋಡಿ, ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಮೇಲೆ. ಅದು ಅಲ್ಲದೆ ಈಗ ಈ 3 ಕ್ಷೇತ್ರಗಳು ನಮಗೆ ಎರಡು ಪ್ಲಸ್ ಆಗಿರುವಂಥ ಕ್ಷೇತ್ರಗಳು. ಸೊ ದೊಡ್ಡ ಜವಾಬ್ದಾರಿ ಇದೆ ಖಂಡಿತವಾಗಿಯೂ ನಾವು ನಿಮ್ಮ ಏನು ಜನರ ಒಂದು ಅಪೇಕ್ಷೆ ಏನಿದೆ ಅದರ ಮಟ್ಟಿಗೆ ನಾವು ಖಂಡಿತವಾಗಿಯೂ ಮುಟ್ಟುತ್ತೇವೆ. ಉತ್ತಮವಾದಂತಹ ಒಂದು ಸರ್ಕಾರವನ್ನು ಕೊಡ್ತೇವೆ, ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ BJPಯ ಮಿತ್ರರಿಗೂ ಕೂಡ ಒಂದು ಸಣ್ಣ ಸಜೆಷನ್ ಅಂತ ಏನಂತೇಳಿ, ನೋಡಿ, ತಪ್ಪು ನಡೀತದೆ, ಒಪ್ಕೊಳ್ಳಿ, ಅದರಲ್ಲಿ ಏನು ಯಾರು ಸಣ್ಣದಾಗುದಿಲ್ಲ. ಈಗ ನಾವು ತಪ್ಪಾಗಿದೆ ನಮ್ಮಿಂದ, ನಾವು ಒಪ್ಪಿಕೊಂಡಿದ್ದೇವೆ. ಈಗ ನಮಗೆ ಹೀಗೇನೆ ಒಂದು ಮಾತಾಡುವಾಗ ಒಬ್ರು ಹೇಳಿದ್ರು ನಮ್ಮ ಹತ್ರ, ನೀವು ಸೆಂಟ್ರಲಲ್ಲಿ ನಿಮಗೆ ಸರ್ಕಾರ ಬೀಳ್ಲಿಕ್ಕೆ ಕಾರಣ ನಿಮಗೆ 2 ಸ್ತ್ರೀ ಶಾಪ ಅಂತ ಹೇಳಿದ್ರು. ಅದು ಎಂತ ಶಾಪ ಅಂತ ಕೇಳಿದ್ರೆ, ಒಂದು ನಿಮಗೆ ಯಡಿಯೂರಪ್ಪರ ಹೆಂಡತಿಯ ಒಂದು ಶಾಪ, ಮತ್ತೊಂದು ನಿಮಗೆ ನಮ್ಮ ರಘುಪತಿ ಭಟ್ರ ಹೆಂಡತಿಯ ಶಾಪ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ 2 ಕೇಸನ್ನು ಸಹ ನೀವೇ ಮುಚ್ಚಿ ಹಾಕಿಸಿದ್ದು. ಓಕೆ, ಅದೇ ನಿಮಗೆ ಈಗ ಶಾಪವಾಗಿ ಬಂದಿದೆ ಅಂತ ಹೇಳಿ. ಸೊ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನಲ್ಲಿ ನಡೆದಿತ್ತು, ನಾವು ಒಪ್ಕೊಳ್ಳೇಬೇಕು. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಮ್ಮಲ್ಲಿ ನಡೆದು ಆವಾಗಿನ ಮುಖ್ಯಮಂತ್ರಿಗಳು ಅವರ ಪ್ರಭಾವ ಹಿಡ್ಕೊಂಡು ದೊಡ್ಡ ಮಿನಿಸ್ಟರ್ಗಳನ್ನ ಎಲ್ಲ ಉಸ್ಕು ಮಾಡಿ ಹಾಕಿದ್ರು. ಸೊ ಇದನ್ನು ಯಾರು ಓಪನ್ ಆಗಿ ಒಪ್ಪಿಕೊಳ್ಳುವುದಿಲ್ಲ, ನಾವು ಒಪ್ಪಿಕೊಳ್ತೇವೆ.
ಇನ್ನು ಮುಂದೆ ಹೀಗೆ ಆಗುದಿಲ್ಲ. ನಾವು ಅದರದ್ದು ಶಾಪ ವಿಮೋಚನೆ ಮಾಡಿ ಈಗ ನಾವು ಇಲ್ಲಿ ಬಂದು ಇದ್ದೇವೆ. ಇನ್ನು ಮುಂದೆ ನಮ್ಮಿಂದ ಆ ತರದ ತಪ್ಪುಗಳು ನಡೆಯುವುದಿಲ್ಲ. ಸೊ ಈ ತರದ ತಪ್ಪುಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಹ ನಮ್ಮಲ್ಲಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಹ ನಮ್ಮಲ್ಲಿ ಅಷ್ಟೊಂದು ಗಟ್ಸ್ಬೇಕು. ನಮ್ಮ ಮಿತ್ರರಲ್ಲಿ ಕೇಳುವುದಷ್ಟೇ, ತಪ್ಪು ನಡೆದಿದೆ, ನಿಮ್ಮಲ್ಲಿ ಸಮಾಲೋಚನೆ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ನಮಗೆ ನಡಿಬೇಕು ಅಂತ ಹೇಳಿದ್ರೆ ಈಗ ಲೈಫ್ ಲಾಂಗ್ ಇನ್ನು ಆಸ್ ಅ ಕಾಂಗ್ರೆಸ್ ಪರ್ಸನ್ ನಾನು ಹೇಳುವಂಥದ್ದು, ನಾನು ಲೈಫ್ ಲಾಂಗ್ ಇಡೀ ಇನ್ನು ಕಾಂಗ್ರೆಸ್ ಪಕ್ಷವೇ ಇರ್ತದೆ ಅಂತ ಹೇಳಿ ನಾನು ಜಂಬದಲ್ಲಿ ನಾನು ಹೇಳಲಿಕ್ಕೆ ಆಗುದಿಲ್ಲ. ಜನರ ಮೂಡ್ ಹೇಗಿರ್ತದೆ ಅದರ ಮೇಲೆ ಇರ್ತದೆ. ಆವಾಗ ಅವರಿಗೆ ಒಂದು ಅಲ್ಟರ್ನೇಟ್ ಯಾವುದು ಪಕ್ಷ ಬೇಕು ಅದನ್ನು ಅವರು ಸಿಲೆಕ್ಟ್ ಮಾಡ್ತಾರೆ. ದ್ಯಾಟ್ ಕುಡ್ ಬಿ ಬಿಜೆಪಿ. ಯಾಕಂದ್ರೆ ಆಲ್ರೆಡಿ ಈಗ ನಾವು ನೋಡಿದ್ದೇವೆ, ನಾವು ಅನಾಲಿಸಿಸ್. ನೆಕ್ಸ್ಟ್ ಆಲ್ಟರ್ನೇಟ್ ಪಕ್ಷ ಇರುವುದು ಬಿಜೆಪಿ. JDS ಇಲ್ಲ. JDS ಅನ್ನು ಬಿಜೆಪಿ ಅವರು ಸರ್ವನಾಶ ಮಾಡಿ ಹಾಕಿ ಬಿಟ್ಟಿದ್ದಾರೆ. ಓಕೆ, ಇನ್ನು ಅದು ಹೇಳುದಿಲ್ಲ. ಈ ಸರಿ ಒಂದಿದ್ದೇನು ಕುಮಾರಸ್ವಾಮಿ ಅವರೇನೋ ಒಂದು ಮಾಡ್ತಿದ್ರು. ಸೊ ಅದರದೆಲ್ಲ ಓಟು ಈಗ ಇನ್ನು ಇಲ್ಲ ಬಿಡಿ. ಅವರ ಕುಟುಂಬ ಮುಗ್ದ ಮೇಲೆ JDS ಕೂಡ ಮುಗಿತದೆ. ಸೊ ಇದು ಬಿಜೆಪಿ ಅವರ ಒಂದು ತಂತ್ರಗಾರಿಕೆ. ಈಗ ಎಲ್ಲಿ ಯಾವ ರಾಜ್ಯಗಳಲ್ಲಿ ಹೋಗಿದರೆ, ಹರಿಯಾಣದಲ್ಲಿ ಇರ್ಬೋದು ಅಥವಾ ನೀವು ನೋಡಿದ್ದೀರಿ ಎಲ್ಲೆಲ್ಲಿ ಸಣ್ಣ ಈಗ ನಮ್ಮ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಅವರು ಸರ್ವನಾಶ ಮಾಡಿ ಹಾಕಿದ್ದಾರೆ. ಸೊ ಹಾಗಿರುವಾಗ ನಮಗೀಗ ರಾಜ್ಯದಲ್ಲಿ ಒಂದು ಪ್ರಬಲವಾದಂತಹ ವಿರೋಧ ಪಕ್ಷ ಬೇಕೇ ನಮಗೆ. ಸೊ ಇವರು ಒಳ್ಳೆಯ ಇದೆ, ಇವರಲ್ಲಿ ಕೂಡ ಶಿಸ್ತು ಬದ್ಧತೆ ಎಲ್ಲ. RSS ನಮಗೂ ಗೌರವ ಇದೆ. ನಮ್ಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ವೈಯಕ್ತಿಕವಾಗಿ ಎಂತದಿಲ್ಲ. ನಮ್ಮದು ಅನೇಕ ಮಂದಿ ಫ್ರೆಂಡ್ಸ್ ಇದ್ದಾರೆ RSS ಅಲ್ಲಿ, ಅವರವರ ಸೈದ್ಧಾಂತ. ಹಾಗಿರುವಾಗ ದಯವಿಟ್ಟು ತಪ್ಪು ಆಗಿದ್ರೆ ಅದನ್ನು ಒಪ್ಪಿಕೊಳ್ಳಿ. ಸಣ್ಣ ಪುಟ್ಟ ಇದನ್ನೆಲ್ಲ ಸರಿ ಮಾಡಿ. ಯಾಕಂದ್ರೆ ನೋಡಿ, ಯತ್ನಾಳ್ ಸಾಹೇಬರು ಅವರು ಮೊನ್ನೆ ತೀರಾ ಇತ್ತೀಚೆಗೆ ವಕ್ಫಿನ ಗಲಾಟೆ ನಡೆಯುವಾಗ ಸಹ ಯಡಿಯೂರಪ್ಪ ಇವರು ವಿಜೇಂದ್ರ ಅವರೊಂದು ಕಮಿಟಿ ಮಾಡಿದ್ರು, ಯತ್ನಾಳ್ರವರ ಜಿಲ್ಲೆಗೇನೆ ಕಳಿಸಿದ್ದು. ಆದ್ರೆ ಅದರಲ್ಲಿ ಯತ್ನಾಳ್ರವರಿಲ್ಲ. ಸೊ ಇದು ಕೂಡ ಒಂದು ನಡೆದಿದೆ. ಸೊ ಅದು ಸಣ್ಣ ಪುಟ್ಟ ತಪ್ಪುಗಳನ್ನು ನೀವು ನಮ್ಗೆ ಹೇಳಿ, ನಾವು ನಿಮ್ಗೆ ಹೇಳ್ತೇವೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮದು ರಾಜಕಾರಣ ನಡೀತಾನೆ ಇರ್ತದೆ, ಆದ್ರೆ ಜನರು ಇದರಲ್ಲಿ ಅನುಭವಿಸಬಾರದು. ಸರಿ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಅರುಣ್ ಶೆಟ್ಟಿ ಅವರೇ, ಲಾಸ್ಟ್ ಸೆಕ್ಷನ್. ಇವರು ಹೇಳಿದ್ರು ಉದಯಣ್ಣ, ತಪ್ಪನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿ. ನಾವು ತಪ್ಪಾದ್ರೆ ನಾವು ತಿದ್ದಿಕೊಳ್ತೇವೆ. ಅದಕ್ಕೋಸ್ಕರ ನಾವು ಪರಿಮಾರ್ಜನೆವರೆಗೆ ಕಾಯುವುದಿಲ್ಲ. ಆವಾಗ ನಮ್ಮಲ್ಲಿ ರೀಶಫಲ್ ಆಗ್ತಾ ಇರುತ್ತೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಇವರಿಲ್ಲದೆ ಅವರಿಲ್ಲದೆ ಬೇರೆ ಗತಿಯೇ ಇಲ್ಲ ಅನ್ನುವಂಥದ್ದಲ್ಲ. ನಮ್ಮ ಭಾರತ ಭೂಮಿ ಬಂಜೆ ಅಲ್ಲ, ವೀರ ಸುತರೆ ದೀನೆಲಾದ ಅನ್ನುವಂಥ ಒಂದು ಧ್ಯೇಯದಿಂದಲೇ ನಮ್ಮ ದೇಶಕ್ಕೆ, ರಾಷ್ಟ್ರಕ್ಕೆ ಯಾವಾಗ ಏನೇನು ಕೊಡಬೇಕು ಅದು ಭಾರತೀಯ ಜನತಾ ಪಾರ್ಟಿ ಆಲೋಚನೆ ಮಾಡುವಂಥದ್ದು. ಇವತ್ತು ನಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಆಲೋಚನೆ ಮಾಡ್ತೇವೆ ಹೊರತು ನನ್ನ ಮನೆಗೆ ಏನಾಗಬೇಕು, ನನಗೇನಾಗಬೇಕು, ನಾನೇನಾಗಬೇಕಲ್ಲ. ಮೋದಿಜಿಯವರು ಕೂಡ ಹೇಳಿದ್ರು, ನಾನೇನಾಗಬೇಕಲ್ಲ, ನಾನೇನು ಮಾಡಬೇಕು ಅಂತ ನೋಡಿ ಅಂತ. ಆವಾಗ ಆಟೋಮೆಟಿಕ್ ಆಗಿ ಎಲ್ಲ ರೀತಿಯ ಅನ್ನುವಂಥದ್ದು ಏನು ನಮಗೆ ಸಿಗುತ್ತವೆ, ಏನು ಸೇವೆ ಮಾಡಲಿಕ್ಕೆ ಅವಕಾಶ. ರಾಜಕೀಯವನ್ನು ನಾನು ದಯವಿಟ್ಟು ಹೇಳ್ತೀನಿ, ಇದನ್ನು ಪ್ರೊಫೆಷನ್ ಅಲ್ಲ, ಇದನ್ನು ಸೇವೆ ಅನ್ನುವಂಥ ದೃಷ್ಟಿಯಲ್ಲೇ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕು. ಇದು ಸೇವೆ. ಒಂದು 5 ವರ್ಷದ ಅಧಿಕಾರ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಯಾರೋದು ನಿಮ್ಮ ಸಂಗಡ ಹುಟ್ಟಿದ ಒಂದು ಅಣ್ಣ ತಮ್ಮನಿಗೂ ಕೂಡ ಸಿಗೋದಿಲ್ಲ, ನಿಮ್ಮ ಫ್ರೆಂಡ್ಸ್ಗಳು ಸಿಗೋದಿಲ್ಲ. 5 ವರ್ಷದ ಸೇವೆ ಸಿಕ್ಕಿದಾಗ ಅದನ್ನು ಅಷ್ಟೇ ಜೋಪಾನವಾಗಿ ಚಂದವಾಗಿ ಒಂದು ಹೆಸರನ್ನು ಉಳಿಸಿಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕು. ಈ ಚುನಾವಣೆಗಳು ಬರ್ತವೆ ಹೋಗ್ತವೆ, ನಮ್ಮ ಗೆಲ್ತೀವಿ, ಸೋಲೋದು, ಅಥವಾ ನಾವು 65 ಆಗ್ತೀವಿ, ನಾಳೆ 165 ಆಗ್ತೀವಿ, ಇದೆಲ್ಲ ಇದ್ದದ್ದೇ. ಆದ್ರೆ ರಾಷ್ಟ್ರ ಉಳಿಬೇಕಲ್ಲ. ಈ ರಾಷ್ಟ್ರಕ್ಕೋಸ್ಕರ ಏನ್ ಮಾಡ್ಬೇಕು ಅದೆಲ್ಲವೂ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದರ ಒಬ್ಬ ಸದಸ್ಯನಾಗಿದ್ದೇನೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಓಕೆ, ಸರಿ. ಎನಿವೆ, ನಮ್ಮ ಕಡೆಯದಾಗಿ DK ಶಿವಕುಮಾರ್ ಅವರು ಕೂಡ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ದೇವರು ಯಾರಿಗೆ ವರನ್ನು ಕೊಡಲ್ಲ, ಶಾಪನ್ನು ಕೊಡಲ್ಲ, ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಸೊ ಕೊಟ್ಟ ಅವಕಾಶವನ್ನು ನಾವು ಒಳ್ಳೆ ರೀತಿಯಲ್ಲಿ ಆಗಿ ಒಂದು ಸದುಪಯೋಗ ಪಡಿಸಬೇಕು. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಬೈ ಎಲೆಕ್ಷನ್ ಕೈಗೆ ಜೈ ಹೇಳಿದಂತಹ ಈ 3 ಕ್ಷೇತ್ರದ ಮತದಾರ ಪ್ರಭುಗಳು. ಅಂದ್ರೆ ಬಹಳಷ್ಟು ಅನಾಲಿಸಿಸ್ಗಳಿವೆ. ಹೇಗೆ ಗೆದ್ರು ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲೂ ಕೂಡ 3ಕ್ಕೆ 3 ಕ್ಷೇತ್ರ, ಜೊತೆಗೆ ಗೆಲ್ಬೇಕಾಗಿರುವಂತಹ ಕ್ಷೇತ್ರಗಳಲ್ಲಿ ಹೇಗೆ ಸೋತರು ಬಿಜೆಪಿ ಅವರು, ಜೊತೆಗೆ JDS ನವರ ಪ್ರಶ್ನೆ. ಬಹಳಷ್ಟು ಕಾರಣಗಳು. ಒಂದ್ ಕಡೆ DKಶಿ ಅವರ ಸಮರ್ಥ ನಾಯಕತ್ವ ಅಥವಾ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಎಡವಿದ್ರೋ ಏನೋ, ಅಥವಾ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಂಥ ಕುಟುಂಬ ರಾಜಕಾರಣ ಈಗ ಬಿಜೆಪಿ ಅವರು ಶುರು ಮಾಡಿದ್ರು ಹಾಗೆ ಸೋತ್ರೋ ಏನೋ, ಅಥವಾ ಎಲ್ಲೋ ಆಂತರಿಕವಾಗಿರುವಂತಹ ಭಿನ್ನಾಭಿಪ್ರಾಯಗಳು ಈ ಹಿಂದೆ ಕಾಂಗ್ರೆಸ್ ನಲ್ಲಿತ್ತು, ಅಲ್ಲಿ ಬಣಗಳು ಬಹಳಷ್ಟು ಇತ್ತು, ಆದ್ರೆ ಈಗ ಬಿಜೆಪಿಯಲ್ಲಿ ಅಂತ ಬಣಗಳಿವೆ, ಸೊ ಹಾಗೆ ಸೋತ್ರೋ ಏನೋ. ಈಗ ಬಹಳಷ್ಟು ಅನಾಲಿಸಿಸ್ಗಳು ಆಗ್ಬೇಕಾಗಿತ್ತು. ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ಲಿಲ್ಲ. ಎನಿವೆ, ಆ ಉತ್ತರಗಳನ್ನ ಜನರು ಕೊಟ್ಟಿದ್ದೀರ ತಮ್ಮ ಮತಗಳ ಮೂಲಕ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ಏನಾಗುತ್ತೆ, ಜೊತೆಗೆ ಇನ್ನು ಮುಂದಕ್ಕೆ ಮತದಾರ ಪ್ರಭುಗಳು ಮುಂದಿನ MLA ಎಲೆಕ್ಷನ್ಗಳಿಗೆ, ಮುಂದಿನ MP ಎಲೆಕ್ಷನ್ಗಳಿಗೆ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಇದೇ ರೀತಿ ಹೋದ್ರೆ
ಬಿಜೆಪಿಯ ಕಥೆ ಏನು, ಇದೇ ರೀತಿ ಹೋದ್ರೆ ಕಾಂಗ್ರೆಸ್ನ ಕಥೆ ಏನು ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತಿನ ಚರ್ಚೆಯನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್, ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾನೇ ಆಗಿದಾಗ ಇನ್ನೂ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಅರುಣ್ ಜಿ ಶೇಟ್ ಅವರು, ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಉದಯ ಆಚಾರ್ಯರು ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು, ಸರ್ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು